ಶಿವನನ್ನು ಹೊರತುಪಡಿಸಿದ ಪ್ರಪಂಚ ಇಲ್ಲ. ಎಲ್ಲವೂ ಶಿವಾಧೀನ, ಶಿವಮಯ. ಸರ್ವಂ ಕಲ್ವಿದಂ ಬ್ರಹ್ಮಂ. ಆ ಬ್ರಹ್ಮತತ್ವದಲ್ಲಿ ಅಡಕವಾಗಿರುವಂತಹ ಭಗವತ್ ತತ್ವ ಸ್ವರೂಪವಾಗಿರುವಂತಹ ಶಿವಶಬ್ದ ನಾದಸ್ವರೂಪವಾಗಿ ಪ್ರಪಂಚವನ್ನೆಲ್ಲ ಸುತ್ತುವರಿದಿದೆ. ಪರಮ ತತ್ವಾರ್ಥವನ್ನು ಅರ್ಥ ಮಾಡಿಕೊಂಡು ಜ್ಯೋತಿರ್ಮೇಧದಲ್ಲಿ ಅಕ್ಷರಾರ್ಥದಲ್ಲಿ ಬದುಕುವಂತಹ ಬುದ್ಧಿಜೀವರು ನಾವು. ಒಂದು ಕಾಲಕ್ಕೆ ದೇವಪುರ ನಾಮಕವಾಗಿರುವಂತಹ ಈ ಕ್ಷೇತ್ರ ಇತ್ತೀಚೆಗೆ ಜ್ಯೋತಿರ್ಮೇಧ ಅಂತ ಕೊಂಡಾಡಲ್ಪಟ್ಟಿದೆ. ಇಲ್ಲಿ ಅರಸ ವೀರಮಣಿ, ನಮ್ಮಪ್ಪ ಶೂರಮಣಿ, ಹೀಗೆ ಎಲ್ಲ ಮಣಿಪ್ರಾಯರೇ ನಾವು. ಇಬ್ರು ಮಕ್ಕಳು ನನಗೆ ಗಂಡು, ರುಕ್ಮಾಂಗ ಶುಭಾಂಗರು. ನನ್ನ ಮುಖದ ಎರಡು ಕಣ್ಣುಗಳ ಹಾಗೆ. ಕೀರುತಿಗೆ ಗಂಡು ಮಕ್ಕಳಿಬ್ಬರಾದರೆ ಆರತಿಗೊಬ್ಬಳು ಹೆಣ್ಣು ಮಗಳು. ಅವಳ ಹೆಸರೇ ಇಕ್ಷುಮತಿ ಅಂತ. ಕಚ್ಚಿದವರಿಗಾದರೂ ಸಿಹಿಯನ್ನು ಕೊಡಬಲ್ಲಂತಹ ಬೌದ್ಧಿಕವಾದ ಧರ್ಮ ಪ್ರಚೋದನೆಯುಳ್ಳಂತಹ ಕಬ್ಬಿನ ಹಾಗೆ. ಮತ್ತೊಬ್ಬರು ನಮಗೆ ಏನು ಮಾಡ್ತಾರೆ ಅಂತ ಲೆಕ್ಕ ಅಲ್ಲ, ನಾವು ಏನು ಕೊಡಬಹುದು. ಧರ್ಮವನ್ನು ಅನೇಕ ಗ್ರಂಥಗಳಲ್ಲಿ ಅನೇಕ ವಾಕ್ಯಗಳಿಂದ ಉದ್ಘಾಟಿಸಿದ್ರು. ಒಂದು ವಾಕ್ಯ ನಮಗೆ ಸರಿ ಅರ್ಥ ಆದರೆ ಧರ್ಮವನ್ನು ನಮ್ಮ ಬದುಕಿನಲ್ಲಿ ನಾವು ತಪ್ಪುವುದಿಲ್ಲ. ನಮಗೆ ಯಾವುದು ನೋವು ಕೊಡ್ತದೋ ಅಂಥದ್ದನ್ನು ನಾವು ಮತ್ತೊಬ್ಬರಿಗೆ ಮಾಡಕೂಡದು ಎನ್ನುವುದೇ ಧರ್ಮ. ಧರ್ಮಕ್ಕೆ ಬಣ್ಣ ಉಂಟಾ? ಕೆಲವರೆಲ್ಲ ಒಂದೊಂದು ಬಣ್ಣವನ್ನು ತೋರಿಸಿ ಇದು ಧರ್ಮ ಅಂತ ಹೇಳ್ತಾರಲ್ಲ. ಧರ್ಮಕ್ಕೆ ಎಲ್ಲುಂಟು ಬಣ್ಣ? ಧರ್ಮಕ್ಕೆ ಬಣ್ಣ ಇಲ್ಲ. ಧರ್ಮವೇ ಒಂದು ನಿಜವಾದ ಬಣ್ಣ. ಹಾಗಾದ್ರೆ ಏನು ಧರ್ಮ? ಸತ್ಯ, ನ್ಯಾಯ, ನಿಷ್ಠೆ, ಅಹಿಂಸೆ ಇತ್ಯಾದಿಗಳಿಗೆಲ್ಲ ಧರ್ಮ. ಮತ್ತೊಬ್ಬರಿಗೆ ಪೀಡೆ ಕೊಡದೆ ನಾವು ಬದುಕಬೇಕು. ವಿನಾ ದೈನ್ಯೇನ ಜೀವನ. ಸುಮ್ಮನೆ ಮಂಡೆ ಬಾಗಿಸಬಾರದು. ಹಾಗೆ ಅಂತ ಇನ್ನೊಬ್ಬರಿಗೆ ಕಿರುಕುಳ ಕೊಟ್ಟು ನಾವು ಏನಾದ್ರೇನು ಪ್ರಯೋಜನ ಇಲ್ಲ. ಆ ಬದುಕನ್ನು ಬದುಕಿದವರು ಜ್ಯೋತಿರ್ಮೇಧದವರು. ಮತ್ತೊಬ್ಬರ ಮೇಲೆ ಸುಮ್ಮನೆ ಕೈ ಎತ್ತಿದವರಲ್ಲ, ಇನ್ನೊಬ್ಬರು ಕೈ ಎತ್ತಿದ್ರೆ ಬಿಟ್ಟವರಲ್ಲ. ಸಾವು ಹುಟ್ಟಿದ ನಮಗೆ ಕಟ್ಟಿಟ್ಟ ಬುತ್ತಿ, ಅದು ದೊಡ್ಡ ವಿಷಯ ಅಲ್ಲ. ಜಾತಸ್ಯ ವರ್ಣಂ ಧ್ರುವಂ. ಹುಟ್ಟಿದವ ಒಂದಲ್ಲ ಒಂದು ದಿವಸ ಸಾಯಲಿಕ್ಕೆ ಉಂಟು. ಹುಟ್ಟು ಎನ್ನುವ ಶಬ್ದದ ವಿರೋಧಾರ್ಥವೇ ಸಾವು. ಮೂರು ಮೂರ್ತಿಗಳಿಗಿಲ್ವಾ ಸಾವು? ಉಂಟಲ್ಲ ಕಲ್ಪಾಂತ್ಯದಲ್ಲಿ. ಒಂದು ಕಲ್ಪಕ್ಕೆ ಮೂರು ಮೂರ್ತಿಗಳು ಅಂತ ಹೇಳುವುದು ಕಲ್ಪಾಂತ್ಯದಲ್ಲಿ ಅವರಿಗಾದರೂ ಸಾವುಂಟು. ಚಿರಂಜೀವಿ ಅಂತ ಹೇಳುವವ ಸಾವಿಲ್ಲದವ ಅಂತ ಅರ್ಥವ? ದೀರ್ಘಕಾಲ ಬದುಕುತ್ತಾನೆ ಅಂತಷ್ಟೇ, ಸಾವಿಲ್ಲ ಅಂತಲ್ಲ. ಹಾಗಾದ್ರೆ ಹುಟ್ಟಿನಿಂದ ಸಾವಿನ ಕಡೆಗೆ ಸಾಗಬಹುದಾದಂತಹ ಬದುಕಿನಲ್ಲಿ ನಿರಭ್ರ ಶುಭ್ರ ನಿರ್ಮಲಾಕಾಶದಂತೆ ಧವಳಾಂಗ ಚರಿತ್ರರಾಗಿ ಬದುಕಬೇಕು ಅಂತ ನಾವು ಬದುಕಿದವರು. ಮೊನ್ನೆ ಸಂಜೆ ಹೊತ್ತಿಗಾಗುವಾಗ ನಮ್ಮ ಪುರಕ್ಕೆ ಒಂದು ಕುದುರೆ ಬಂತು ಅಂತ ಸುದ್ದಿ ತಿಳಿಯಿತು. ನಮ್ಮ ಮಕ್ಕಳು ಅದನ್ನು ಬಂಧಿಸಿದ್ರು. ಅದರ ಹಣೆಯಲ್ಲಿ ಬರೆದಿರುವಂತಹ ಲೇಖನವನ್ನು ನೋಡಿದ್ರೆ ನಮಗೆ ಬಹಳ ಕುತೂಹಲವಾಯಿತು. ತನ್ನನ್ನು ತಾನು ಉದ್ಘಾಟಿಸಿಕೊಳ್ಳುವುದಕ್ಕೆ ಹೀಗೂ ಒಂದು
ತೋರಿಸ್ತಾರಲ್ಲ. ಜಗದೇಕ ಶೂರನಾಗಿರುವಂತಹ ವೀರನಾದ ಶ್ರೀರಾಮಚಂದ್ರ ಬಿಟ್ಟಿರುವಂತಹ ತುರಗ ಅಶ್ವಮೇಧ ಯಾಕೆ ಕೇಳಿದ್ರೆ ಬ್ರಹ್ಮಹತ್ಯಾ ದೋಷ ನಿವಾರಣಾರ್ಥ. ಶಾಸ್ತ್ರದಲ್ಲಿ ಉಂಟು ಅಂತ ಬ್ರಾಹ್ಮಣನನ್ನು ಕೊಂದದ್ದ ಪರಿಹಾರ ಅಲ್ಲ, ಬ್ರಾಹ್ಮಣನನ್ನು ಕೊಂದ ಮೇಲೆ ಶಾಸ್ತ್ರವನ್ನು ಹುಡುಕಿ ಏನಾದರೂ ಪರಿಹಾರವನ್ನು ಕಾಣುವ ಅಂತ ಮಾಡಿದ್ದ. ಯಾವ ಬ್ರಾಹ್ಮಣನನ್ನು ಕೊಂದದ್ದವ? ರಾವಣನೆನ್ನುವ ಬ್ರಾಹ್ಮಣನನ್ನು. ರಾವಣನನ್ನು ಎಲ್ಲಿಯಾದರೂ ಬ್ರಾಹ್ಮಣ ಅಂತ ಹೇಳಿದ್ದುಂಟ? ನಾಮರೂಪ ರಾಕ್ಷಸ, ರಾಕ್ಷಸ ಅಂತಲೇ ಹೇಳಿದ್ದವನನ್ನು. ಬ್ರಾಹ್ಮಣರಿಗೆ ಬೇಕಾದ ಒಂದು ಕರ್ಮವನ್ನಾದರೂ ಅವನು ಮಾಡಿದ್ದಾನೋ? ಅಂತ ಕೆಟ್ಟವನನ್ನು ಲೋಕದಲ್ಲಿ ಕೊಂದ್ರೆ ಬ್ರಹ್ಮಹತ್ಯಾ ದೋಷ ಬರ್ತದಂತೆ ರಾಮನಿಗೆ. ಆಶ್ಚರ್ಯ ಆಗ್ತದೆ ನಮಗೆ ಅಂತ. ಅವನಿಗೆ ಮೂಡಿದ ಸಮಸ್ಯೆಯನ್ನು ಬಾಕಿದ್ದವರ ತಲೆ ಮೇಲೆ ಎತ್ತಿ ಕಟ್ಟುವುದಾ? ಇದೆಂಥದ್ದು ಅಂತ ನಮಗೆ ಕುತೂಹಲ ಅದ್ದು. ಸರಿಯಾದಂತಹ ಉತ್ತರ ಉಂಟು ಅಂತ ಇದ್ರೆ ಸಮಾಧಾನ ಆಗ್ತದೆ ನಮಗೆ. ಈಗ ನಮ್ಮ ಮನಸ್ಸು ಗೊಂದಲದ ಗೂಡಾಗಿದೆ. ಅಕಳಂಕ ಚರಿತನಾಗಿರುವಂತಹ ಶ್ರೀರಾಮಚಂದ್ರ ಬಿಟ್ಟಿರುವಂತಹ ಕುದುರೆಯನ್ನು ನೀವು ಮನ್ನಿಸಬೇಕು, ಕಪ್ಪವನ್ನು ಕೊಡಬೇಕು. ಯಾಕೆ? ಅವ ಮಾಡಿದ ದೋಷಕ್ಕೆ ನಾವೇನು ಅವನ ಕುಟುಂಬದವರ ಅಲ್ವಲ್ಲ? ಜೊತೆಗೆ ಅಷ್ಟರಲ್ಲೇ ನಿಲ್ಲಿಸಲಿಲ್ಲ. ಕಟ್ಟಿದಿರಿ ಅಂತಾದ್ರೆ ಪಡೆಯೊಡನೆ ಬಂದಿದ್ದಾರೆ ಬೇಕಾದವರು ಬಿಡಿಸಿಕೊಳ್ಳುವುದಕ್ಕೆ. ಹಾಗಾದ್ರೆ ಬಗಲಲ್ಲಿ ಒಂದು ಕೋಲು ಇಟ್ಟುಕೊಂಡೇ ನಮ್ಮಲ್ಲಿ ಮಾತಾಡ್ತಾರೆ ಅಂತಾಯ್ತು. ಕೆಲವು ಸಲ ಮಕ್ಕಳನ್ನು ನಾವು ಮಾತಾಡಿಸುವಾಗ ಏನಾದ್ರೂ ಒಂದು ಬಡಿಗೆ ಹಿಡ್ಕೊಂಡು ಕೇಳ್ತೀಯೋ ಕೇಳುವುದಿಲ್ವೋ, ಈ ಬಡಿಗೆ ಮೇಲೆ ಅವರದ್ದಾದಂತಹ ಬುದ್ಧಿಯನ್ನು ನಿಯಂತ್ರಿಸುವುದಕ್ಕೆ ನೋಡುವುದು. ಇದೆಂಥದ್ದು? ರಾಮ ಶಬ್ದಕ್ಕೆ ವ್ಯಾಖ್ಯಾನ ಹೇಳಿದ್ರು ನಮ್ಮ ಗುರುಗಳೆಲ್ಲ, ಆನಂದಕಾರಕವಾದದ್ದು ಅಂತ. ಇದು ಆನಂದವಾ? ಇದಕ್ಕೆ ಹೇಳುವುದು ಆನಂದ ಅಂತಲ್ಲ. ಅದಕ್ಕೆ ಕಟ್ಟಿದ್ದು ಒಳ್ಳೇದಾಯ್ತು, ಬಾಪು ಮಗ ಅಂತ ಹೇಳಿದ್ದು. ಆ ಕುರಿತಾದಂತಹ ಆಪ್ತ ಸಮಾಲೋಚನೆಯ ಸಭಾ ವ್ಯವಸ್ಥೆ ಏನು? ನಾವು ಕಟ್ಟಿದ್ದರಲ್ಲಿ ನಮ್ಮದೇ ಏಕಮುಖವಾದಂತಹ ತೀರ್ಮಾನ ಆಗಕೂಡದು. ಪ್ರತಿಯೊಬ್ಬರಿಗೂ ಹಕ್ಕು ಸ್ವಾತಂತ್ರ್ಯ ಅಂತ ಉಂಟು. ನಮ್ಮ ಪುರಪ್ರಮುಖರನ್ನೆಲ್ಲ ಕರೆಸಿ ಒಂದು ಗುಪ್ತ ಸಮಾಲೋಚನಾ ವಿಷಯವನ್ನು ಇಲ್ಲಿ ಮಾಡಿ ಕಟ್ಟಿದಂತಹ ಕುದುರೆಯನ್ನು ಬಿಡಿಸುವುದಕ್ಕೆ ಬಂದರು ಅಂತ ಇದ್ರೆ ಹೇಗೆ ಎನ್ನುವುದನ್ನು ವಿಮರ್ಶನಾ ದೃಷ್ಟಿಯಿಂದ, ಚಿಕಿತ್ಸನಾ ದೃಷ್ಟಿಯಿಂದ ಮಾಡುತ್ತಾ ಮಾಡುತ್ತಾ ಇದ್ದಂತೆ ಬಾಗಿಲು ತೆರೆದುಂಟು ಅಂತ ಒಳಗೆ ಬಂತ ಅಲ್ಲ, ತೆರೆದ ಬಾಗಿಲು ಎಲ್ಲಿ ಉಂಟು ಒಳಗೆ ಹೋಗ್ಲಿಕ್ಕೆ ಅಂತ ಹುಡುಕುತ್ತಾ ಬಂತ ಅಲ್ಲ, ದಾರಿ ತಪ್ಪಿ ತಿಳಿಯದೆ ಇಲ್ಲೆಲ್ಲಿಗಾದ್ರೂ ಬಂತ. ಬರಬೇಕಾದ ಆಕಾರ ಅಲ್ಲ, ಒಳ್ಳೆ ಲಕ್ಷಣವೂ ಅಲ್ಲ. ಒಂದು ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಹೊರಡುವಾಗ ಮಂಗ ಕಾಣಿಸಬಾರ್ದು, ಅಷ್ಟು ಒಳ್ಳೇದಲ್ಲ ಅದು. ಕೆಲವರಿಗೆಲ್ಲ ಕನಸಿನಲ್ಲಿ ಮಂಗ ಬಂತು ಅಂತ ಇದ್ರೆ ಮುಗೀತು ಅಂತ ಲೆಕ್ಕ. ಪ್ರಾಯಶ್ಚಿತ್ತ ಕರ್ಮ ಆಗಬೇಕು ಅದಕ್ಕೆ, ಅದು ಮತ್ತೆ ಮಾಡುವ. ಆಕಾರ ಒಂದು ಒಳಗೆ ಬಂತು, ಗಡಿಬಿಡಿ ಮಾಡಬೇಡಿ, ಹೊಡಿಬೇಡಿ. ಪಾಪ ಏನೋ ಹೊಟ್ಟೆಗಿಲ್ಲದೆ ಒಳಗೆ ಬಂದಿರ್ಲಿಕ್ಕೂ ಸಾಕು. ನೋಡಿದ್ರೆ ಸೊಂಟದಲ್ಲಿ ಹಗ್ಗ ಕಾಣುವುದಿಲ್ಲ, ಗೂಡಿನಲ್ಲೇ ಹಾಕಿ ಸಾಕಿದ ಮಂಗನ ಹಾಗೆ ತೋಚುವುದಿಲ್ಲ. ಈ ಮಂಗಗಳ ಗುಂಪಲ್ಲಿ ಒಂದುಂಟಂತೆ, ಮರದಿಂದ ಮರಕ್ಕೆ ಹಾರುವಾಗ ಸೊಪ್ಪು ಕೈಗೆ ಸಿಕ್ಕದೇ ಇದ್ರೆ ಅವುಗಳ ಜಾತಿಯವರೇ ಹೊಡೆದು ಇದನ್ನು ಗುಂಪಿನಿಂದ ಹೊರಗೆ ಹಾಕುವುದು ಅಂತ. ಒಂಟಿ ಮಂಗ ಸಿಕ್ಕಿದ್ರೆ ಹಾಗೆ. ಅದಕ್ಕೆ ಮತ್ತೆ ಎಂಥದ್ದಿಲ್ಲ, ಸಿಕ್ಕಿದವರಿಗೆ ಕಚ್ಚುವುದು ಪರಚುವುದೇ ಅದು. ಅದಕ್ಕೆ ಬುದ್ಧಿ ಭ್ರಮಣೆಯಾಗಿರ್ತದೆ. ನೆತ್ತಿಯ ಮೇಲೆ ಒಂದು ಕಿರೀಟ ಉಂಟು, ಯಾರೋ ಇಟ್ಟದ್ದನ್ನು ತೆಕ್ಕೊಂಡು ತನ್ನ ನೆತ್ತಿಯ ಮೇಲೆ ಇಟ್ಟಿದೆಯೋ. ಒಂದು ಜನಿವಾರವೂ ಉಂಟು, ಕೌಪೀನವೂ ಉಂಟು. ಹಾಗಾದ್ರೆ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದೋ? ಒಂದು ಕಾಲದಲ್ಲಿ ಎಲ್ಲ ಈ ವರ್ಗ ಎಲ್ಲ ಆ ರಾಮ ಎನ್ನುವವರ ಒಟ್ಟಿಗೆ ಸುತ್ತಿದ್ದಂತೆ ಹೇಳುವುದು ಕೇಳಿದ್ದೇವೆ ನಾವು. ಇರ್ಲಿಕ್ಕೂ ಸಾಕು, ಎಂಥದ್ದೇ ಇರಲಿ, ಬಂದದ್ದು ಏನು ಮಾಡ್ತದೆ ಅಂತ ಅದರ ಕಡೆಗೆ ಒಂದು ಲಕ್ಷ್ಯ ಇರಲಿ. ಅದು ನೋಡಿದ್ರೆ ನಾವು ಅದನ್ನು ನೋಡ್ತೇವೆ ಅಂತ ತಿಳಿಯಬಾರ್ದು. ಹಾಗೆ ಅಂತ ಅದನ್ನು ನಾವು ನೋಡದೇ ಇರಬಾರ್ದು. ಅಷ್ಟೇ ಮುಂದುವರಿಲಿ ಕಲಾಪ.
ಏನಾಶ್ಚರ್ಯವಿದು. ವೀರಮಣಿಯ ಆಸ್ಥಾನವನ್ನು ಪ್ರವೇಶಿಸುವಾಗ ದ್ವಾರಪಾಲಕರು ಮುಖ ವಿಸ್ಮಿತರಾಗಿ ನನ್ನನ್ನು ನಿರೀಕ್ಷಿಸಿದರು. ಅವರಿಗೆ ಯಾವ ಸಮಸ್ಯೆಯೂ ಕೊಡದೆ ಒಳಗೆ ಬಂದೆ. ಸಭೆಯವರಾದರೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಣುತ್ತಾರೆ ಅಂತ ನೋಡಿದ್ರೆ ಅವರು ವಿಸ್ಮಿತರಾಗಿಯೇ ಈಕ್ಷಿಸುತ್ತಾ ಇದ್ದಾರೆ. ಸಭೆ ಎಷ್ಟುಂಟು ಎನ್ನುವುದಕ್ಕಿಂತಲೂ ಇದ್ದ ಸಭೆ ಹೇಗುಂಟು ಅನ್ನುವುದು ಮುಖ್ಯ. ನಮ್ಮ ಅಯೋಧ್ಯೆ ಅಂದ್ರೆ ಕೇಂದ್ರ ಸ್ಥಾನ, ಅಲ್ಲಿ ತುಂಬಾ ಸಭೆಯನ್ನು ಕಂಡವರು. ಹೋದಲ್ಲೆಲ್ಲ ನಮಗೆ ಸಭೆ ನಿರೀಕ್ಷೆ ಮಾಡ್ಲಿಕ್ಕೆ ಆಗುತ್ತದ? ನಮಗೆ ಹೋದ ಮೇಲೆ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಬೇಕು. ಆ ನಿಟ್ಟಿನಿಂದಲೇ ಈ ಸಭೆಯನ್ನು ಪ್ರವೇಶ ಮಾಡಿದ್ದೇನೆ. ನೋಡಿದರೆ ಎಡ್ಡ ಬಲದಲ್ಲಿ ಇರುವರು ಹುಡುಗರು, ಮಧ್ಯದಲ್ಲಿ ಅಧಿಪತಿಯಾದ ವೀರಮಣಿ. ಆಸ್ಥಾನ ಸಂಸ್ಕಾರ ಹೀಗೆ ಅಂತಾದ್ರೆ ನಮ್ಮ ಆಕ್ಷೇಪ ಇಲ್ಲ. ಬಂದಿರುವ ನನ್ನನ್ನು ನೋಡಿಯೂ ನೋಡದವರಂತೆ ಒಂದು ಓರೆ ದೃಷ್ಟಿ ಇಟ್ಟಿದ್ದಾರೆ ಅಂತ ಆದ್ರೆ ದೃಷ್ಟಿ ಚಮತ್ಕೃತಿಯ ಬಗ್ಗೆ ನಮಗೂ ಅನುಭವ ಉಂಟಲ್ಲ. ಹಾಗಾಗಿಯೇ ನಾನು ಇಲ್ಲಿಗೆ ಬಂದಾಗ ಇವರು ಯಾಕೆ ಗೌರವಿಸಲಿಲ್ಲ ಅಂತ ಯೋಚಿಸಿದ್ರೆ ಅರ್ಥ ಆಯಿತು. ನಾನು ತರುಚರನಲ್ಲ, ಇವನೇನು ಮನ್ನಿಸದೆ ಇರಲು ವಾಸನದಲ್ಲಿ ತರುತ್ತಲೂ ಇವನೆನು ತಲಿ ಮನ್ನಿಸದೆ ಇರಲು ವಾಸನದಲ್ಲಿ ಹರಣಿ ಬಾಲನ ಎದಿರುನು ಮಂಡಿಸಿದ ಮರುತಾತ್ಮ ಭವಮುದಗಳು ಹರಣಿ ಬಾಲ ಎದಿರುಳು ಮಂಡಿಸಿದ ಮರುತಾತ್ಮ ಭವಮುದಗಳು ತರುಚರನು ಇವನೆನುತ್ತಲೀ ಇದು ಜನರು ಸೇರಿರುವ ಸಭೆ. ಈ ಸಭೆಗೆ ಬಂದದ್ದು ವಾನರ. ನರರ ಸಭೆಯಲ್ಲಿ ವಾನರರಿಗೇನು ಕಾಯಕ ಎನ್ನುವ ಯೋಚನೆ ಇರಬಹುದು ಇವನಿಗೆ. ಆದ್ರೆ ನಾವು ಜನಾರ್ದನನ ಸಭೆಯನ್ನೇ ಕಂಡವರು. ಹಾಗಿದ್ರೆ ಇಲ್ಲಿ ಮಾನ್ಯತೆ ಇಲ್ಲ ಅಂತಾದ್ರೆ ಏನಿದರ ಅರ್ಥ? ಈ ಮಂಗನಿಗೆ ಗೌರವ ಕೊಟ್ಟು ಏನಾಗಬೇಕು ಎನ್ನುವುದೇ ಯೋಚನೆ ಇರಬೇಕು. ಅಲ್ಲ, ಈ ಸಭೆಯಲ್ಲಿ ನಮಗೆ ಮಾನ್ಯತೆ ಸಿಗದೇ ಇದ್ದರೂ ನಾವು ಮಾನಿಸಲ್ಪಡಬೇಕು ಎನ್ನುವ ಕಾರಣದಿಂದ ಬಂದವರಲ್ಲ. ರಾಮನ ಮಾನ್ಯತೆಯ ಬಗ್ಗೆ ಈತನಿಗೆ ತಿಳಿಸಬೇಕು ಎನ್ನುವ ಕಾರಣದಿಂದಾಗಿ ಬಂದವ. ಬಂದ ಮೇಲೆ ಹಿಂದೆ ಹೋಗುವುದಕ್ಕಾಗುವುದಿಲ್ವಲ್ಲ. ಹೇಗೂ ಎತ್ತರದಲ್ಲಿದ್ದಾನೆ. ರಾಮಚಾರಿತ್ರ್ಯವನ್ನು ಈ ಆಸೇತು ಹಿಮಾಚಲ ವ್ಯಾಪ್ತವಾದ ಭರತ ಖಂಡದಲ್ಲಿ ತಿಳಿಯದೇ ಇದ್ದವ ಇರ್ಲಿಕ್ಕಿಲ್ಲ. ಆದ್ರೆ ಕೆಲವರು ವಿರೋಧವಾಗಿ ತಿಳಿಯುತ್ತಾರೆ, ಕೆಲವರು ಸಾಪೇಕ್ಷವಾಗಿ ಚಿಂತಿಸ್ತಾರೆ. ಇವ ಯಾವ ಭಾವದಿಂದ ಕಂಡಿದ್ದಾನೋ ನಮಗೆ ಗೊತ್ತಿಲ್ಲ. ಆದರೆ ಬಂದವನನ್ನೊಂದು ಕುತ್ಸಿತ ದೃಷ್ಟಿಯಿಂದ ಕಾಣ್ತಾನೆ ಅಂತ ಆದ್ರೆ ನಾವು ಕೂಡ ಬಂದವರು ಸಮರ್ಥರು ಅಂತ ಕಾಣಿಸುವ ಅನಿವಾರ್ಯತೆ ನಮಗೂ ಉಂಟಲ್ಲ. ಹಾಗಾಗಿ ನಮಗೆ ಬಲ ನಮ್ಮ ಬಾಲ. ಇಲ್ಲಿ ಆಸನ ಉಂಟು ಅಂತ ತೆಗೆದು ಕೂತುಕೊಳ್ಳುವ ಸ್ವಭಾವವೇ ನಮ್ಮದಲ್ಲ. ನಾವು ಈ ನೆಲವನ್ನು ನಾರಾಯಣನ ಭೂಮಿ ಅಂತ ಭಾವಿಸಿದವರು. ಶ್ರೀಪತಿಯ ಕ್ಷೇತ್ರ ಅಂತ ಭಾವಿಸಿದ್ದು ಭೂಪತಿಯ ಕ್ಷೇತ್ರ ಅಂತ ಭಾವಿಸಿದ್ದಲ್ಲ. ಹಾಗಾದ ಕಾರಣ ಶ್ರೀಪತಿಯ ಕ್ಷೇತ್ರ ಎಂಬ ಭಾವದಿಂದ ನೈಸರ್ಗಿಕವಾಗಿ ಪೀಠ ರಚನೆ ಮಾಡಬಲ್ಲ ಸಾಮರ್ಥ್ಯ ಇರುವ ನಾನು ನನ್ನ ಲಾಂಗೂಲದಿಂದಲೇ ಆಸನವನ್ನು ಬಳಿಯಬೇಕು. ಮತ್ತೆ ಇವ ಸಮ ಅಲ್ಲ ಎಂಬ ಭಾವ ಬರಕೂಡದಲ್ಲ. ಇವನ ಪೀಠಕ್ಕಿಂತ ಒಂದು ಸ್ವಲ್ಪ ಆದ್ರೂ ಎತ್ತರ ನಮ್ಮ ಪೀಠ ಆಗಬೇಕು. ಹಾಗಾಗಿ ಇವನ ಪೀಠಕ್ಕೆ ಸಮವಾದ ಪೀಠವನ್ನು ಲಾಂಗೂಲದಿಂದ ಬಳಿದು ಮಂಡಿಸ್ತೇನೆ. ಜೈ ಶ್ರೀರಾಮ್. ಧರಣಿ ಬಾಲ
ನೀನು ಮಂಗ ಜಾತಿಯವ ಅಂತ ನಾ ತಿಳಿದು ಸುಮ್ಮನಿದ್ದೆ. ಆ ಈಗ ನೀನು ಜಾತಿ ಮಂಗ ಅಂತ ತೋರಿಸಿದೆಯಲ್ಲ. ಹ್ಮ್ ನೀ ಎತ್ತರದಲ್ಲಿ ಕೂತದ್ರಲ್ಲಿ ನಮಗೆ ಬೇಸರ ಇಲ್ಲ. ಆಹಾ. ಮಂಗಗಳೆಲ್ಲ ಇರುವುದು ಮೇಲೆ ಎಲ್ಲಿ ಹೋದ್ರೂ ನಾವು ನಮ್ಮ ಜಾತಿ ಸ್ವಭಾವ ಬಿಡ್ಲಿಕ್ಕಿಲ್ಲ. ಮತ್ತೆ ಸಿಗುತ್ತದೆ ಅಂತ ಆಗುವಾಗ ಜಾತಿ ಹೇಳುವುದು, ಸಿಗಲಿಲ್ಲ ಅಂತ ಹೇಳುವುದಾಗ ಜಾತಿ ನಿಂದನೆ ಅಂತ ಆರೋಪ ಹೊರಿಸುವುದು ಅದೆಲ್ಲ ನಮ್ಮಲ್ಲಿಲ್ಲ. ಜನ್ಮದಲ್ಲಿ ನಿನಗೆ ಜಾತಿ ಬದಲಿಸಿ ಹೇಳಲಿಕ್ಕೆ ಆಗುವುದೇ ಇಲ್ಲ. ನಿನ್ನ ಮುಸುಡು ನೋಡಿದ್ರೆ ನಿನ್ನ ಮಂಗನೇ, ಬೇರೆ ಹೇಳಲಿಕ್ಕೆ ಬರುವುದಿಲ್ಲ ನಿನಗೆ. ಬಾಕಿದ್ದವರಾದ್ರೆ ಬದಲಿಸಿಕೊಂಡಾರು, ಬದಲಿಸಬೇಕು ಅಂತಾದ್ರೂ ಅದಕ್ಕೊಂದು ಯೋಗ್ಯತೆ ಬೇಕು, ನಿನಗಿಲ್ಲ ಅಂತ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ನೀ ಮಂಗ ಅಂತ. ನಾನಾದರೂ ಬದಲಿಸಿಕೊಂಡೇನು ಅಲ್ಲ, ಅದು ಬೇರೆ. ನಾವೀಗ ನೋಡುವ ಅಳತೆಯಲ್ಲಿ ನಿನ್ನಲ್ಲಿ ಒಳಗೆ ಎಷ್ಟುಂಟು ಅಂತ ಗೊತ್ತಿಲ್ಲ. ನಮ್ಮ ಜಾತಿಯವರೆಲ್ಲರಿಗೂ ಅದು ಆಗ್ಲಿಕ್ಕಿಲ್ಲ. ಅದು ಬಿಡು, ಅದು ನನಗೆ ಬೇಡ. ಈಗ ನೀನು ಕಾಣುವ ವಿಭಾಗದಲ್ಲಿ ಅಷ್ಟೇ. ಸರಿ, ಹೌದೇನೋ? ಸಂಸ್ಕಾರ ಇಲ್ವಾ ನಿನಗೆ? ಸಂಸ್ಕಾರ ಇಲ್ವಾ? ಉಂಟು. ಸಭ್ಯತೆ ಇದು ಅಲ್ವಾ? ಒಂದು ಸಭಾ, ಅದಕ್ಕೊಬ್ಬ ಅಧ್ಯಕ್ಷ. ಆ ಸಭೆಯ ಒಳಗೆ ಬರಬೇಕು ಅಂತಾದ್ರೆ ಅಪ್ಪಣೆ ಬೇಕು. ನೀ ಮನುಷ್ಯನಲ್ಲ, ಅಲ್ಲ, ನೀ ಕಾಡ ಮೃಗ, ಕೋಡಗ. ನೀ ಒಳಗೆ ಬಂದಿದ್ದಿ, ಕೂತಿಯಲ್ಲ ನೀನು. ಹೌದು, ಕೂತ್ಕೊಳ್ಬೇಕು ಅಂತಾದ್ರೆ ಅಧ್ಯಕ್ಷನ ಅನುಮತಿ ಬೇಡುವಾ? ನಾವು ಒಬ್ಬನನ್ನೇ ಅಧ್ಯಕ್ಷ ಅಂತ ಭಾವಿಸಿದವರು, ಇದ್ದವರನ್ನೆಲ್ಲ ಅಧ್ಯಕ್ಷ ಮಾಡಿಕೊಳ್ಳುವ ಕ್ರಮ ನಮ್ಮಲ್ಲಿಲ್ಲ. ಅಲ್ಲ, ನಿನ್ನ ತಲೆಯಲ್ಲಿ ಹಾಗಿರ್ಲಿಕ್ಕೂ ಸಾಕು. ಅದು ಪೂರ್ಣ ಪ್ರಮಾಣದಲ್ಲಿ ಫಲಿತವನ್ನು ನೀಡುತ್ತದೆ ಅಂತ ಏನೂ ಇಲ್ಲ. ಅವರವರ ಜಾಗದಲ್ಲಿ ಅವರವರು ದೊಡ್ಡವರೇ. ಸತ್ಯ. ಸಮಷ್ಟಿ ದೃಷ್ಟಿಯಿಂದ ಯೋಚಿಸುವುದು ಬೇರೆ, ವ್ಯಕ್ತಿ ದೃಷ್ಟಿಯಿಂದಲೂ ಕೆಲವು ಸಲ ಯೋಚಿಸಬೇಕು. ಸತ್ಯ. ಇದು ನಮ್ಮ ಕೈ, ನಾವು ಎಲ್ಲಿಯೂ ಬೀಸ್ತೇವೆ. ನಮ್ಮ ಮನೆಯಲ್ಲಿರುವ ಚಂಡೆ ಮದ್ದಳೆ ರಾತ್ರಾದ್ರೇನು ಹಗಲಾದ್ರೇನು ಬಾರಿಸುವುದು ನಾವು. ಬದಿ ಮನೆಯವರಿಗೆ ನಿದ್ದೆ ಬರುವುದಿಲ್ಲ. ಸತ್ಯ. ಆಗ ನಿನ್ನ ಮನೆಗೆ ಕಲ್ಲೊಡಿತಾರೆ ಅಂತ. ನನ್ನದ್ದನ್ನಾದ್ರೂ ನಾನು ಉಪಯೋಗಿಸುವಾಗ ಬೇರೆಯವರಿಗೆ ತೊಂದರೆಯಾಗದಂತೆ ಉಪಯೋಗಿಸಬೇಕು. ಜಾಗೃತಾವಸ್ಥೆ. ನಿನ್ನ ಬಾಲದಲ್ಲಿ ನೀರು ಕೂತರು ನಮ್ಮ ಬಾಲಕರು ಹೇಳುವ ಹಾಗೆ ಮಾಡಿದೆಯಲ್ಲ ನೀನು. ಎದ್ರು ಕುರಿಯಗ್ಗದ ರಾಶಿಯ ಮೇಲೆ ತೆಂಗಿನಕಾಯಿ ಇಟ್ಟ ಹಾಗೆ ಅವರಿಗೊಂದು ಸ್ವಸ್ತಿಕ ದರ್ಶನ. ಅಲ್ಲ, ನೀ ಕೂತ್ಕೊಳ್ಳ, ಅದು ನೀ ಕೂತದ್ದು ಅಂತ ನಿನಗೆ ಅರ್ಥ ಆದ್ದು. ನಮಗೆಲ್ಲ ಹೇಗೆ ಗೊತ್ತಾ? ಒಬ್ಬ ಒಂದು ಕೈಯನ್ನು ಊರಿ ಕೂತ್ರೆ, ಅಥವಾ ತಲೆದಿಮ್ಮಿನ ಬದಲಾಗಿ ಕೈಯನ್ನು ಮಡಚಿ ತಲೆ ಅಡಿಗಿಟ್ರೆ, ಅಥವಾ ಒಂಟಿ ಕಾಲಲ್ಲಿ ನಿತ್ರೆ ತಲೆಯನ್ನು ಕೆಳಗೆ ಮಾಡಿ ಕಾಲನ್ನು ಮೇಲೆ ಮಾಡಿದ್ರೆ ಅದೆಲ್ಲ ಯೋಗದಲ್ಲಿ ಒಂದೊಂದು ಆಸನ ಅಂತ ಲೆಕ್ಕ. ಯೋಗಾಸನ ಅಂತ ಲೆಕ್ಕ. ಅದು ಕೂತ್ಕೊಂಡದ್ದು ಅಂತ ಅದರ ಅರ್ಥ ಅಲ್ಲ. ಆಗಲಿ, ಶವಾಸನ ಇತ್ಯಾದಿಗಳೆಲ್ಲ ಉಂಟು. ಹಾಗೆ ನೀನು ವಾಲಾಸನದಲ್ಲಿ ಕೂತದ್ದು ಅರ್ಥ ಆಯ್ತಾ? ನಿಜ. ಅದು ಕೂತದ್ದು ಅಂತ ಅದರ ಅರ್ಥ ಅಲ್ಲ. ಬೇರೆ ಒಂದು ಆಸನದಲ್ಲಿ ನಮ್ಮನ್ನು ನಾವು ಕೂರಿಸಿದ್ರೆ ಅದು ಆಸನ. ಈಗ ನನ್ನ ವಾಲಾಸನ ನಿಮಗೆ ಏನು ಸಮಸ್ಯೆ ಕೊಟ್ಟಿ? ಸಮಸ್ಯೆ ಅಂತಲ್ಲ, ಬಂದ ನೀನು ಕ್ರಮವನ್ನು ಮೀರಿ ಹೀಗೆ ಕೂತ್ಕೊಳ್ಳಬಹುದೇ? ಶಿಷ್ಟಾಚಾರ ಸಂಪನ್ನನೇ ಹೌದು ಅಂತ ಇದ್ರೆ, ಸಭ್ಯತೆಯ ಲಕ್ಷಣದ ಎಲ್ಲ ನಿನಗೆ ಗೊತ್ತಿದ್ರೆ, ಒಂದು ಮರ್ಯಾದೆಯವರ ಕೂಟದಲ್ಲಿ ಭಾಗವಹಿಸಿ ನಿನಗೆ ಅನುಭವ ಇದ್ರೆ, ನನ್ನ ಸ್ಥಾನದಲ್ಲಿ ನನ್ನಲ್ಲಿ ಕೇಳದೆ ನನಗಿಂತ ಎತ್ತರವಾಗಿ ನೀ ಕೂತಿಯಲ್ಲ, ಇದು ಅಣಕದ ದೃಷ್ಟಿ, ಪರಿಹಾಸ್ಯದ ದೃಷ್ಟಿ. ನಿನ್ನಲ್ಲಿ ಕೋಪ ಬರಲಿಕ್ಕೆ ಬೇರೆ ಕಾರಣ ಬೇಕು ಅಂತ ಇಲ್ಲ. ನೀನು ಮಾಡಿದಂತಹ ವರ್ತನೆಯೇ ಅನ್ಯರಿಗೆ ನಿನ್ನ ಮೇಲೆ ಕೋಪ ಬರುವಂತೆ ಮಾಡ್ತದೆ. ತಾನು ಮತ್ತೊಬ್ಬರಿಗೆ ನೋವು ಕೊಡುವುದು ಧರ್ಮವಲ್ಲ. ಇನ್ನೊಬ್ಬರ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಸೌಜನ್ಯ, ಸೌಶೀಲ್ಯ, ಸೌಹಾರ್ದತೆ ಇದೆಲ್ಲ ಬೇಕು. ಅದು ನಿನ್ನಲ್ಲಿಲ್ಲ, ಉದ್ದಟತನ ತೋರಿಸಿದೆ ನೀನು. ನಾವೊಂದು ಕ್ಷೇತ್ರಕ್ಕೆ ಬಂದ್ರೆ ಆ ಕ್ಷೇತ್ರದವರ ಬಗ್ಗೆ ಒಂದು ವಿನೀತತೆಯನ್ನು ಪ್ರಕಟೀಕರಿಸಿ ನಮ್ಮದ್ದಾದಂತಹ ಕೆಲಸ ಕಾರ್ಯಗಳನ್ನು ಬೇಯಿಸಿಕೊಳ್ಬೇಕು. ನಿಜ, ಅದು ವಿನಮ್ರತೆಯ ಲಕ್ಷಣ. ಸರಿ, ನೀನು ಬಂದ ತಕ್ಷಣ ಏನ್ ಮಾಡಿದಿ? ಒಂದು ಮದಮುಖತನವನ್ನು ತೋರಿಸಿದ್ಯೋ ಇಲ್ವೋ? ನೀನು ಕೂತದ್ದು ಮದಮುಖತನದ ಪ್ರತೀಕ. ಅದು ಬದಲಿಸಬೇಕು. ಯಾಕೆ? ನಾನಲ್ಲ, ಮತ್ಯಾರು? ನೀವು. ಹೇಗೆ?
ನಿನ್ನ ಹೆಸರೇನು? ಹನುಮಂತ. ಉಂಟಲ್ಲ, ಶ್ರೀರಾಮನ ದೂತ. ಇರ್ಲಿ. ಅಯೋಧ್ಯೆಯಿಂದಲೇ ಬಂದೆ. ಅಲ್ಲ, ನಿಮ್ಮ ಜಾತಿಗೆಲ್ಲ ಹೆಸರು ಬೇಕು ಅಂತ ಇಲ್ಲ, ಒಟ್ಟು ಮಂಗಗಳು ಅಂತ ಹೇಳುದು. ಉಂಟು ಅಂತಾದ್ರೆ ಕೇಳಿದ್ದಷ್ಟೇ. ಮತ್ತೆ ಎಷ್ಟು ಹೇಳಿದ್ರು ಗೊತ್ತಾಗುವುದಿಲ್ಲ ಬಾಕಿದವರಿಗೆ, ನೋಡುವಾಗ ಎಲ್ಲ ಒಂದೇ ಲೆಕ್ಕ ಕಾಣುವುದು. ಆದರೂ ನಮ್ಮ ಜಾತಿಯಲ್ಲಿ ಮಹತ್ಸಾಧಕರೆಲ್ಲ ಆಗಿ ಹೋಗಿದ್ದಾರೆ ಎನ್ನುವುದನ್ನು ಮರೆಯುವುದಕ್ಕಾಗುವುದಿಲ್ಲ. ಉಳಿಲಿಲ್ಲ ಅಂತ ಹೋಗಿದ್ದಾರೆ ಅಂತ. ಆದ್ರೆ ಅಳಿದಿದ್ದಾರೆ, ಆದ್ರೆ ಕೀರ್ತಿಶೇಷರಾಗಿದ್ದಾರೆ. ಹೌದೌದು, ಹಾಗೆ ಅದು. ಒಂದು ಅಳಿದವ ನಮ್ಮ ಕುಟುಂಬದವ ಅಂತ ಆದ್ರೆ ದುರ್ಬುದ್ಧಿ ಮಾಡಿ ಸತ್ರು ಕೀರ್ತಿಶೇಷ ಅಂತ ಹೇಳುದು. ಒಂದು ಕಾಲದಲ್ಲಿ ನಾವು ಕೂಡ ಆಳುವರೆ, ಅಂದ್ರೆ ಆಳುವವರೇ. ಕಿಷ್ಕಿಂದ ಎಂಬ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದವರು. ಕಿಷ್ಕಿ, ವೃಕ್ಷರಜಸ್, ವಾಲಿ, ಸುಗ್ರೀವ, ಹೀಗೆ ನಮ್ಮ ಪರಂಪರೆ ಮುಂದುವರಿದಿದೆ. ಈಗಲೂ ಆಳುವರೆ, ಅಂದ್ರೆ ಆಳುವವರೇ. ಆದರೆ ಈಗ ನೀನು ನನ್ನ ಬಗ್ಗೆ ಪ್ರಶ್ನೆ ಮಾಡಿದೀಯಲ್ಲ, ಸಂಸ್ಕಾರವೇ ಇದು, ಸಂಸ್ಕೃತಿಯೇ? ಒಬ್ಬ ರಾಜನ ಸಮಕ್ಷಕ್ಕೆ ಬಂದಾಗ ಅವನ ಹೇಳಿಕೆಯನ್ನು ಸ್ವೀಕರಿಸಿ ಅದಕ್ಕನುಸಾರವಾಗಿ ಅವನ ಸಮಕ್ಷದಲ್ಲಿ ಮಂಡಿಸಬೇಕಾದದ್ದು ಧರ್ಮ. ಹೌದು, ಇದು ನಿನ್ನ ಮಾತನ್ನು ನಾನು ಒಪ್ಪುತ್ತೇನೆ. ಒಬ್ಬ ಮಾಂಡಲಿಕ ಇರುತ್ತಾನೆ, ಇನ್ನೊಬ್ಬ ಚಕ್ರವರ್ತಿ ಮಾಂಡಲಿಕನಲ್ಲಿಗೆ ಆಗಮಿಸ್ತಾನೆ. ಆವಾಗ ಎದ್ದು ನಮಸ್ಕರಿಸಬೇಕಾದದ್ದು ಮಾಂಡಲಿಕನೋ ಚಕ್ರವರ್ತಿಯೋ? ಅದು ಮಾಂಡಲಿಕ ಯಾರು, ಚಕ್ರವರ್ತಿ ಯಾರು ಅಂತ ಹೇಳು. ಅಲ್ಲಲ್ಲ, ಯಾರಿಗೆ ಯಾರು ಮಾಂಡಲಿಕ? ಅಲ್ಲ, ಇಲ್ಲಿ ಯಾರು ಚಕ್ರವರ್ತಿ ಯಾರು? ಇಲ್ಲಿಯ ವಿಷಯ ಅಲ್ಲ. ನಿನ್ನ ಉಪಮಾಲಂಕಾರಕ್ಕೆ ಉತ್ತರ ಕೊಡುವ ಮೊದಲು ನೀನು ಮಾಂಡಲಿಕ ಅಂತ ಯಾರನ್ನು ಗುರುತಿಸುವುದು ಅಂತ ಹೇಳು. ನಾವು ಮಾಂಡಲಿಕರು ಅಂತ ಗುರುತಿಸುವುದಕ್ಕಿಂತಲೂ ಇದರ ಹಿಂದಿರುವ ಸತ್ಯವನ್ನು ಮತ್ತೆ ಹೇಳುವ. ಚಕ್ರವರ್ತಿಯಾದವನಿಗೆ ಮಾಂಡಲಿಕನಾದವ ಗೌರವವನ್ನು ಸೂಚಿಸಬೇಕು. ಒಬ್ಬ ರಾಜಪುರೋಹಿತ ಬರುವಾಗ ಅರಸನಾದವ ಪಟ್ಟದಿಂದ ಎದ್ದು ನಮಸ್ಕರಿಸುವುದು ಧರ್ಮ ತಾನೇ? ಹೌದು. ನಮಸ್ಕರಿಸದೇ ಇರುವ ಕಾಲದಲ್ಲಿ ಗುರುಗಳು ಪೀಠ ಬಿಟ್ಟು ಹೋದದ್ದು ಉಂಟಲ್ಲ. ಹಾಗಿದ್ರೆ ಇಲ್ಲಿ ಕಾಣುವುದೇನು? ಏನು? ಹಿರಿಮೆ, ಹೆಚ್ಚುಗಾರಿಕೆ ಯಾರಲ್ಲಿ ಎನ್ನುವ ದೃಷ್ಟಿಯಿಂದ ನೀನು ನನಗೆ ವಂದಿಸಬೇಕು, ನನಗೆ ನಮಸ್ಕರಿಸಬೇಕು ಅಂತ ಆಡಿದ್ದೇ ಅಲ್ಲ. ಮತ್ತೆ ನೀವು ಮಾಡಿದ ಕೃತಿ ಆ ಸ್ಥಿತಿಯನ್ನು ನಮ್ಮ ಮುಂಭಾಗದಲ್ಲಿ ಕಾಣಿಸಿಕೊಟ್ಟಿದೆ. ಏನದು? ನನ್ನಲ್ಲಿ ಮತಮುಖತ್ವವನ್ನು ನೀನು ಗುರುತಿಸುವುದಕ್ಕೆ ಮುಂದಾದೆ. ಅಲ್ಲ, ನಾವು ಗುರುತಿಸಬೇಕು ಅಂತ ಇಲ್ಲ, ನೀನು ಅದನ್ನು ತೋರಿಸಿದ್ದು. ಮತಮುಖತ್ವ ನಾವು ತೋರಿಸುವುದಕ್ಕೆ ಕಾರಣವಾದದ್ದು ಏನು? ಈ ಮೊದಲು ನೀವು ತೋರಿಸಿದ ಮತಮುಖತನ. ಏನದು? ಶ್ರೀರಾಮ 14 ಜಗತಿಯಳು ಖ್ಯಾತನೆನಿಸಿಕೊಂಡಿದ್ದಾನೆ. ಅವನ ಯಜ್ಞಾಶ್ವ ನಿಮ್ಮಲ್ಲಿಗೆ ಬಂದಿದೆ. ಬಂದ ಯಜ್ಞಾಶ್ವದ ಹಣೆಯ ಒಕ್ಕಣೆಯನ್ನು ವಾಚಿಸಿದ ನೀವು ನಮ್ಮಲ್ಲಿ ಬಲವುಂಟು ಎನ್ನುವ ಕಾರಣದಿಂದ ಆಶ್ವವನ್ನು ಕಟ್ಟಿದ್ದೀರಿ. ತಪ್ಪೇನು? ತಪ್ಪು ಕಾಣುವುದೇನು ಬಲ್ಲೆಯ? ಈಗ ಹೇಳ್ತೇನೆ. ಚಕ್ರವರ್ತಿ ನೆಲೆ ಅಯೋಧ್ಯೆ, ಮಾಂಡಲಿಕತ್ವದ ನೆಲೆ ಜ್ಯೋತಿರ್ಮೇಧ. ಇಲ್ಲ, ಯಾಕಿಲ್ಲ? ಅಯೋಧ್ಯೆಗೆ ನಾವು ಕಪ್ಪ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ? ದಕ್ಷಿಣ ಇಲ್ಲ, ಕೊಡುವ ಪದ್ಧತಿಯೇ ಇಲ್ಲ. ನಮ್ಮಲ್ಲಿಂದ ಇಷ್ಟು ವರ್ಷ ಕಪ್ಪ ಹೋದದ್ದು ನನಗೆ ಗೊತ್ತಿಲ್ಲ. ಚಕ್ರವರ್ತಿ ಮನೆತನದ ಅಯೋಧ್ಯೆಯವರನ್ನು ಮಾನಿಸಿದ್ದು ನನಗೆ ಅಭ್ಯಾಸ ಇಲ್ಲ. ಮತ್ತೆ ಯಾಕೆ? ಈಗ ನೀವು ಮಾನಿಸಿದ್ದೀರೋ ಎನ್ನುವುದಕ್ಕೆ ಮುಖ್ಯ ಅಲ್ಲ. ಕೆಲವೊಂದು ಸಲ ಕೆಲವು ಪ್ರಕ್ರಿಯೆಗಳಲ್ಲಿ ವಿರೋಧಿಗಳನ್ನು ತಮ್ಮದಾಗಿಸುವಲ್ಲಿ ಇಂತಹ ಪ್ರಯತ್ನಗಳು ಈ ಹಿಂದೆಯೂ ನಡೆದಿವೆ. ಏನು? ಒಬ್ಬ ಚಕ್ರವರ್ತಿಯಾದವನು ದಿಗ್ವಿಜಯ ಮಾಡುವುದು ಅಥವಾ ರಾಜಸೂಯ ಅಶ್ವಮೇಧಾದಿ ಯಜ್ಞವನ್ನು ಮಾಡುವುದು, ಆ ಮುಖಾಂತರವಾಗಿ ವಿರೋಧಿಸಿದವನನ್ನು ದಂಡಿಸಿ ತಮ್ಮವನನ್ನಾಗಿಸಿಕೊಳ್ಳುವುದು, ಇಂಥದ್ದೆಲ್ಲ ಪ್ರಕ್ರಿಯೆಗಳು ನಡೆದೇ ಬಂದಿವೆ. ಉತ್ತರಾವರ್ತದಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ನಮ್ಮದು ದಕ್ಷಿಣಾವರ್ತ ಪ್ರದೇಶ. ಸರಿ, ಇಲ್ಲಿಗೆ ಯಾರೂ ಚಕ್ರವರ್ತಿಗಳಿಲ್ಲ, ನಾವೇ. ನೀನೇ ಅಂತ ನೀನು ನಿನ್ನ ವ್ಯಾಪ್ತಿಯೊಳಪಟ್ಟು ಆಡುತ್ತಿ. ನಮ್ಮ ತಿಳುವಳಿಕೆ, ನಾವು ಪಿಂಡ ಇಡುವುದು ಎಷ್ಟು? 3 ತಲೆಮಾರಿಯಿಂದ ಈಚೆ ನನಗೆ ಗೊತ್ತಿಲ್ಲ. ಮತ್ತೆ ಅದಕ್ಕಿಂತ ಆಚೆಗೆ ಬೇಡ. ನಿಮ್ಮತ್ತು ಚಕ್ರವರ್ತಿ ಪೀಠವೋ? ಅಲ್ಲವಲ್ಲ. ಹಾಗಿದ್ರೆ ಒಂದು ಚಕ್ರವರ್ತಿ ಪೀಠ ಈ ಜಂಬೂ ದ್ವೀಪಕ್ಕೆ ಬೇಕೇ ತಾನೆ? ಬೇಕು ಅಂತಾದ್ರೆ ನಾವು ಒಪ್ಪಬೇಕು ಅಂತ ಏನೂ ಇಲ್ಲ. ಒಪ್ಪದೇ ಇರುವುದು ನಿಮ್ಮ ಸಾಮರ್ಥ್ಯ. ಹಾಗೆಂದು ಅದನ್ನು ಸರಿ ಅಂತ ಹೇಳುವುದಕ್ಕೆ ನಾವು ಸಿದ್ಧರಾಗುವುದಿಲ್ಲ. ಮೊದಲನೇ ವಾಕ್ಯ ತೆಕ್ಕೋ. ಈಗ ಕುದುರೆಯ ಹಣೆಯಲ್ಲಿ ಬರೆದಿರುವಂತಹ ಲೇಖನಕ್ಕೆ ಉತ್ತರ ಸ್ವರೂಪವಾಗಿ ನಾವು ಕಟ್ಟಿದ್ದೇವೆ. ಕಟ್ಟಿದ್ದೀರಿ. ಈ ಕಟ್ಟಬಾರದು ಅಂತ ಹೇಳುದ ನೀನು? ನಾನು ಯಾಕೆ ಕಟ್ಟಿದ್ದೀರಿ ನೀವು ಅಂತ ನಾವು ಊಹಿಸುವುದು ಹೇಗೆ? ಅಲ್ಲಲ್ಲ, ಈಗ ಆ ವಾಕ್ಯದಲ್ಲಿ ಹೇಗಿರುವುದು? ಬಲುಹುಳ್ಳ ಬಟರಿದ ಕಟ್ಟಿ ಕಾದುವುದು ನೀವೇ ಬರ್ತದಲ್ವಾ? ಬಲವಿಹೀನ. ನಿಮ್ಮ ವಾಕ್ಯಕ್ಕೆ ಅಲ್ಲಿ ಅಡಿ ಟಿಪ್ಪಣಿ ಏನಾದ್ರೂ ಉಂಟಾ? ಮುಂದಿನ ವಾಕ್ಯವನ್ನು ಓದು ನೀನು. ಬಲವಿಹೀನರು ಕಪ್ಪ ಕಾಣಿಕೆ ಇತ್ತು ಪುಣ್ಯ ಕಾರ್ಯಗಳಲ್ಲಿ ಸರ್ವರು ಭಾಜನರಾಗುವುದು.
ಬಲಹೀನರಲ್ವಲ್ಲ ನಾವು. ಹಾಗಿದ್ರೆ ಬಲಹೀನತ್ವ ಎನ್ನುವುದು ಕೇವಲ ಯುದ್ಧರಂಗಕ್ಕೆ ಸೀಮಿತ ಅಲ್ಲ. ಮತ್ತೆ ಎಲ್ಲಿಗೆ? ಅವನಿಗೆ ನಾವು ಸಮವೋ ಎನ್ನುವುದನ್ನು ತುಲನೆ ಮಾಡುವ ದ್ವಾರ. ಏನು ಸಮ ಅಲ್ಲ, ನಮಗಿಂತ ಏನು ಮೇಲೆ? ರಾಮ ಏನು ನೀವೇನು ಎನ್ನುವುದನ್ನು ಯೋಚನೆ ಮಾಡಬೇಕು. ಏನ್ ರಾಮ ಏನು? ಶ್ರೀರಾಮ 14 ಲೋಕದಲ್ಲಿಯೂ ಜಗತಿ ಸಮಸ್ತರಿಗೊಡೆಯ ಅಂತ ಕರೆಸಿಕೊಂಡವನಿದ್ದಾಗ. ಈಗ 14 ಲೋಕದಲ್ಲಿ ನಮ್ಮ ಜ್ಯೋತಿರ್ಮೇಧ ಇಲ್ವಾ? ಉಂಟು. ಮತ್ತೆ ನಾವು ಒಪ್ಪದೇ ಇದ್ರೆ 14 ಲೋಕ ಪೂರ್ತಿ ಆಗುವುದು ಹೇಗೆ? ಒಪ್ಪದೇ ಇದ್ದುದರಿಂದ ಅವನ ಪ್ರಾಬಲ್ಯ ಕಡಿಮೆ ಅಂತ ಅರ್ಥ ಅಲ್ಲ. ಮತ್ತೆ? ಕೆಲವು ಸಲ ಏನಾಗುತ್ತದೆ ಗೊತ್ತಾ? ಏನು? ನಮ್ಮ ತೋಟದಲ್ಲೇ ಕೆಲವು ಹಣ್ಣಾಗಿ ಬಿದ್ದು ಹೋಗುತ್ತದೆ, ನಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಆರ್ಯಾವರ್ತದಲ್ಲಿರುವ ವೀರಮಣಿಯೊಬ್ಬ ರಾಮನಿಗೆ ಪ್ರತಿರೋಧಿ ಇದ್ದಾನೆ, ರಾಮನ ಚಕ್ರವರ್ತಿತ್ವವನ್ನು ಒಪ್ಪದವನಿದ್ದಾನೆ ಎನ್ನುವುದನ್ನು ನಾವು ಒಪ್ಪುವುದಕ್ಕಾಗುವುದಿಲ್ಲ. ಮತ್ತೆ? ಯಾಕಂದ್ರೆ ರಾಮ ಮೊನ್ನೆ ಪೀಠವೇರಿದವ, ಇನ್ನು ಚಕ್ರವರ್ತಿ ಅಂತ ಪ್ರತಿಯೊಬ್ಬರು ಒಪ್ಪಿದರು. ಹಲವಾರು ಮಂದಿ ವಿರೋಧಿಗಳು ಇದ್ದರೂ ಇರಬಹುದು. ಇದ್ದಾರೆ ಅಂತಾದ್ರೆ ಅವರನ್ನು ಒಪ್ಪಿಸುವ ಪ್ರಯತ್ನವನ್ನು ಮಾಡಬೇಕಾದ ಅನಿವಾರ್ಯತೆ ನಮಗೂ ಉಂಟು. ಅಂತ ಒಬ್ಬ ರಾಮನಲ್ಲಿ ವಿರೋಧವನ್ನು ನೀನು ಕಟ್ಟಿಕೊಂಡಿದ್ದಿಂತಾದ್ರೆ ಇಲ್ಲಿ ರಾಮತ್ವದ ಬಗ್ಗೆ ನಿನ್ನಲ್ಲಿ ಕಾಣುವುದು ನಮಗೆ ನೀನು ಮತಮುಖ ನೋಡು. ಈಗ ನಿನ್ನ ವಾಕ್ಯವನ್ನೇ ನೀನು ತಿದ್ದಿಕೊಳ್ಬೇಕಾಗ್ತದೆ. ಏನು? ಅವಿಶ್ರಾಂತವಾದ ಕೀರ್ತಿಯನ್ನು ಸಂಪಾದಿಸಿದವ ರಾಮ, 14 ಲೋಕಗಳಲ್ಲಿಯೂ ವಿಸ್ತೃತವಾಗಿರುವಂತಹ ಕೀರ್ತಿಯನ್ನು ಹೊಂದಿದ ರಾಮ ಅಂತಾದರೆ ಅವ ದೇವರ ನಮ್ಮ ಪಾಲಿಗೆ ದೇವರು. ಅದು ಹೇಗಾಗ್ತದೆ? ಯಾಕೆ? ದೇವರು ಅಂತ ಹೇಳುವವನಿಗೆ 14 ಲೋಕ ಮಾತ್ರವಾ? ಈ ವಿಶ್ವ ಅಂತ ಹೇಳುವುದು 14 ಲೋಕಕ್ಕೆ ಮಾತ್ರ ಸಂಬಂಧವಾ? ಬರೆದದರಲ್ಲೇ ಉಂಟಲ್ಲ, ಜಗತಿ ಸಮಸ್ತರೊಡೆಯ. ಅದೇ ಜಗತಿ ಸಮಸ್ತರೊಡೆಯ ಅಂತ ಆದ್ರೆ 14 ಲೋಕವನ್ನು ಮಾತ್ರ ಯಾಕೆ ಹೇಳುದು? ಏನು 14 ಲೋಕವನ್ನು ಮಾತ್ರ ಯಾಕೆ ಹೇಳುದು? ಎಲ್ಲವೂ ಸೇರಿದೆ ಅಂತ ಅರ್ಥ. ದೈವ ಅಂತಾದ್ರೆ ಪ್ರತಿಯೊಬ್ಬರನ್ನು ಕಾಯುವ ಕರುಣೆಯ ಕಣ್ಣಿನಿಂದ ಭಗವತ್ ತತ್ವ ಅಂತಾದ್ರೆ ಅದಕ್ಕೆ ಸೀಮಿತವಾದಂತಹ ಎಲ್ಲ ಇಲ್ಲ. ಅದು ಅಯೋಧ್ಯೆಯಲ್ಲಿರುವುದು, ದಶರಥನಿಗೆ ಮಗನಾಗಿರುವುದು, ಸೀತೆಗೆ ಗಂಡನಾಗಿರುವುದು, ಅಥವಾ ಕೌಸಲ್ಯ ಖಂಡನಾಗಿರುವುದು, ನಿಮ್ಮಂತಹ ಮಂಗಗಳಿಗೆ ಅಧಿಕಾರಿಯಾಗಿರುವುದು, ಅಥವಾ ಹಾಗೆ ಹೀಗೆ ಸೂತಕ ಪಾತಕ ಎಂತದ್ದು ಇಲ್ಲ. ಅದು ಯಾವುದರಿಂದಲೂ ಸುಡಲ್ಪಡದೇ ಇರುವುದು. ಜರಾಮರಣೇಶು ಸುಖ ದುಃಖೇಶು ಅಸಂಗೋಹ ಅಂತ ಹೇಳಲ್ಪಟ್ಟಿರುವಂತಹ ಭಗವತ್ ತತ್ವ. ಅದಕ್ಕೆ ಯಾವುದೂ ಇಲ್ಲ. ಅದಕ್ಕೆ ಕರ್ಮ ಇಲ್ಲ, ಅದಕ್ಕೆ ಲೋಪ ಇಲ್ಲ, ಅದಕ್ಕೆ ಬ್ರಹ್ಮಹತ್ಯಾ ದೋಷ ಇಲ್ಲ, ಅದಕ್ಕೆ ಬಾಧಕ ಇಲ್ಲ. ಅದೇ ಹೌದು ಅಂತ ಇದ್ರೆ ಇದು ಯಾಕೆ? ಇದೇ ಉಂಟು ಅಂತ ಇದ್ರೆ ಅದು ಏನು? ಮಾನವತ್ವ ಬೇರೆ, ಮಾಧವತ್ವ ಬೇರೆ. ಮಾಧವತ್ವವೇ ಮಾನವತ್ವವನ್ನು ತಳೆದಾಗ ಈ ಪ್ರಾಪಂಚಿಕ ಕಟ್ಟುಕಟ್ಟಳೆಯನ್ನುಂಟು ಅದಕ್ಕೆ ಒಳಪಡಲೇಬೇಕಾಗುತ್ತದೆ. ಆದ್ದರಿಂದ ಮಾಧವತ್ವ ಮಾನವತ್ವವನ್ನು ತಳೆದಾಗ ಈ ತೆರನಾದ ಕಟ್ಟಳೆಯನ್ನು ಅನುಸರಿಸುವುದು ಅದು ಕ್ಷಾತ್ರ ಧರ್ಮ, ರಾಜಧರ್ಮ. ನೋಡು, ಕ್ಷಾತ್ರ ಧರ್ಮದಂತೆ ಮಾಧವತ್ವವೇ ಮಾನವತ್ವಕ್ಕೆ ಇಳಿದಿದೆ ಅಂತಾದ್ರೆ ಕ್ಷಾತ್ರ ಧರ್ಮದಲ್ಲೇ ಹುಟ್ಟಿ ಬೆಳೆದು ಬದುಕನ್ನು ಸಾಗಿಸುತ್ತಿರುವ ನಾವು ನಮ್ಮತನವನ್ನು ಬೆಳೆಸ್ತೇವೆ. ಸ್ವಭಾವೋ ಪರಮೋ ಧರ್ಮ. ಸ್ವಭಾವ ಎನ್ನುವುದು ಧರ್ಮ. ನಿಜ. ಹುಲಿ ಯಾಕೆ ಮಾಂಸ ತಿಂತದೆ ಅಂತ ಕೇಳಲಿಕ್ಕಿಲ್ಲ. ದನಕ್ಕೆ ಯಾಕೆ ಮಾಂಸ ಆಗಬಾರದು ಅಂತ ಕೇಳಲಿಕ್ಕಿಲ್ಲ. ಪ್ರಕೃತಿ ಸಹಜವಾಗಿ ಹುಟ್ಟುತ್ತಾ ಬರುವಾಗ ಆಹಾರ ವಿಧಿಯನ್ನು ಸೃಷ್ಟಿಸಿದವನೇ ಕೊಟ್ಟಿರ್ತಾನೆ. ನಿಜ. ನಾವು ಸಹಜವಾಗಿ ಕ್ಷತ್ರಿಯರು. ಒಬ್ಬ ಕ್ಷತ್ರಿಯ ವೀರನಾಗಿ ರಾಮ ಅಷ್ಟು ಮಾಡ್ತಾನೆ ಅಂತ ಇದ್ರೆ ನಮ್ಮ ತೋಳಿನಲ್ಲಿ ಮಾತ್ರ ಬಲ ಇರುವುದು ಅಂತ ತಮ್ಮ ಹೆಗಲನ್ನು ತಟ್ಟಿಕೊಳ್ತಾನೆ ಅಂತ ಇದ್ರೆ ನಮಗಿಲ್ವಾ? ನೀವು ಕರ್ಮಾಂಗಕ್ಕೆ ಇಳಿದಿದ್ದೀರಿ. ನಿಜ. ಅಶ್ವಮೇಧ ಎನ್ನುವಂತಹ ಕರ್ಮದಲ್ಲಿ ಭೂಮಿಯ ಮೇಲೆ ಕುದುರೆಯನ್ನು ಸಂಚರಿಸುವುದಕ್ಕೆ ಬಿಟ್ಟಿದ್ದೀರಿ. ನಿಜ. ಎಲ್ಲರೂ ಕಟ್ಟಬಾರದು ಅಂತ ಇದ್ರೆ ನೀವು ಸೇನೆ ಸಮೇತ ಬಂದದ್ದು ಯಾಕೆ? ಕಟ್ಟಿದವರನ್ನು ಬಿಡಿಸಿಕೊಳ್ಳಿಕ್ಕೆ ಅಷ್ಟೇ ಇರುವುದು. ನಿಜ. ಕಟ್ಟಿದವರಿಗೆಲ್ಲ ಮದಮುಖತನದ ಪಟ್ಟ ನೀವು ಕಟ್ತೀರಿ ಅಂತ ಇದ್ರೆ ಊರಿನಲ್ಲಿ ಇರುವವರನ್ನೆಲ್ಲ ಮಂಗ ಮಾಡ್ಲಿಕ್ಕೆ ಬಂದದ? ನೀವು ಹೆಡ್ಡ ಮಾಡ್ಲಿಕ್ಕೆ ಬಂದದ್ದ? ಹಾಗಾದ್ರೆ ನಿಮ್ಮಲ್ಲಿ ಸೇನೆ ಉಂಟು ಯಾಕೆ? ಕಟ್ಟಿದವರನ್ನಾದ್ರೂ ಹತೋಟಿಗೆ ತಂದುಕೊಳ್ತೇವೆ. ಹತೋಟಿಗೆ ತರುವಲ್ಲಿವರೆಗೆ ನೀನು ಕಟ್ಟಿದ್ದು ತಪ್ಪು. ನಿನ್ನಲ್ಲಿ ಮದಮುಖತನ ಉಂಟು, ನೀನು ಸಣ್ಣ ಕೆಲಸ ಮಾಡಿದೆ, ನೀನು ಅವನ ಬಗ್ಗೆ ಗೊತ್ತಿಲ್ಲದೆ ಹೇಳಿದೆ, ಅದೆಲ್ಲ ಹೇಳಲಿಕ್ಕಿಲ್ಲ. ಆ ಪ್ರಕ್ರಿಯೆಯನ್ನು ಅವನಿಗೆ ಮನ ಒಪ್ಪುವ ಹಾಗೆ ಹೇಳಬೇಕು. ಇದಕ್ಕೆ ನನ್ನದು ಉತ್ತರ ಇಲ್ಲ. ಹೂಂಕಾರ ಮಾತ್ರ.
ಅದು ಜನ್ಮ ಜನ್ಮದಲ್ಲಿ ತೊಳೆದರೂ ಹೋಗುವುದಿಲ್ಲ. ಅದು ಒಂದಕ್ಕೆ ನಾವು ನಿಷ್ಠರಾಗಿ ಬದುಕುವುದು ಅಂತ. ಕುರುಡ ಹಿಡಿದದ್ದೇ ಬಡಿಗೋಲು. ಅಜ್ಜ ನೆಟ್ಟ ಆಲದ ಮರ ಆದ್ರೂ ಸುತ್ತು ಬರಬೇಕು ಅಂತ ಹೇಳಿದ್ದಾರೆ. ಅಜ್ಜಿ ಅಶ್ವತ್ಥ ಮರ ಅಂತ ಸುತ್ತು ಬರುವುದು ಅಂತ ಕೆಲವುಂಟು. ಈ ಕೆಲವೆಲ್ಲ ತಲೆಗೆ ಅಂಟಿ ಹೋಗುವುದು ಅಂತ ಉಂಟು. ಹಸಿ ಗೋಡೆಗೆ ಕಲ್ಲು ಬಿಸಾಡಿದ್ರೆ ಮತ್ತೆ ಒಣಗಿದ ಮೇಲೆ ತೆಗಿಲಿಕ್ಕೆ ಬರುವುದಿಲ್ಲ. ತೆಗೆದ್ರೆ ಅಷ್ಟು ಜಾಗದಲ್ಲಿ ಮತ್ತೆ ಎಂತದ್ದೂ ಇಲ್ಲ. ಅದೇ ಒಂದುಂಟು ಹಳೆ ಬೇರು ಹೊಸ ಚಿಗುರು. ನೀ ಜಾತಿ ಮಂಗ ಅಂತ. ಈ ಮಂಗಗಳು ಸಿಯಾಳ ತೆಗೆದು ತೂತು ಮಾಡಿ ಒಳಗೆ ಕೈ ಹಾಕಿ ಅದರಲ್ಲಿರುವಂತಹ ರಸವನ್ನು ಒಟ್ಟು ಮಾಡಿ ತೆಗೆಯುವಾಗ ಕೈ ಹೊರಗೆ ಬರುವುದಿಲ್ಲ. ಕೆಲವು ಸಲ ಹೀಗುಂಟು. ಹೇಗೆ? ಹಳೆಯವರನ್ನು ಈಗಳಿದ್ರೆ ಮುಂದಿನವರು ಏನು ಪರಂಪರೆಯೇ ಗೊತ್ತಾಗೋದಿಲ್ಲ. ಏನಿಲ್ಲ. ಸಂಸ್ಕಾರ ಸಂಸ್ಕೃತಿ ಎನ್ನುವುದು ಹಳೆತನದಿಂದಲೇ ಬರಬೇಕು. ಮಂಗ ಹಿಡಿ ಅಂತ ನಿಮಗೆ ಹಿಡಿದದ್ದನ್ನು ಬಿಡ್ಲಿಕ್ಕೆ ಗೊತ್ತಿಲ್ಲ. ಕೆಲವು ಸಲ ಕಾಡಲ್ಲಿ ಹೋಗುವಾಗ ಹಸಿ ಹಾವು ಸಿಕ್ಕಿತು ಅಂತಾದ್ರೆ ಹಿಡ್ಕೊಳ್ಳುವುದು. ಅದು ಹೀಗೆ ಮಾಡುವಾಗ ಮಂಗಗಳು ನೀ ಬಂದು ಇಲ್ಲಿ ಉಪದೇಶದಿಂದು ರಾಮ ಹಾಗೆ ನಮಗೆ ಗೊತ್ತಿಲ್ವಾ? ದೊಡ್ಡ ವಿಷಯವಾದು ಬಲ್ಲೆಯ ರಾಮಚಾರಿತ್ರ್ಯ ನೋಡೋ. ಸಾರೆಲೋ ಮರ್ಕಟನೆ. ಯಾಕೆ? ನಿನ್ನ ಬೇಳೆ ಬೇಯಿಸಲಿಕ್ಕೆ ಇಲ್ಲಿ ಬರುವುದು ಬೇಡ. ನಿನ್ನ ರಾಮ ಅಂತ ಹೇಳಿದೆಯಲ್ಲ, ಒಂದು ವಾಕ್ಯ ಕೇಳ್ತೇನೆ. ಅವ ಏನೋ ಈ ಪ್ರಪಂಚದಲ್ಲಿ ಯಾವನೋ ಅವ, ಎಷ್ಟು ದೊಡ್ಡ ಕಲಿಯೋ, ಎಂತದವ ಹುಲಿ ಕಲಿ, ಎಂತದವ ಕಲಿ. ಹೌದು, ಅಬ್ಧಿಗೆ ಬಲಿಯುತ ಸೇತುವೆಯ ಅಬ್ಧಿಗೆ ಬಲಿಯುತ ಸೇತುವೆಯ ಕಲಹದಿ ದಶಶಿರ ಕುಂಭಶ್ರವಣರಾಯ ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ಧರಿಸಿದನು. ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ಧರಿಸಿದನು. ಅಬ್ಧಿಗೆ ಬಲಿಯುತ ಸೇತುವೆಯ ಅಬ್ಧಿಗೆ ಬಲಿಯುತ ಸೇತುವೆಯ ಪ್ರಶ್ನಿಸಿದಾಗ ಒಂದೊಮ್ಮೆಗೆ ಮೈಮನ ರೋಮಾಂಚನವಾಯಿತು. ಈ ಆರ್ಯಾವರ್ತದಲ್ಲಿ ಅರ್ಕವಂಶ ಸಂಭವನಾದ ರಾಘವನ ಚಾರಿತ್ರ್ಯವನ್ನು ಅರಿಯದೆ ಒಬ್ಬ ಭೂಪತಿ ಇರುವುದಕ್ಕೆ ಸಾಧ್ಯವಾಯಿತಲ್ಲ. ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದತ್ತ ಮುಖ ಮಾಡಿ ತಾನು ಈ ದಕ್ಷಿಣದ ತುತ್ತ ತುದಿಗೆ ಬಂದು ಅಲ್ಲಿಂದ ಶತಯೋಜನ ವಿಸ್ತೀರ್ಣವಾದ ಅಬ್ಧಿಯನ್ನು ದಾಟಿ ಲಂಕೆಯ ಮಣ್ಣಿನಲ್ಲಿ ಕಳವಂಶ ನಿರ್ವಂಶ ಮಾಡಿದಂತಹ ಒಬ್ಬ ಶ್ರೀರಾಮನ ಯೋಗ್ಯತೆಯ ಬಗ್ಗೆ ಪ್ರಶ್ನಿಸಿದೆಯಲ್ಲ. ಕಲಿಗವ ಕಾಲ ಅಂತ ಕನಹ ಯಾವಾತನು ಈ ಪ್ರಪಂಚದಲ್ಲಿ ತಾನು ಕಲಿ 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 ಎಂದು ಬೀಗುತ್ತಾ ಇದ್ದಾನೋ ಅಂತಹವನ ಕಲಿತನವನ್ನು ಕಡೆಗಾಣಿಸಿ ಅಂತಹವನಿಗೆ ಕಾಲಾಂತಕ ಸ್ವರೂಪನಾಗಿ ನಿಂತವ. ಇಲ್ಲಿದ್ದ ಕಲಿಗಳೇನು ಒಂದು ಕಾಲದಲ್ಲಿ ಬಲಿಯೇ ಕಟ್ಟಿದ ಕಲಿಯಾದರೂ ರಾಮ ಇರುವಂತಹ ರಾಮ ಪಟ್ಟವೇರಿದ ರಾಜ್ಯಕ್ಕೆ ಮುಖ ಮಾಡುವುದಕ್ಕೆಲ್ಲ ಅಂತಹ ಸಮಗ್ರವಾದ ಆರ್ಯಾವರ್ತಕ್ಕೆ ಕೆಲವೇ ಸಮಯದಲ್ಲಿ ರಾಮರಾಜ್ಯ ಎನ್ನುವ ಅನ್ವರ್ಥ ಕೊಟ್ಟಂತಹ ಪುಣ್ಯಾತ್ಮನಿದ್ದಾನೆ. ಅಂತಹ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲಕನಾಗಿ ಉತ್ತರದಿಂದಲೇ ಮುಖ ಮಾಡಿ ಬಂದವ. ಬರುತ್ತಾ ರಾಕ್ಷಸರಿಂದ
ಕವಚಾದಿತವಾಗಿರುವಂತಹ ಕಳರನ್ನು ಭರತ ಖಂಡದಲ್ಲಿ ಛೇದಿಸಿ ಕಳಮುಕ್ತಗೊಳಿಸಿದ ಈ ಭರತ ಭೂಮಿಯನ್ನು, ಅಂತ ಭರತ ಭೂಮಿಯಲ್ಲಿ ಕಲಿ ಎಂದು ಬೀಗುತ್ತಿದ್ದವರನ್ನೆಲ್ಲ ಅವರ ಪಾಲಿಗೆ ಹುಲಿಯಾಗಿ ಅವರ ಹುಳಿ ಹಿಂಡಿದ ಅಂತ ಒಬ್ಬ ರಾಮ ಕೇವಲ ನರರನ್ನಲ್ಲ, ನೀನಂದಂತೆ ಚಪಲಮತಿಗಳಾದ ಚಪಲ ಬುದ್ಧಿಯಿಂದ ವರ್ತಿಸುವ ಕಪಿಗಳನ್ನೆಲ್ಲ ಒಟ್ಟು ಸೇರಿಸಿ ಅವರಿಗೂ ಸಂಸ್ಕಾರದ ಪಾಠವನ್ನು ಬೋಧಿಸಿ ಅವರನ್ನು ಒಂದುಗೂಡಿಸಿ 100 ಯೋಜನ ವಿಸ್ತೀರ್ಣವಾದ ಸಮುದ್ರಕ್ಕೆ ಸೇತುವೆ ಕಟ್ಟಿಸಿದ 77 ಕೋಟಿ ಕಪಿನಾಯಕರು 18 ಅರ್ಬುದ ವಾನರ ಸೇನೆ ಮಾಡಿದ್ದು ರಾಮನ ಕುರಿತಾದ ಕರ ಸೇವೆ. ಆ 100 ಯೋಜನ ವಿಸ್ತೀರ್ಣವಾದ ಅಬ್ಧಿಯನ್ನು ದಾಟಿ ಸೋದರನಾದಂತ ಲಕ್ಷ್ಮಣನ ಜೊತೆಯಲ್ಲಿ ವಿಭೀಷಣನನ್ನು ಜೊತೆ ಸೇರಿಸಿಕೊಂಡು ಧರ್ಮ ಪಕ್ಷಪಾತಿಯಾಗಿ ದುಷ್ಕರ್ಮ ನಿರತನಾದ ರಾವಣ, ಕುಂಭಕರ್ಣ ಹಾಗೂ ಅವನ ಸಾವರ್ತಿಗಳಾದ ಕಳರನ್ನು ನಿರ್ನಾಮಗೈದು ಮತ್ತೊಮ್ಮೆ ಲಂಕೆಯನ್ನೇ ರಾಮರಾಜ್ಯವಾಗಿ ರೂಪಿಸಿದ ಅಂತಹ ಒಬ್ಬ ಪುಣ್ಯಾತ್ಮ ಕಲಿತನವನ್ನು ಬಿಂಬಿಸಬಲ್ಲಂತಹ ಮಹಾಕಲಿ, ಮಹಾಬಲಿ ರಾಮನ ಕಲಿತನ ಏನು ಅಂತ ಪ್ರಶ್ನಿಸಿದೆಯಲ್ಲ ವೀರಮಣಿ. ನಮ್ಗೆ ಗೊತ್ತುಂಟು, ಸಂಬಳ ಕೊಡ್ಲಿಲ್ಲ ಯಾರಿಗೂ, ಕರಸೇವೆ ಹೆಚ್ಚಿಗೆ ದಿನ ರಾಮನ ಜೀವನದಲ್ಲಿ. ನಮ್ಮದ್ದು ಸೇವೆ. ಹೌದೌದು, ಸೇವೆ. ಊಟ ಮಾತ್ರ ಮಾಡುವುದು ಅವರವರ ಮನೆಯಲ್ಲಿ ಹೋಗಿ. ನಮ್ಮ ಕ್ರಮವೇ ಹಾಗೆ. ಸೇವೆಯಲ್ಲೇ ಹೋಯ್ತು ನಿಮ್ಮದು. ದುಡಿಮೆಗೆ ಸಿಗುವ ವೇತನಕ್ಕಿಂತ ಸೇವೆಗೆ ಸಿಗುವ ಪ್ರಸಾದ ದೊಡ್ಡದು ಅಂತ ಭಾವಿಸುವವರು. ಹೌದು, ಪ್ರಸಾದ ತಿಂದ್ರೆ ಹೊಟ್ಟೆ ತುಂಬುವುದಿಲ್ಲ, ಮತ್ತೆ ನೀರು ಕುಡಿದ್ರೆ ಹೊಟ್ಟೆ ಸರಿ ಇಲ್ಲದಾಗುದು. ಅರ್ಥ ಆಯ್ತಾ? ಶೀತ ಇರುವವ ತೀರ್ಥ ತೆಕ್ಕೊಂಡು ಸತ್ತ ಅಂತಾದ್ರೆ ನಿಮ್ಮಂತವರು ಹೇಳುವುದೇನು ಗೊತ್ತಾ? ಅವ ಸ್ವರ್ಗ ಸಂದಿದ ಅಂತ, ಅವನಿಗೆ ಮೋಕ್ಷ ಸಿಕ್ಕಿತು ಅಂತ. ಇವ ಶೀತ ಆಗಿ ಸತ್ತದ್ದು. ತೀರ್ಥ ತಕ್ಕೊಂಡ್ರೆ ಸಾಯುವುದಿಲ್ಲ, ಅವ ಬೇರೆ ತೀರ್ಥ ತಕ್ಕೊಂಡು ಸತ್ರೆ ಇದಕ್ಕೆ ಅಪವಾದ ಅಷ್ಟೇ ಅಲ್ಲ. ಯಾವ ತೀರ್ಥ ತಕ್ಕೊಂಡ ಅನ್ನುವುದು ಮುಖ್ಯ. ನಮ್ಗೆ ಅರ್ಥ ಆಗ್ತದೆ. ನೀನೀಗ ಅಷ್ಟು ಹೊತ್ತು ಪ್ರವಚನ ಮಾಡಿದೆಯಲ್ಲ, ಒಂದಾದ್ರೂ ಸ್ವಾರ್ಥರಹಿತವಾದದ್ದುಂಟಾ? ನಿಸ್ವಾರ್ಥ. ಏನುಂಟು ರಾಮನಲ್ಲಿ? ಅವ ದಶಕಂಠರನ್ನು ಕೊಂದ ಅಂತ ಹೇಳಿದ. ಯಾಕೆ ಕೊಂದದ್ದು? ಧರ್ಮ ರಕ್ಷಣೆಗ ಅಲ್ವೇ ಅಲ್ಲ. ಮತ್ತೆ ಅಲ್ವೇ, ದಶಮುಖನ ರಾಜ್ಯ ಸ್ಥಾಪನೆ ಆಗಿ 1/2 ಕೋಟಿ ಆಗಿದೆ. ಹೌದಾ? 50 ವರ್ಷ. ಅವ ದುರ್ಬುದ್ಧಿ ತೊಟ್ಟಿಲಲ್ಲಿ ಮಲಗಿರುವಾಗಲೇ ಮಾಡ್ತಿದ್ದಾನೆ. ಅವನನ್ನು ಕೊಂದದ್ದು ಯಾವಾಗ? ಇವ ರಾಮ ಮೊನ್ನೆ ಹುಟ್ಟಿ. ಯಾಕೆ ಅವ ಮಾಡಿದ ಅನ್ಯಾಯಕ್ಕೆ? ಅಲ್ವೇ ಅಲ್ಲ. ಮತ್ತೆ ಇವನ ಹೆಂಡತಿಯನ್ನು ಕೊಂಡೋದ ಅಂತ ಅಷ್ಟೇ. ನಿಮಿತ್ತ. ನಮ್ಮ ಮನೆಯ ಅಲ್ಲ, ಅದು ನಿಮಿತ್ತ. ನಮ್ಮ ಮನೆಯ ಜಾಗಕ್ಕೆ ಮತ್ತೊಬ್ಬ ಬೇಲಿ ಹಾಕುವಾಗ ನಾವು ತಡೀತೇವೆ. ಊರಿಡೀ ಅವ ಬೇಲಿ ಕಟ್ಟುವಾಗ ನಾವು ಮಾತಾಡ್ಲಿಲ್ಲ. ಅವನ ಮನ ಹೆಂಡತಿಯನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಬರುವಾಗ ಅವನಿಗೆ ಎಚ್ಚರ ಆಗ್ತದೆ. ಆಗ ಯಾರನ್ನೋ ಒಟ್ಟು ಸೇರಿಸಿ ಎಂತದ್ದೋ ಮಾಡಿ ಮುಗಿಸಿದ. ಸ್ವಾರ್ಥರಹಿತವಾದಂತಹ ಒಂದು ಕಾರ್ಯವನ್ನು ರಾಮನ ಜೀವನದಲ್ಲಿ ನೀ ಹೇಳಿದೆ ಅಂತಾದ್ರೆ ನಾನು ಇಲ್ಲಿಗೆ ನಿಲ್ಲಿಸೇನು. ಈಗ ಒಂದು ಹೇಳು, ಒಂದು ಪ್ರಕರಣ ಹೇಳು. ಸ್ವಾರ್ಥರಹಿತವಾದಂತಹ ಒಂದು ಪ್ರಕರಣ ರಾಮನ ಬಗ್ಗೆ ಇದ್ರೆ. ಈಗ ಅವನಲ್ಲಿ ಸ್ವಾರ್ಥ ಸಹಿತವಾದದ್ದುಂಟು ಅಂತಾದ್ರೆ ಹೇಳು, ಮತ್ತೆ ಹೇಳ್ತೇನೆ. ಎಲ್ಲ ಸ್ವಾರ್ಥ ಸಹಿತವೇ. ಯಾವುದು ಸ್ವಾರ್ಥ? ಅರಿತಿ
ಮಾತುಂಟು. ನಿಮ್ಮ ಅನುಭವ ದೊಡ್ಡದು. ಹೌದು, ಆ ಅದು ಹೇಳು. ಆ, ನಮಗೆಲ್ಲ ಅನುಭವ ಆಗುವುದು ಹೇಗೆ ಗೊತ್ತಾ? ಆ. ಇಂಥವರೆಲ್ಲ ಇದ್ರೆ ಅನುಭವಕ್ಕೆ ಬರ್ತದೆ. ಮಾನ ಮರ್ಯಾದೆ ನಾಚಿಕೆ ಹೇಸಿಗೆ ಎಂಥದ್ದೂ ಇಲ್ಲ ರಾಮನಿಗೆ. ಆ, ಹಾಗಾಗಿ ದೊಡ್ಡವನಾದ. ಸಮಭಾವ ಸಮಚಿತ್ತ. ಹೌದೌದು. ಆ, ಎಲ್ಲಿಂದ ಕೇಳಿದ್ರೆ ದಶರಥನಿಗೆ 4 ಮಂದಿ ಮಕ್ಕಳು. ಇವ ಅಣ್ಣ. ಹೌದು. ತಮ್ಮಂದಿರನ್ನು ತುಳಿದೇ ಬದುಕಿದ್ದು. ಅವನ ಅನುಯಾಯಿಗಳು, ಅವನನ್ನು ಪ್ರೀತಿಸುವವರು, ಅವನನ್ನು ಹಾಡಿ ಹೊಗಳೋರು ಏನಾದ್ರೂ ಹೇಳಿರಬಹುದು. ಆ, 3 ಮಂದಿ ತಮ್ಮಂದಿರನ್ನು ತುಳಿದೇ ಇವ ಅಣ್ಣನದ್ದು. ಬುದ್ಧಿಜೀವಿಗಳ ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ಒಂದೊಂದು ವಿಷಯದಲ್ಲಿಯೂ ಈಗ ತನ್ನ ತಮ್ಮಂದಿರನ್ನು ದುಡಿಸಿದ್ದೇವ. ಬುದ್ಧಿಜೀವಿಗಳನ್ನು ಸಮರ್ಥಿಸುವುದಕ್ಕಾಗುವುದಿಲ್ಲ. ಆ. ನಿನ್ನದ್ದು ವಿಚಾರಧಾರೆ ಹರಿದು ಬರಲಿ, ಮತ್ತೆ ನೋಡೋಣ. ಕೇಳು ಇಲ್ಲಿ ಆ. ಹೇಗೆ ಅಂತ ಕೇಳು. ಆ. ಅಲ್ಲದಿದ್ರೆ ಹೇಳು. ಇವ ಕಾಡಿಗೆ ಹೊರಡುವಾಗ ಇವರ ಹೆಂಡತಿಯನ್ನು ಒಟ್ಟಿಗೆ ಕರ್ಕೊಂಡ. ತಮ್ಮನಿಗೂ ಮದುವೆ ಆಗಿರ್ಲಿಲ್ವಾ? ಕರ್ಕೊಂಡದಲ್ಲ, ಅವಳೇ ಒಟ್ಟಿಗೆ ಹೋದ. ಇರ್ಲಿ, ಆ. ಅಣ್ಣನಾಗಿ ಇವ ಹೇಳ್ಬೇಡುವ ತಮ್ಮ ಬರುವಾಗ ಆ. ನಿನ್ನ ಹೆಂಡತಿಯನ್ನು ಕರ್ಕೊ ಅಂತ. ಇಲ್ಲ, ಅದು ಅವನ ಸ್ವಾತಂತ್ರ್ಯ. ಗೊತ್ತುಂಟು. ಆ, ಇವನ ಹೆಂಡತಿ ಬಂದ್ರೆ ಗಂಡ ಹೆಂಡತಿ ಅವರು ಬೇರೆ ಇರುವುದಿಲ್ವಾ? ಇವನ ಕೈ ಚೀಲ ಹಿಡಿಲಿಕ್ಕೆ ಜನ ಬೇಕು. ಆ, ಅದಕ್ಕೆ ತಮ್ಮನನ್ನು ಉಪಯೋಗಿಸಿ ಭ್ರಾತೃ ಪ್ರೇಮ ಆ. ನೆರಳಿನಂತೆ ಬದುಕಿದ ಆ. ಲಕ್ಷ್ಮಣ ಎನ್ನುವ ಅವನಿಗೆ ರಕ್ಷಕನಾಗಿ ನಿಂತ. ಅದನ್ನೆಲ್ಲ ವ್ಯಾಖ್ಯಾನ ಮಾಡುವವರು ಬಹಳ ಮಂದಿ ಇದ್ದಾರೆ. ಇದ್ದಾರೆ. ನಮಗೊಮ್ಮೆ ಸಿಕ್ಕಲಿ. ಅವನ ತಮ್ಮನಿಗೆ ಇಲ್ಲದ್ದು ಇನ್ನೊಬ್ಬರಿಗೆ ಕಾಣ್ತದೆ. ಬೇರೆ ಬೇರೆ. ಕಾಣ್ತದೆ ಅಂತಲ್ಲ, ಆ. ಕಾಣಬೇಕು, ಆ. ಕಾಣಬೇಕು, ಕಾಣ್ತದೆ, ಕಾಣುವ ಹಾಗೆ ಉಂಟು ಇದು ವಿಷಯ. ಸರಿ. ಇವನ ಹೆಂಡತಿ ಒತ್ತಾಯದಲ್ಲಿ ಗಂಡ ಇರುವಲ್ಲೇ ಹೆಂಡತಿಯಾದವಳು ಇರುವುದು ಧರ್ಮ ಅಂತಾದ್ರೆ ಊರ್ಮಿಳೆಗೆ ಧರ್ಮ ಅಲ್ವಾ ಲಕ್ಷ್ಮಣ ಇರುವಲ್ಲಿ ಇರುವುದು? ಧರ್ಮವೇ. ರಾಮ ಹೇಳ್ಬೇಡ್ವಾ? ಆ. ರಾಮ ಹೇಳ್ಬೇಡ್ವಾ? ಆ. ಸೀತೆ ಮರ್ಯಾದೆ ಬಿಟ್ಟು ಬಂದು ಹೇಳಿದಳು, ನೀವಿಲ್ಲದೆ ಇದ್ರೆ ನಾನು ಅಯೋಧ್ಯೆಯಲ್ಲಿ ನಿಲ್ಲುವುದಿಲ್ಲ. ನನ್ನ ಅಪ್ಪ ನಿಮ್ಮನ್ನು ನೋಡಿ ಗಂಡು ಅಂತ ಕೊಟ್ಟದ್ದು ಈಗ ಗೊತ್ತಾಯ್ತು ನನಗೆ, ಗಂಡು ವೇಷದ ಹೆಣ್ಣು ನೀವು ಅಂತ ಅತ್ತೇಳ್ತಾಳೆ ಹೆಂಡತಿ. ಈಗ- ಅವಳನ್ನು ಮರ್ಯಾದೆಯ ನಾ ಹೇಳುವುದಿಲ್ಲ ಪತಿವ್ರತೆ ಅಂತ ಹೇಳ್ತಾಳೆ. ಊರ್ಮಿಳೆ ಯಾಕೆ ಹೇಳಲಿಲ್ಲ ಹಾಗೆ? ಅವಳು ಹೇಳಲಿಲ್ಲ ಪಾಪ ಅವಳು. ಆ, ಜನಕನ ಔರಸ ಪುತ್ರಿ ಊರ್ಮಿಳೆ ಆದರೂ ಆ. ಜಾನಕಿ ಅಂತ ಹೆಸರು ಇರುವುದು ಯಾರಿಗೆ? ಆ, ಯಾರಿಗೆ? ಸೀತೆಗೆ. ಆ ಪೆಟ್ಟಿಗೆಯಲ್ಲಿ ಸಿಕ್ಕಿದ ಮಗಳಿಗೆ. ಆ, ಅಷ್ಟು ಪ್ರಬಲತೆ ಉಂಟು, ಅಷ್ಟು ಪ್ರಾಬಲ್ಯ ಉಂಟು. ಅವಳು ಹಿರಿಯಕ್ಕನಾಗಿ ಮನೆಯನ್ನೆಲ್ಲ ಆಗಿದೆ. ಬಿಡು ಅದನ್ನೆಲ್ಲ, ಆ ಕೊಳಕನ್ನೆಲ್ಲ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಅಚ್ಚಾ. ಊರ್ಮಿಳೆಯ ಬಗ್ಗೆ ಒಂದು ಬರೀಬೇಕು ಅಂತ ಉಂಟು ನನಗೆ. ಒಬ್ಬಳು ಮಗಳಿದ್ದ ಅಪ್ಪ ನಿಜವಾದ ಹಾಗೆ ಭಾವಿಸಲಿಕ್ಕಿಲ್ಲ. ನಿಜವಾದ ತ್ಯಾಗಶೀಲೆ ಅಂತ ಹೇಳಿದ್ರೆ ಊರ್ಮಿಳೆ, ಸೀತೆ ಅಲ್ಲ. ಆ. ಊರ್ಮಿಳೆ. ಆ. ಅವಳ ಬಗ್ಗೆ ಯಾರಿಗೂ ಕಾಣಲಿಲ್ಲ. ಇನ್ನು ನೀನು ಶೂರ್ಪನಖಿಯ ಬಗ್ಗೆ ಏನೆಲ್ಲ ಉಂಟು, ಬರೆಯುತ್ತೀಯೋ? ಉಂಟು. ಆ, ಹೌದು, ಹೇಳು. ಶೂರ್ಪನಕ್ಕೆ ಮಾಡಿದ ಉಪಕಾರದಿಂದಲೇ ಕೆಲವರ ಋಷಿಮುನಿಗಳಿಗೆ ಉಪಕಾರ ಆದ್ದು. ಆ. ಇಲ್ಲದಿದ್ರೆ ರಾಮ ಸಿಗ್ತಿರ್ಲಿಲ್ಲ. ಆ. ರಾಮ ಅವನಷ್ಟಕ್ಕೆ ಇರ್ತಿದ್ದ. ಹಾಗಿದ್ರೆ ಕೊಡುವವ ರಾಮ ಅಂತ ಒಪ್ಪುತ್ತಿ? ಕೊಡುವವಲ್ಲ, ಆ. ಅನಿವಾರ್ಯದಲ್ಲಿ ಕೊಟ್ಟ, ಬೇಕು ಅಂತ ಕೊಟ್ಟದಲ್ಲ ಅವ. ಸರಿ. ಆಯ್ತು. ಆ. ಎಲ್ಲ ಊರಿಡಿ ಪ್ರಚಾರ ಮಾಡ್ತಾರೆ, ಪಿತೃವಾಕ್ಯ ಪರಿಪಾಲಕನಾಗಿ ರಾಮ ಕಾಡಿಗೆ ಹೊದ್ದು ಅಂತ. ಆ. ಎಂತದ್ದು ಅಲ್ಲ. ಆ. ದಶರಥ ಅವ ಇಲ್ಲದೆ ಇದ್ರೆ ಸಾಯ್ತಾನೆ ಅಂತ ಗೊತ್ತುಂಟು. ಆ, ನನ್ನ ಅಮ್ಮನಿಗೆ ಮೋಸ ಮಾಡಿ ಚಿಕ್ಕಮ್ಮನೊಟ್ಟಿಗೆ ಜೀವನ ಮಾಡಿದಂತ ಅಪ್ಪ ಆ. ಬಾಯಿಗೆ ನೀರಿಲ್ಲದೆ ಸಾಯ್ಬೇಕು ಅಂತ ಹೊರಟದ್ದೀವ. ಆಹಾ. ಆ. ಹಾಗೆ ಹೊರಟದ್ದು. ಆ. ಹೊತ್ತಿಲ ಬಳಿ ಬಂದು ಮಗ ರಾಮ ನೀನಿಲ್ಲದಿದ್ರೆ ನಾ ಸಾಯ್ತೇನೆ ಮಗ ಅಂತ ಹೇಳುವಾಗಲೂ ಆ. ಇಲ್ಲ, ನಾನು ಎಲ್ಲಿಯಾದ್ರೂ ನಿಮ್ಮೊಟ್ಟಿಗೆ ಒಂದು ತುತ್ತು ಊಟ ಮಾಡುವುದಕ್ಕೆ ಕೂತೆ ಅಂತಾದ್ರೆ ನನ್ನ ಮನಸ್ಸು ತಿರುಗೀತು. ಅಪ್ಪ ಆ. ನಾನು ನಿಲ್ಲುವುದಿಲ್ಲ. ಮುದುಕ ಬಾಯಿಗೆ ನೀರಿಲ್ಲದೆ ಸತ್ತ. ಆ, ಗೊತ್ತುಂಟು ಇವನಿಗೆ. ಆ. ಭರತ ಇಲ್ಲ, ಲಕ್ಷ್ಮಣ ಒಟ್ಟಿಗೆ ಹೊರಟಿದ್ದಾನೆ, ಶತ್ರುಘ್ನ ಇಲ್ಲ, 4 ಮಂದಿ ಮಕ್ಕಳೂ ಇಲ್ಲದಿರುವಾಗ ಈ ಮುದುಕ ಸತ್ತ ಅಂತ ಇದ್ರೆ ಬಾಯಿಗೆ ನೀರು ಬಿಡ್ಲಿಕ್ಕೂ ಜನ ಇಲ್ಲ. ಆ. ಲಕ್ಷ್ಮಣನನ್ನು ನಿಲ್ಲಿಸಿಬಿಡುವ ಮನೆಯಲ್ಲಿ. ಆ, ಪಿತೃವಾಕ್ಯ ಪರಿಪಾಲನೆ ಇರುವುದು ರಾಮನಿಗೆ ಮಾತ್ರ ಅಲ್ವಾ? ನಿಜ. ಯಾಕೆ ಲಕ್ಷ್ಮಣ ಆಯ್ತಾ? ಆಯ್ತು. ಹೊರಟೋದ. ಒಂದು ಹೋದ. ಏನಾಯ್ತು? ಹೋಗುವಾಗ ಏನಾಯಿತು? ಇವನ ಊರಿನವರೆಲ್ಲ ಒಟ್ಟಿಗೆ ಹೋದ್ರು. ಆ, ಗಂಗಾ ನದಿ ತೀರದಲ್ಲಿ ಅವರನ್ನು ಮಲಗಿಸಿ ಅವರನ್ನು ವಂಚಿಸಿ, ಪಾಪ ಆ, ಅಯೋಧ್ಯೆಯ ಪ್ರಜೆಗಳು ಒಳ್ಳೆಯವರು ಅಂತ ನಿಜ. ಅವರನ್ನು ಮೋಸ ಮಾಡಿ ರಾತ್ರಾರಾತ್ರಿ ಅವರಿಗೆ ಗೊತ್ತಿಲ್ಲದ ಹಾಗೆ ಗುಹನ ಮೂಲಕವಾಗಿ ನದಿ ದಾಟಿದ. ಈ ಮಂಗಗಳೆಲ್ಲ, ಅಲ್ಲ ಮಂಗ ಅಂತ ಹೇಳಿದ್ರು ನಿನ್ನನ್ನಲ್ಲ, ಆ. ಅಲ್ಲ ಹೇಳಿದ್ರು ಆ. ಪಾಪ ಆ. ಆ ಪಶುಗಳು ಹೊಯ್ಗೆಯಲ್ಲಿ ಮಲಗಿದ್ದೇ ಬಂತು. ಆ, ಇವ ಹೋದ. ಆ, ಹೋಗಿ ಅಲ್ಲಿ ಪಂಚವಟಿಯಲ್ಲಿರುವಾಗ ಚಿನ್ನದ ಬಣ್ಣದ ಹರಿಣವೊಂದು ಬಂತಂತೆ. ತನ್ನಂಗ ದಿನ್ನಂಗ ತಿಕಿಟತೋ ಅಂತ ಕುಣೀತಂತೆ. ಆಗ ಇವ ಹೇಳುವುದಂತೆ ರಾಮ, ಸೀತಾ ಆ. ಅದು ಮೃಗವಲ್ಲ ಕಾಣೆ, ಆ. ರಕ್ಕಸರ ಮಾಯೆ. ಆ. ಅದಕ್ಕೆ ಇವಳು ಹೇಳುವುದಂತೆ, ಆ. ನನಗೆ ಬೇಕೇ ಬೇಕು, ಆ. ಕೊಡುವುದಿಲ್ಲ, ಆ. ನಾ ಬದುಕುವುದಿಲ್ಲ, ಅದರಿಂದ ಕೇಡು ಬಂದೀತು, ನಾನು ನೋಡಿಕೊಂಬೆ. ಆ. ಇವಳೆಂತದ್ದು ನೋಡಿಕೊಂಬೆ? ಆ, ಆಯ್ತಾ? ಅವ ಹೋದ ಅತ್ಲಾಗಿ.
ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಂದು ನೀ ಬ್ರಹ್ಮಚಾರಿ, ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ಅದು ಒಂದೊಂದು ಹೆಂಡತಿ ಇರುವವರು ಪಡುವ ಸಂಕಟ ಉಂಟಲ್ಲ, ಅದು ಒಂದೊಂದು ಮದುವೆ ಆದವರಿಗೆ ಮಾತ್ರ ಗೊತ್ತು, ಖಂಡಿತ ಬೇರೆ ಇಲ್ಲ. ಅದು ಹೇಳಿದ ಹಾಗೆ ಕೇಳುವುದಿಲ್ಲ ಕರ್ಮ. ಎಂತದ್ದು ಮಾಡುದವ? ನಿನ್ನ ಒಂದು ಅನುಭವವೇ ಅಲ್ಲ ಹೇಳಿದ್ದು ನಾನು, ನಮಗೆ ಹಾಗಲ್ಲ. ಇವ ಹೋದ, ಅಲ್ಲಿ ಒಂದು ಬೊಬ್ಬೆ ಕೇಳಿತ್ತು, ಹಾ ಲಕ್ಷ್ಮಣ, ಓ ಸೀತಾ. ಇವಳು ಮಹಾಪತಿವ್ರತೆ. ಸೀರೆಯ ಸೆರಗಿನ ತುದಿಯಲ್ಲಿ ಒಂದು ಇರುವೆ ಕಚ್ಚಿತು ಅಂತಾದರೂ ಗೊತ್ತಾಗಬೇಕಾದ ಪತಿವ್ರತೆಗೆ ಮಾಯಾಮೃಗವಾಗಿ ಕಾಣಿಸಿಕೊಂಡಿರುವ ಮಾರೀಚ ಸಾಯುವ ಕಾಲಕ್ಕೆ ಹಾಕಿದ ಬೊಬ್ಬೆ ತನ್ನ ರಮಣ ಹಾಕಿದ ಬೊಬ್ಬೆ ಹಾಗೆ ಕೇಳಿತಂತೆ. ಮೈದುನ ಲಕ್ಷ್ಮಣ, ನನ್ನವರಿಗೇನೋ ಪ್ರಾಣಾಪಾಯದ ಸಂಕಟ ಬಂದಿದೆ, ಹೋಗು. ಇಲ್ಲ ಅತ್ತಿಗೆ, ನನಗೆ ಗೊತ್ತುಂಟು, ಅಣ್ಣನಿಗೆ ಏನು ಆಗ್ಲಿಕ್ಕಿಲ್ಲ. ಏನು ನನ್ನನ್ನು ಆಳಬಹುದು ಅಂತ ಗ್ರಹಿಸಿದ್ಯಾ ನೀನು? ಆ ಮುಗ್ಧ, ಇವರೊಟ್ಟಿಗೆ ಸೇವೆ ಮಾಡಿದ ಹುಡುಗ, ಇವಳು ಅವನಿಗೆ ಎಂತದ ಹೇಳುವುದು, ನನ್ನನ್ನು ಆಳಬಹುದು ಅಂತ ಗ್ರಹಿಸಿದ್ಯಾ? ಹೋಗು. ಕಠೋರವಾದ ನುಡಿಯನ್ನು ಕೇಳಿದ ಲಕ್ಷ್ಮಣ ಅಲ್ಲಿಂದ ಹೊರಟು ಹೋದ. ಅಷ್ಟೊತ್ತಿಗೆ ಆಗುವಾಗ ರಾವಣ ಸನ್ಯಾಸಿ ವೇಷದಲ್ಲಿ ಬರುವಾಗ ಇವಳು ಹೇಳುದಂತೆ, ಲೇಸಾದುದಯ್ಯ ಸನ್ಯಾಸಿ, ನೀವು ಈಗ ಬಂದುದು ಗಂಡನಿಗೆ ಜೀವ ಎಳೆಯುತ್ತದೆ ಅಂತ ನೋಡ್ಲಿಕ್ಕೆ ಜನ ಹೋಗಿದೆ. ಇವಳು ನಗುತ್ತಾ ಹೇಳುವುದಂತೆ ಬಂದ ಸನ್ಯಾಸಿಯಲ್ಲಿ, ಲೇಸಾದುದಯ್ಯ ಸನ್ಯಾಸಿ. ಎಂತದಕ್ಕೆ ಲೇಸಾದುದು? ಸದಾಶಿವನನ್ನೇ ಕಂಡ ಅನುಭವ. ಹೌದು, ಅದಕ್ಕೆಲ್ಲ ಅದೇ ಹೇಳಿದ್ದು, ಸ್ಥಾಪಿತವಾದ ಅಭಿಮಾನ ಇರುವ ನೀ ಹೇಳುದು. ಅವ ಕತ್ತರಿಸಿಕೊಂಡು ಅತ್ತಲಾಗಿ ಹೋದ. ವರವ ಕೊಟ್ಟಳು ಸೀತೆ. ಅಷ್ಟು ವರ ಕೊಡ್ಲಿಕ್ಕೆ ಕೂಡುವವಳಿಗೆ ನಿನ್ನ ವಿಮಾನ ನಿತ್ತೋಗ್ಲಿ ಅಂತ ಹೇಳಲಿಕ್ಕೆ ಸಂಕಟವ ಅವಳಿಗೆ? ಹೇಳಿದಾಳ ಅವಳು? ಹೇಳಿಲ್ಲ. ಆಯ್ತು, ಹೋಗ್ಲಿ. ಕೊಂಡೋದ. ಈಚ ಬದಿಯಿಂದ ರಾಮನಿಗೆ ನಿಮ್ಮಂತ ಮಂಗಗಳು ಸಿಕ್ಕಿದ್ರು. ಹೇಗೋ ಆಯ್ತು. ರಾವಣನಿಗೂ ಆಯುಷ್ಯ ಮುಗಿದಿದೆ, ಅವ ಸತ್ತ. ಕಡೆಗೆ ಇದನ್ನು ಅಲಂಕಾರ ಮಾಡಿ ತಂದು ನಿಲ್ಲಿಸಿದ್ರು ಸೀತೆಯನ್ನು. ಇನ್ನು ಸೀತಾರಾಮರ ಮಿಲನ ಅಂತಾಗುವಾಗ ಈ ನಿನ್ನ ಮರ್ಯಾದಾ ಪುರುಷೋತ್ತಮ ಮರ್ಯಾದೆ ಹೆಚ್ಚಿದ್ದವ, ಊರಿಗೆಲ್ಲ ದೊಡ್ಡವ. ಇಲ್ಲ, ನಾವು ಮುಟ್ಟುವುದಿಲ್ಲ, ನಾನು ನೋಡುವುದಿಲ್ಲ ನಿನ್ನನ್ನು. ನಾನು ರಾವಣಾಂಕ ಪರಿಭ್ರಷ್ಟ, ರಾವಣನ ತೊಡೆಯಿಂದ ಜಾರಿದವಳೆ. ನಿನ್ನನ್ನು ನೋಡುವುದು ಸೂರ್ಯನನ್ನು ಕಣ್ಣು ನೋವಿನವನು ನೋಡಿದ ಹಾಗೆ ನಾ ಕಾಣಲಾರೆ. ನೀ ಭರತನೊಟ್ಟಿಗೋ, ಲಕ್ಷ್ಮಣನೊಟ್ಟಿಗೋ, ಸುಗ್ರೀವನೊಟ್ಟಿಗೋ, ವಿಭೀಷಣನೊಟ್ಟಿಗೋ, ಯಾರೊಟ್ಟಿಗೆ ಬೇಕಾದ್ರೂ ಹೋಗು. ತನ್ನ ಧರ್ಮ ಪತ್ನಿಯಾದಂತಹ ಸೀತೆಗೆ ಹೇಳುವುದು ರಾಮ ಮರ್ಯಾದಾ ಪುರುಷೋತ್ತಮ, ನೀ ಯಾರೊಟ್ಟಿಗೆ ಬೇಕಾದ್ರೂ ಹೋಗು. ನೀನಲ್ಲಿ ಇದೆಯೋ ಗೊತ್ತಿಲ್ಲ ನನಗೆ, ನಮಗೆ ಕತೆ ಸಿಗ್ತದೆ ಹಾಗೆ. ಒಬ್ಬ ಗಂಡನಾದವ ಸಂತ್ರಸ್ತೆಯಾದಂತಹ ತನ್ನ ಹೆಂಡತಿಯನ್ನು 10-12 ತಿಂಗಳಲ್ಲಿ ಖಳನ ಗೃಹ ಬಂಧನದಲ್ಲಿದ್ದಂತಹ ಒಬ್ಬಾಕೆ ಹೆಣ್ಣನ್ನು ಸಮಾಧಾನ ಪಡಿಸಿ ಕರೆತರುವುದು ಬಿಟ್ಟು ಅವಳನ್ನು ಹಾಗೆ ಹೇಳಿದ. ಮತ್ತೆ ಸತ್ತವರೆಲ್ಲ ಇಳಿದು ಬಂದ್ರು, ಅವಳ ಆದೀತು ಅಂತ ಹೇಳಿದ್ರು. ಲಕ್ಷ್ಮಣನು ಅಗ್ನಿಕುಂಡ ಸ್ಥಾಪನೆ ಮಾಡಿದ, ಅದಕ್ಕೆ ಬಿದ್ದು ಪಾಪ ಅವಳು ಯಾವ ಜನ್ಮದಲ್ಲಿ ಮಾಡಿದ ಪ್ರಾರಬ್ಧವೋ ಇಂಥದ್ದು, ಹುಟ್ಟುವಾಗಲೇ ಸರಿ ಇಲ್ಲ, ಯಾರೋ ಪೆಟ್ಟಿಗೆಯಲ್ಲಿ ಹಾಕಿ ಬಿಸಾಡಿದ್ರು. ಇಲ್ಲಿ ಬಂದು ಬೆಂಕಿಯಲ್ಲಿಯೂ ಬಿದ್ದಾಯ್ತು. ಸುಟ್ಟಳ? ಅಲ್ಲ, ಸುಡ್ಲಿಲ್ಲ. ಇಲ್ಲಲ್ಲ, ಮುಡಿದ ಹೂ ಬಾಡದ ಹಾಗೆ ಅವಳು ಬಂದಳು. ಇನ್ನಿರುವುದು ವಿಷಯ ಏನು? ಅವಳು ಬಂದದ್ದು ವಿಷಯ ಅಲ್ಲ. ಅವಳನ್ನು ಕರ್ಕೊಂಡೋಗಿ ದೇಹ ಸಂಬಂಧವನ್ನು ಪಡೆದು ಮೂಗುಬಾಯಿ ಕಟ್ಟಿದ ಗರ್ಭಿಣಿ ಅಂತ ಗೊತ್ತಾಗುವಾಗ ಯಾವನೋ ಬಟ್ಟೆ ಮಾಡಿ ಮಾಡುವವ ಅವಳು ಸರಿ ಇಲ್ಲ ಅಂತ ಹೇಳಿದಾಗ ಅವಳನ್ನು ಹೊರಗೆ ಹಾಕಿದ. ಇದು ಎಂತದ್ದು ಅಂತ ಅರ್ಥ ಆಗುವುದಿಲ್ಲ. ಇವನಿಗೆ ಭಾಷೆ ಉಂಟಾ? ನೀನು ರಾಮನನ್ನು ದೊಡ್ಡದು ಅಂತ ಹೇಳ್ತಿ, ನನಗೆ ಎಂತದ್ದು ಕಾಣುವುದಿಲ್ಲ. ಅವಳು ಸರಿ ಇಲ್ಲ ಅಂತ ಹೇಳಿದ, ಅವಳು ಸರಿ ಇದ್ದಾರೆ ಅಂತ ಸಾಕ್ಷಿ ಕೊಡುವಾಗ ಕರ್ಕೊಂಡು ಬಂದ. ಅವಳಿಗೆ ಗರ್ಭಾಧಾನ ಮಾಡಿದ. ಆಮೇಲೆ ಅವಳು ಸರಿ ಇಲ್ಲ ಅಂತ ಯಾವನೊಬ್ಬ ಹೇಳಿದ ಅಂತ ಹೊರಗೆ ಹಾಕಿದ. ಈಗ ಅಶ್ವಮೇಧಕ್ಕೆ ತೊಡಗಿದ್ದಾನೆ ಅಂತ ಸುದ್ದಿ. ಅಶ್ವಮೇಧಕ್ಕೆ ತೊಡಗಬೇಕು ಅಂತ ಇದ್ರೆ ವಾಮಾಂಗದಲ್ಲಿ ಹೆಂಡತಿ ಬೇಕು, ನಿಜ. ಭಾರ್ಯ ವಿಹೀನನಾಗಿರುವ, ನಾವು ಕೇಳಿದ ಹಾಗೆ ಏಕಪತಿ ವ್ರತಸ್ಥ, ಒಂದೇ ಹೆಂಡತಿ ಇದ್ದವರಿಗೆ ಯಜ್ಞದಲ್ಲಿ ಭಾಗ ಪಡೆಯುವುದಕ್ಕಿಲ್ಲ. ಬೇರೆ ಬೇರೆ ಪತ್ನಿಯಂದಿರು ಯಜ್ಞ ವಿಭಾಗದಲ್ಲಿ ಬೇಕಾಗ್ತದೆ, ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ಬೇಕಾಗ್ತದೆ ಅಂತ ನಮಗೆ ಕೇಳಿದ ಗುರುಮುಖೇನಾದ ಪಾಠ, ನಿಜ. ಇದ್ದ ಒಂದು ಹೆಂಡತಿಯನ್ನೇ ಕಳ್ಕೊಂಡಿರುವಂತಹ ರಾಮ ಅಶ್ವಮೇಧಕ್ಕೆ ತೊಡಗಿದ್ದಾನೆ. ಆ ರೀತಿಯೇ ನಾಚಿಕೆಟ್ಟವ, ಊರಿಗೆ ದೊಡ್ಡವ, ಅವನ ಕತೆ ಹೇಳಿ ನನ್ನ ಸಭಿಕರ ಮಂಡ್ಯ ತಿರುಗಿಸಿದ ಜಾಗೃತ ಗೊತ್ತುಂಟ. ಈಗ ಇಷ್ಟೆಲ್ಲ ನಿನ್ನ ವ್ಯಾಖ್ಯಾನವನ್ನು ಕೇಳುವಾಗ ನೀನು ರಾಮನ ಬಗ್ಗೆ ತಿಳಿದಿದ್ದಿ? ಎಂಥದ್ದು ಇಲ್ಲ ಅಂತ ಅದರಲ್ಲಿ. ನಿನ್ನಷ್ಟು ದೊಡ್ಡ ಬುದ್ಧಿಜೀವಿ ಇಲ್ಲ ಅಂತ ಗೊತ್ತಾಯಿತು. ಅಲ್ಲ, ಆ ಬುದ್ಧಿಜೀವಿ ಅಂದ್ರೆ ಎಂಥದ್ದು ನಿನ್ನ ಭಾಷೆಯಲ್ಲಿ? ಅಂದ್ರೆ ಓದುವುದೆಲ್ಲ ಓದುತ್ತಾನೆ, ಆದ್ರೆ ತಿಳಿಯುವುದು ಅದನ್ನು ತಿರುಗಿ ವಿರೋಧವಾಗಿ ಅರ್ಥೈಸಿಕೊಳ್ಳುವ ಬಗೆಯನ್ನೇ ವಿರೋಧ. ಧರ್ಮದ ಕಡೆಗೆ ಅತ್ಯಂತ ನಿಷ್ಠೆ ಉಳ್ಳವರು ನಾವು, ಕಡಿಮೆ ನಿಷ್ಠೆ ಉಳ್ಳವರು ಏನೂ ಅಲ್ಲ. ಗೊತ್ತಾಯ್ತು. ಪ್ರಖರವಾದ
ನಿಷ್ಠೆ ಉಳ್ಳವರು ನಿಮಗೆ ಹೆಚ್ಚು ನಿಷ್ಠೆ ಉಂಟು, ಹ. ಆದ್ರೆ ನಮಗೆ ಕಾಣುವುದು ನೀವು ಕಮ್ಮಿ ನಿಷ್ಠರು ಅಂತ. ಅಲ್ವೇ ಅಲ್ಲ. ಕಡಿಮೆ ನಿಷ್ಠೆ ಉಳ್ಳವರು. ಅಯ್ಯ, ನಿನ್ನನ್ನು ಇನ್ನು ನಾನು ಹೇಳುವುದಿದ್ರೆ ಮೂರ್ಖ ಅಂತ ಹೇಳದೆ ಉಪಾಯ ಇಲ್ಲ. ನೀ ಹೇಳು ಮೂರ್ಖ ಅಂತ. ಯಾತಗೆಂದು ನುಡಿವೆ ಮೂಢನೇ ಮೂಢನೇ, ಯಾತಗೆಂದು ನುಡಿವೆ ಮೂಢನೇ. ಆ ಆ ಯಾತಗೆಂದು ನುಡಿವೆ ಮೂರ್ಖನೇ. ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೇ. ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೇ. ಮೂಲ ಪ್ರಕೃತಿ ಇವಳ ದಿಸೆಯಲೇ, ಮೂಲ ಪ್ರಕೃತಿ ಇವಳ ದಿಸೆಯಲೇ. ಖಳರ ನಿರ್ಮೂಲಗೈವ ದೇವನದಿಂದಲೇ, ಖಂಡರ ನಿರ್ಮೂಲಗೈವ ದೇವನದಿಂದಲೇ. ಮೂಲ ಪ್ರಕೃತಿ ಇವಳ ದಿಸೆಯಲೇ, ಖಳರ ನಿರ್ಮೂಲಗೈವ ದೇವನದಿಂದಲೇ. ತಾಳಿ ರಾಮಾವತಾರ, ತಾಳಿ ರಾಮಾವತಾರ. ಮೂಲ ಪುರುಷ ವಿಶ್ವಮೂರ್ತಿ. ಕೂಡ ತನುಜ ಧರಿದು ಅಗ್ನಿ ಜ್ವಾಲೆಯೊಳಗೆ ಪರಿಚಿ ತೀರ್ಪನು. ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು. ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ. ಕೂಡ ಧನುಜರಿದು ಅಗ್ನಿ ಜ್ವಾಲೆಯೊಳಗೆ ಪರಿಚಿ ತೀರ್ಪನು. ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು. ಯಾತಗೆಂದು ನುಡಿವೆ ಮೂರ್ಖನೇ. ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೇ ಮೂಢನೇ. ಆ ಆ ವೀರಮಣಿ, ಜ್ಞಾನೇಶ್ವರನಾದ ಸದಾಶಿವನ ಸದ್ಭಕ್ತ ನೀನು. ಹಾ, ನಿನ್ನನ್ನು ಮೂಢ ಮೂರ್ಖ ಅಂತ ಹೇಳುವುದಕ್ಕೆ ನಮ್ಮ ಆಂತರ್ಯ ಒಪ್ಪುವುದಿಲ್ಲ. ಅಲ್ಲ, ನೀವು ಹೇಳಿದ್ರು ನಮಗೆ ಬೇಸರ ಇಲ್ಲ. ಅಲ್ಲ, ನಿಮಗೆ ಬೇಸರ ಆಗುತ್ತದೆ ಅಂತ ನಾವು ಹೇಳದೆ ಉಳಿಯುವುದಕ್ಕಾಗುವುದಿಲ್ಲ ಅಂತ. ನೋಡು, ಆ, ನೀನೀಗ ಒಂದು ವಸ್ತುವನ್ನು ನನಗೆ ಕೊಡ್ತಿ, ಆ, ನಾ ತೆಕ್ಕೊಳ್ಳದೆ ಇದ್ರೆ ಅದು ಯಾರಲ್ಲಿ ಉಳಿಯುತ್ತದೆ? ಹಾಗೆ ಅವನಿಗೆ ಉಳಿಯುತ್ತದೆ. ಹೌದಲ್ಲ? ಆ. ನೀ ಏನ್ ಬೇಕಾದ್ರೂ ಹೇಳು, ನಿನ್ನ ಬಾಯಲ್ಲಿ ಹೇಳುದು ನೀನು. ಈಗ ಒಬ್ಬ ಒಂದು ವಸ್ತುವನ್ನು ಕೊಡ್ತಾನೆ. ಆ. ಕೊಡುವಾಗ ಅದರ ಬಗ್ಗೆ ಅಪಮಾನ ಒಬ್ಬ ಮಾಡ್ತಾನೆ. ಮಾಡಿದುದರ ಪರಿಣಾಮವಾಗಿ ಆ ವಸ್ತುವಿನ ಯಜಮಾನನಿಗೆ ಅದರ ಹೊಣೆ ಬರುವುದಿಲ್ಲ. ಮತ್ತೆ ಮಾಡಿದವನಿಗೆ ದೋಷ ಉಂಟು ಅಂತ ತಿಳಿಯಲಾಗುತ್ತದೆ. ಹೇಳಿ, ಈಗ ಮಾಡಿದವನ ಪಾಪ ಆಡಿದವನ ಮೇಲೆ ಅಂತ ಹೇಳುದಲ್ವಾ ನೀನು? ಖಂಡಿತ ಅಲ್ವಾ? ಮಾಡಿದವನ ಪಾಪ ಅಲ್ಲ, ಮತ್ತೆ ಮಾಡಿದವನ ಪಾಪ ಆಡಿದವನ ಮೇಲೆ. ಹಾ. ಮಾಡಿದ್ದರೆ ಅಲ್ವೋ? ಹೌದು. ಆದ್ರೆ ಇದು ಪಾಪಕ್ಕೆ ಅಲ್ವಾ ಬಂದದ್ದು? ಅಲ್ಲ, ಇದು ವಾಸ್ತವಿಕತೆಯನ್ನ ಇದು ಪಾಪ ಅಲ್ವಾ? ಎಲ್ಲಪ್ಪ ಪಾಪ ಪ್ರಕ್ಷಾಳನಕ್ಕೆ. ಹೌದಲ್ಲ? ಹಾ, ಹಾ. ಪಾಪವೇ ಅಲ್ಲ. ನಿಜವಾಗಿ ಹೇಳುವುದಿದ್ರೆ ಮತ್ತೆ ಯಾಕೆ ಹೊರಟದ್ದು? ಶ್ರೀರಾಮ ಸಂಕಲ್ಪ ಮಾಡಿದ ಹಾ.
ಅಶ್ವಮೇಧ ಮಾಡಬೇಕು ಅಂತ ಅಗಸ್ತ್ಯರಂತ ಋಷಿವರೇಣ್ಯರೇ ಬಂದು ಹೇಳಿದ್ದಾರೆ. ಏನಂತ? ನೀನು ಮಾಡುವ ಅಶ್ವಮೇಧ ಯಜ್ಞ ಇದು ನಿಜವಾಗಿಯೂ ಲೋಕ ಕಲ್ಯಾಣಾರ್ಥವಾದೀತೆ ವಿನಃ ನಿನಗೆ ರಾವಣನನ್ನು ಕೊಂದುದರಿಂದ ದೋಷ ಇಲ್ಲ. ದುಷ್ಟ ಮತನ ಕಾಯಕವನ್ನು ಮಾಡಿದ್ದಿ, ಧರ್ಮಕ್ಕೆ ಚ್ಯುತಿ ತರುವವರನ್ನು ಅಂತಹವರನ್ನು ಕೊಂದೆವು ಅಂತಾದ್ರೆ ಯಾವ ಕಾರಣಕ್ಕೂ ಅದರಿಂದ ದೋಷ ಇಲ್ಲ. ಬ್ರಹ್ಮದೇವನೇ ಬಂದು ಆಡಿದ್ದಾನೆ, ನಿನಗೆ ದೋಷ ಇಲ್ಲ. ಪರಮೇಶ್ವರನೇ ಆಡಿತಾನಂತೆ ಅಶ್ವಮೇಧ ಸಂಕಲ್ಪ ಮಾಡುವ ಆದಿಯಲ್ಲಿ ರಾಮನಿಗೆ. ಹಾಗಿದ್ರೆ ಈಶ್ವರ ಸೂಚಿತವಾದ ರಾಮ ಅಶ್ವಮೇಧ ಸಂಕಲ್ಪ ಅಂತ ಅಶ್ವಮೇಧವನ್ನು ರಾಮ ಮಾಡಿದ್ದಾನೆ. ಅದನ್ನೇ ಬರಿಬಹುದಿತ್ತಲ್ಲ, ಮತ್ತೆ ಬ್ರಹ್ಮ ಹತ್ಯಾ ದೋಷ ಅಂತ ಬರ್ದದ್ದು ಯಾಕೆ? ಈಗ ಯಾವುದೇ ಒಂದು ಪ್ರಕ್ರಿಯೆ ನಡೆಯುತ್ತಿದ್ರು ಅದರಲ್ಲಿ ಒಂದು ಕ್ರಮ ಉಂಟು. ಹೇಗೆ? ಈಗ ಒಂದು ಕಾರ್ಯಕ್ರಮ ಆಗುತ್ತದೆ, ಕಾರ್ಯಕ್ರಮ ಆಗುವಾಗ ಅಲ್ಲಿ ಒಂದು ವ್ಯವಸ್ಥೆ ಇರುತ್ತದೆ, ಅಂತರ ಕಾಪಾಡಿ ಅಂತ. ಹೌದಾ? ಯಾಕಂದ್ರೆ ಅದು ನಿಯಮ, ಅದನ್ನು ಬರೆದು ಹಾಕುವುದು ಮಾತ್ರ, ಯಾರು ಅಂತರ ಕಾಪಾಡುವುದಿಲ್ಲ. ಅಂದ್ರೆ ಅರ್ಥ ಆಗ್ತದೆ ನನಗೆ. ನಿಮ್ಮಲ್ಲಿ ಬರೆದಾಕ್ಲಿಕ್ಕೆ ಮಾತ್ರ ವಿಷಯ ಇರುವುದು, ಅನುಸರಣೆಗೆ ಇರುವಂತದ್ದಲ್ಲ. ಅಲ್ಲ, ಅದು ಈ ಅಯೋಧ್ಯೆಯವರು ಮಾಡುವುದೇ ಹಾಗಲ್ಲ. ಅಂದ್ರೆ ಅನುಸರಣೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಅದು ಅಂತ. ಯಾಕೆ ಆಗ್ಲಿಕ್ಕಿಲ್ಲ? ಈಗ ಅದೊಂದು ನಿಯಮ, ಬದ್ಧತೆ, ಶೀರ್ಷಿಕೆ ಅಷ್ಟೇ. ಕೆಲವರೆಲ್ಲ ಹೇಳುವ ಕ್ರಮ ಉಂಟು, ಒಂದು 150 ಜನರು ಬರ್ತಾರೆ, ತೊಂದರೆ ಇಲ್ಲ, 1,500 ಆದ್ರೂ ಮತ್ತೇನು ಮಾತಾಡುವುದಿಲ್ಲ ಅಂತ. ಹೌದಲ್ಲ? ಹಾಗಿದ್ರೆ ಅದು ಇವರ ದೌರ್ಬಲ್ಯ ಅಥವಾ ಅದಟ್ಟು ಅಂತ ಅರ್ಥ ಅಲ್ಲ. ಇವರೊಳಗಿರಬಹುದಾದ ಪ್ರಾಮಾಣಿಕತೆಗೆ ಬರುವ 1000 ಮಂದಿಯ ಉತ್ತರ ಅದು. ಆದ್ದರಿಂದ ಅಲ್ಲಿ ಕಾಣಬೇಕಾದದ್ದು ಪ್ರಾಮಾಣಿಕತೆಯನ್ನು, ಸ್ವಾಭಿಮಾನವನ್ನು, ಶ್ರೇಷ್ಠತೆಯನ್ನು. ನಾವು ಇಲ್ಲಿಯೂ ಆಗುವುದೇ. ರಾಮನಿಗೆ ದುರ್ಬಲರ ಮೇಲೆ ತನ್ನ ಶಸ್ತ್ರ ಪ್ರಯೋಗ ಮಾಡಿ ಗೆಲ್ಲಬೇಕು ಎನ್ನುವ ಹುಚ್ಚಲ್ಲ. ರಾಮ ಚರಿತ್ರೆಯನ್ನು ಆಮೂಲಾಗ್ರವಾಗಿ ನೀನೊಮ್ಮೆ ವೀಕ್ಷಿಸು. ನೀನಾಡಿದಷ್ಟನ್ನೇ ನಾವು ಪರಿಗ್ರಹಿಸಿ ನೋಡೋಣ. ಅಯೋಧ್ಯೆಯಿಂದ ಪಿತೃವಾಕ್ಯ ಪರಿಪಾಲಕನಾಗಿ ರಾಮ ಹೊರಟುವ ಕಾಲದಲ್ಲಿ ಸೀತೆಯಲ್ಲಿಯೂ ಹೇಳಿದ್ದಾನೆ, ನಿನಗಲ್ಲ ಇದು ನನಗೆ. ನಾನು ಪತಿಯನ್ನನುಸರಿಸಿ ಬರುವ ಸತಿ ಹೊರಟು ಬಂದಳು. ಲಕ್ಷ್ಮಣ ಅಂಕ ಹೇಳಿದ, ನಾನು ಬರ್ತೇನೆ, ನಿನಗಲ್ಲ ತಮ್ಮ ಇದು ಎನಗಿರುವ ಹೊಣೆ. ಆ ಕಾಲದಲ್ಲಿ ಲಕ್ಷ್ಮಣ ಆಡಿದ್ದಷ್ಟೇ. ಯಾಕವಾಗ ವಿಶ್ವಾಮಿತ್ರರ ಜೊತೆಯಲ್ಲಿ ನೀನು ಹೋಗುವಾಗಲೂ ಬಂದಿದ್ದೇನೆ, ಈ ಕಾಲಕ್ಕೂ ಬರ್ತೇನೆ. ಸತಿಯಾದ ಊರ್ಮಿಳೆಯನ್ನು ಸಾಂತ್ವನಪಡಿಸಿ ಮಾತೆಯಾದ ಸುಮಿತ್ರಾದೇವಿಯಿಂದ ಆಶೀರ್ವಾದವನ್ನು ಹೊಂದಿ ಅವಳೇ ಆಡಿದ್ದುಂಟಂತೆ. ಸೀತೆಯನ್ನು ಸೀತೆಯಲ್ಲಿ ನನ್ನನ್ನು ಕಾಣು, ರಾಮನಲ್ಲಿ ದಶರಥನನ್ನು ಕಾಣು, ಅಡವಿಯಲ್ಲಿ ಅಯೋಧ್ಯೆಯನ್ನು ಕಾಣು. ಮಾತೃವಾಕ್ಯವನ್ನೇ ಮುನ್ನಡೆಸಿಕೊಂಡು ಲಕ್ಷ್ಮಣ ಸೇರಿಕೊಂಡ. ಹಾಗೆ ಮುಂದುವರಿದು ಬಂದ. ಪಿತೃವಿನ ಒಂದು ಹೊತ್ತಿನ ಊಟವನ್ನಾದರೂ ಮಾಡು. ಚಕ್ರವರ್ತಿಯೊಬ್ಬ ರಾಜನಾಗಿದ್ದಾಗ ಕೊಟ್ಟ ಮಾತದು. ಯಾರಿಗೆ? ಕೈಕಾದೇವಿಗೆ. ನಡೆಸು ಅಂತ ಕೇಳಿತು ಚಕ್ರವರ್ತಿ ಪೀಠದಲ್ಲಿ ಕುಳಿತ ದಶರಥನಲ್ಲಿ. ಆ ವಾಕ್ಯವನ್ನು ರಾಜಾಜ್ಞೆ ಅಂತ ಅಂಗೀಕರಿಸಿದ ರಾಮ ಅರಕ್ಷಣ ಅಲ್ಲಿ ಉಳಿತ ಅಂತಾದರೂ ಅನ್ನದ ಮಮಕಾರ ನನ್ನನ್ನು ಪೀಡಿಸ್ತದೆ, ಇದು ರಾಜಧರ್ಮವಲ್ಲ ಅಂತ, ಪುತ್ರ ಧರ್ಮವಲ್ಲ ಅಂತ ಆಡಿ ಅಲ್ಲಿಂದ ಹೊರಟು ಬಂದ. ಗಂಗಾ ತೀರದಲ್ಲಿ ಬೀಡು ಬಿಟ್ಟ. ತಾನು ಒಬ್ಬ ಯೋಚನೆ ಮಾಡು ವೀರಮಣಿ, ರಾಮ ದಶರಥ ಚಕ್ರವರ್ತಿಯಾಗಿರುತ್ತಾ ಶ್ರೀರಾಮ ಅಯೋಧ್ಯೆಯಿಂದ ಬರುವಾಗ ಒಬ್ಬ ಯುವರಾಜನ ಮೇಲೆ ಸಮಗ್ರ ಅಯೋಧ್ಯೆಯ ಪ್ರಜಾಪರಿವಾರವೇ ಅಷ್ಟು ಅಭಿಮಾನ ಬಿಟ್ಟಿದೆ. ಗೊತ್ತಾಯ್ತಲ್ಲ ನಿನಗೆ? ರಾಮನ ಧ್ವನಿಗೆ ಎಷ್ಟು ಧ್ವನಿ ಸೇರಿದೆ. ಆದ್ದರಿಂದಲೇ ರಾಮನಿಗೆ ಧ್ವನಿಯಾಗಿ ಅವನ ಧನಿತ್ವವನ್ನು ಒಪ್ಪಿಕೊಂಡ ಪ್ರಜೆಗಳು ರಾಮನನ್ನು ಅನುಸರಿಸಿಕೊಂಡು ಬಂದರು. ನನಗಿರುವ ಈ ವಾಕ್ಯಕ್ಕೆ ಸತಿ ಹೊಣೆಯಾದಳು, ತಮ್ಮ ಹೊಣೆಯಾದ, ಪ್ರಜೆಗಳು ಹೊಣೆಯಾಗ ಕೂಡದು ಅಂತ ಹೇಳಿ ರಾಮ ನಡುರಾತ್ರಿಯಲ್ಲಿ ಗುಹನ ಮುಖಾಂತರ ದಡ ಆಚೆ ಸೇರಿದ. ಅಲ್ಲಿ ಬಂದು ತಾನು ಪಂಚವಟಿಯಲ್ಲಿ ನಿಂದ. ದಾರಿ ಮಧ್ಯದಲ್ಲಿ ಅಗಸ್ತ್ಯರಂತ ಮುನಿವರರು ಸಿಕ್ಕಿದರಂತೆ. ತೆಗೆದುಕೊಟ್ಟರು ಕೋದಂಡ. ಯಾರನ್ನು ದಂಡಿಸಲಿ? ಅರ್ಥತ್ರಾಣಾಯ ಧನುರ್ದಂಡ ಎಂದೇ ಅರ್ಥರ ಸಂರಕ್ಷಣೆಗಾಗಿ ಧನುರ್ದಂಡವನ್ನು ಕೊಟ್ಟರು. ಅಂತ ಶ್ರೀರಾಮ ಧನುರ್ದಂಡವನ್ನು ಪಡೆದು ಮುನ್ನಡೆದ. ಆ ಕಾಲಕ್ಕಾಗುವಾಗ ರಾಮನ ವ್ಯಕ್ತಿತ್ವವನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪಂಚವಟಿ ಕಾನನದಲ್ಲಿ ಇದ್ದ ವೇಳೆಯಲ್ಲಿ ಸತಿಯಾದ ಜಾನಕಿಯ ವಾಂಛೆಯನ್ನು ಈಡೇರಿಸುವುದಕ್ಕೆ ಮುಂಚೆ ರಾಮ ಏನು ಮಾಡಿದ? ಜನಸ್ಥಾನ ಅಂತ ಹೆಸರು ಬಂದಿತ್ತು. ಉತ್ತರಖಂಡಿ ಹೀಗೆ ಹೆಸರಿಂದ ಕೂಡಿತ್ತು. ದಂಡಕಾರಣ್ಯ,
ತನ್ನವರ ಕ್ಷೇತ್ರ ಅನ್ಯರ ವಶವಾಗ ಕೂಡದು ಎನ್ನುವುದರಿಂದಲೇ ನಮ್ಮತ್ತು ನಮ್ಮದಾಗಿಸಬೇಕು, ಇದನ್ನು ನಮ್ಮದಾಗಿಸ್ತೇವೆ ಎಂದು ಪಣ ತೊಟ್ಟ ಶ್ರೀರಾಮ ದಾನವ ಮುಕ್ತವಾಗಿಸಿದ ಯಾವುದನ್ನು? ಪಂಚವಟಿಯನ್ನು. ಅಲ್ಲಿಂದ ಮುಂದುವರಿದು ತನಗೆ ಹೆಂಡತಿ ಇಲ್ಲದೆ ಹೋದರು, ಹೆಂಡತಿ ಇಲ್ಲ ಅಂತ ಕೊರಗುವ ಮನಸ್ಸಿಗೆ ಹೆಂಡತಿಯನ್ನು ಒದಗಿಸಿಕೊಟ್ಟ. ಆ ಕಾಲದಲ್ಲಿ ತನಗಿಂತ ಸ್ಥಿತಿ ಅಂತ ಕಾಣಲಿಲ್ಲ. ಲೋಕೋತ್ತರ ವೀರನೋರ್ವನನ್ನು ಮರ್ದಿಸಿದ. ಆ ಮುಖಾಂತರವಾಗಿ ಮುಂದುವರಿದು ನೋಡು, ಸೀತೆಯನ್ನು ಕಳಕೊಂಡ ಕಾಲದಲ್ಲಿ ವರವಿಟ್ಟ ಸೀತೆಗೆ ಏನು ರಾವಣನನ್ನು ನಿಪಾತಗೊಳಿಸುವುದು ಕಷ್ಟವಾದೀತೆ. ತಾನು ರಾವಣ ಸೀತೆಯನ್ನು ಕಾಣುವುದಕ್ಕೆ ಹೋಗುತ್ತಾನೆ ಶೃಂಗಾರ ಭರಿತನಾಗಿ. ಹೆಂಡತಿಯಾದ ಮಂಡೋದರಿಯನ್ನು ಒಟ್ಟಿಗೆ ಕರೆಕೊಂಡು ಹೋಗುತ್ತಾನಂತೆ. ಯೋಚನೆ ಮಾಡು ನೀನು, ಒಬ್ಬ ಯಾವ ಗಂಡಸಾದರೂ ಇನ್ನೊಬ್ಬಳು ಹೆಣ್ಣನ್ನು ನೋಡುವಾಗ ತನ್ನ ಹೆಂಡತಿಯನ್ನು ಒಟ್ಟಿಗೆ ಕರ್ಕೊಂಡು ಹೋದಾನೋ? ಹಾಗಿದ್ರೆ ರಾವಣನ ಆಂತರ್ಯದ ಭಾವ ಏನು ಬಲ್ಲೆಯ? ದೊಡ್ಡ ಮಟ್ಟಿನಲ್ಲಿ ಎಲ್ಲಿಯೂ ಉಲ್ಲೇಖ ಸಿಕ್ಕುವುದಿಲ್ಲ. ಆದ್ರೂ ನೀನು ಬಹುಶಃ ಒಟ್ಟಿಗೆ ಇರುವ ಹೆಂಡತಿ ಇವ ಹೊರಟು ಹೋಗುವಾಗ ಎದ್ದು ಹೋದ್ದು ಅಂತ ಕಾಣ್ತದೆ. ಹೋಗಲಿ, ಆದರೂ ಇಲ್ಲಿ ಗೊತ್ತಿದ್ರೆ ಕೊಂಡೋಗ್ತಿರ್ಲಿಲ್ಲ ರಾವಣ. ಅಲ್ಲ, ಗೊತ್ತಿದ್ದೇ ಮಾಡಿದ್ದು. ಯಾಕೆ? ಅವಳೇ ಆಡಿದ್ದಾಳೆ. ಸೀತೆಯನ್ನು ಕರೆ ತರುವುದಕ್ಕೆ ಹೋಗುವಾಗ ಮಂಡೋದರಿ ಸಾಮಾನ್ಯಲಲ್ಲ ಅವಳು. ಮಾರೀಚನು ಆಡಿದ್ದಾನೆ, ಸುತ್ರಾಮ ಮುಖ್ಯರಾರಾಧಿಸುವ ದೇವಕಣ. ಹಾಗಿದ್ರೆ ಯಾರಿವ ರಾಮ ಎನ್ನುವುದನ್ನು ನಾವು ಕೂಲಂಕಷವಾಗಿ ತಿಳಿಯಬೇಕು. ಯಾರು ಅಂತಹ ರಾಮ? ನೀನು ಆಡಿದಷ್ಟು ವಚನವನ್ನು ಉಲ್ಲೇಖಿಸಿ ಹೇಳ್ತೇನೆ. ಅಂತಹ ರಾಮ ಸೀತೆಯನ್ನು ಕಳಕೊಂಡ. ಏನು ನಿರ್ಬಲನಾಗಿ ಉಳಿದನೆ, ದುರ್ಬಲನಾಗಿ ಉಳಿದನೆ. ಒಬ್ಬಳು ವೃದ್ಧೆ ಅವನ ಜಂಗೆಯಲ್ಲಿ ಮಲಗುತ್ತಾಳೆ. ರಾಮ ಆರ್ತರನ್ನು ರಕ್ಷಿಸುವವ ಎನ್ನುವುದಕ್ಕೆ ಸಾಕ್ಷಿ. ರಾಮ ಬರುವನೆಂದು ಕಾದಿರುವಳು ಶಬರಿ. ರಾಮನ ತೊಡೆಯಲ್ಲಿ ಅವಳ ಪ್ರಾಣ ಹೋಗುತ್ತದೆ. ಶಬರಿಗೆ ಮುಕ್ತಿ ಕೊಟ್ಟ. ಅನಾಥೋ ದೈವ ರಕ್ಷಿತ ಅಂತ ಕಾಣಿಸಿಕೊಟ್ಟ. ರೆಕ್ಕೆ ಇಲ್ಲದೆ ಇದ್ದಂತ ಒಬ್ಬ ಸಂಪಾತಿಗೆ ರಾಮಚಾರಿತ್ರ್ಯದಿಂದ ರೆಕ್ಕೆ ಮೂಡುತ್ತದೆ. ದಶರಥನ ಮಿತ್ರನಿಗೆ ಆ ಮಗನ ಜಾಗದಲ್ಲಿ ನಿಂತು ಹಕ್ಕಿಯೊಂದಕ್ಕೆ ಮೋಕ್ಷದ ಧಾಮವನ್ನು ಕಾಣಿಸಿದ. ಕಬಂಧ ವಿರಾಧ ಮುಖ್ಯರಿಗೆ ಮುಕ್ತಿಯ ಪಥವನ್ನು ಕಾಣಿಸಿದ. ಅತಂತ್ರರಾಗಿದ್ದ, ಸಂಸ್ಕಾರ ವಿಹೀನರಾಗಿದ್ದ ಕಪಿಗಳು ರಾಮನನ್ನು ಕಂಡು ಸಂಸ್ಕಾರದ ಪಾಠವನ್ನು ಕಲಿತರು. ಅಂತಹ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ರಾವಣನನ್ನು ನಿಗ್ರಹಿಸಿದ. ಮುಂದೆ ಸೀತೆಯನ್ನು ಪರಿಗ್ರಹಿಸಿದ. ಆ ಕಾಲಕ್ಕಾಗುವಾಗ ಅಳಿದ ಅಪ್ಪ ದಶರಥ ಬಂದು ಹೇಳ್ತಾನೆ, ಸೀತೆ ಪತಿವ್ರತೆ, ಪರಿಗ್ರಹಿಸು. ಆ ಕಾಲದಲ್ಲಿ ಬ್ರಹ್ಮ ಬಂದು ಹೇಳ್ತಾನೆ, ರಾಮನದ್ದಿದು ನಾಟಕ. ಸೀತೆ ಯಾವತ್ತು ಪರಿಶುದ್ಧ ಇದ್ದಾಳೆ, ಪರಿಗ್ರಹಿಸು ರಾಮ. ರಾಮ ಒಪ್ಪಲಿಲ್ಲ. ಅಲ್ಲಿ ಕಾಣಿಸಿತ್ತು ಮಾನವತೆಯ ಧರ್ಮ. ಒಬ್ಬಳು ಹೆಣ್ಣು ಅನ್ಯನ ಕೈಗೆ ಹೋದಳು ಅಂತಾದ್ರೆ ಆ ಹೆಣ್ಣನ್ನು ನೇರ ಪರಿಗ್ರಹಿಸುವುದು ರಾಜಧರ್ಮವಲ್ಲ. ಆದ್ದರಿಂದ ಅವಳು ಸರಿ ಇದ್ದಾಳೆ ಎನ್ನುವುದು ಸಾರ್ವತ್ರಿಕರ ಸಮಕ್ಷದಲ್ಲಿ ಪರೀಕ್ಷಾ ರಂಗದಲ್ಲಿ ಎದ್ದು ಬರಬೇಕು ಎನ್ನುವುದಕ್ಕೆ ಸಾಕ್ಷಿಯಾಗಿ ಅವನಾಡಿದ. ಅವ ಒಂದು ವಾಕ್ಯ ಆಡುವುದರಲ್ಲಿಯೂ ಹನ್ನೊಂದು ಅರ್ಥ ಕಲ್ಪಿಸಿಕೊಳ್ಳಬೇಕು. ವೀರಮಣಿ, ಹೋಗು ಭರತನ ಜೊತೆಯಲ್ಲಿ. ಭರತ ರಾಮನನ್ನು ಅಣ್ಣ, ದೇವರು, ತಂದೆ ಅಂತ ಕರೆದವ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ಹಾಗಿದ್ರೆ ರಾಮ ತಂದೆಯ ಸ್ಥಾನ ಅಂತ ಆದ್ರೆ ಸೀತೆಗೆ ತಾಯಿಯ ಸ್ಥಾನ. ತಾಯಿಯನ್ನು ಮಗನ ಜೊತೆಯಲ್ಲಿ ಹೋಗು ಅಂತ ಹೇಳಿದ್ರೆ ಅಪರಾಧವೇ? ಸಖನಿದ್ದಾನೆ ಸುಗ್ರೀವ, ಸೋದರ ಸಮಾನನಿದ್ದಾನೆ. ತಂಗಿಯನ್ನು ಅಣ್ಣನ ಜೊತೆ ಅಂತ ಹೋಗು ಅಂತ ಹೇಳಿದ್ರೆ ಅದು ಅಪವಾದವೇ? ಲಕ್ಷ್ಮಣ ಅಮ್ಮ ಅಂತ ಕರೆದು ಪಾದ ಸೇವೆ ಮಾಡಿದವ. ತಾಯಿ ಮಗನ ಜೊತೆಯಲ್ಲಿ ಹೋಗು ಅಂತ ಹೇಳಿದ್ರೆ ತಪ್ಪೇ? ವಿಭೀಷಣ ಭಕ್ತ ಶರಣನಾದವ. ದೇವಿ ಭಕ್ತನ ಜೊತೆಯಲ್ಲಿ ಹೋಗದೆ ಇನ್ನೊಬ್ಬನ ಜೊತೆಯಲ್ಲಿ ಹೋಗು ಅಂತ ಹೇಳುವುದಕ್ಕಾಗುತ್ತದೆ? ಒಂದೊಂದು ವಿಭಾಗದಲ್ಲಿಯೂ ರಾಮನ ವಾಕ್ಯಗಳು ಸಂದೇಶ ರೂಪಕವಾಗಿವೆ, ತಿಳಿದುಕೋ. ಅಂತಹ ಒಬ್ಬ ರಾಮ ಸೀತೆಗೆ ಮಾನಸಿಕವಾದ ನೋವು ಬಂದು ಅಗ್ನಿಗೆ ಬಿದ್ದು ಪರಿಶುದ್ಧಳು ಅಂತ ತೋರಿಸಿಯೇ ಪರಿಗ್ರಹಿಸಿದ. ಕರಕೊಂಡು ಸಾಕೇತಕ್ಕೆ ಬಂದ. ರಾಜಾರಾಮತ್ವವನ್ನು ಪ್ರತಿಷ್ಠಾಪಿಸಿದ. ಯೋಚನೆ ಮಾಡು, ಕೇವಲ ತನ್ನ ಊರಿನ ರಜಕೊನಪ್ಪನ ವಾಕ್ಯಕ್ಕೆ ಪೀಠದಲ್ಲಿ ಕುಳಿತ ರಾಮ ತಾನು ಬೆಲೆ ಕೊಟ್ಟ. ಏನು ವೀರಮಣಿ, ಯಾರ್ಯಾರೋ ಬಡವರ ಮಕ್ಕಳನ್ನು ಹಿಡಿದುಕೊಂಡು ಒಬ್ಬನ ಅವಹೇಳನಕ್ಕೆ ಕಾರ್ಯತಂತ್ರ ರೂಪಿಸುವ ಕಾರ್ಯಕಾರಣ ರಾಮನತ್ತಲ್ಲ. ಹಾಗಲ್ಲ ಹನುಮಂತ, ಇಲ್ಲಿ ವಿಷಯ ಇರುವುದೇ. ಏನು? ಅಷ್ಟು ಮಂದಿಗಳು ಹೇಳಿ ಅವಳು ಅಗ್ನಿ ಪ್ರವೇಶ ಮಾಡಿ ತಾನು ಪರಿಶುದ್ಧೆ ಅಂತ ಎದ್ದು ಬಂದ ಮೇಲೆ ಅವಳಲ್ಲಿ ದೇಹ ಸಂಪರ್ಕವನ್ನು ಮಾಡಿ ಅವಳಿಗೆ ಗರ್ಭಾಧಾನ ಮಾಡಿದ ಮೇಲೆ ಯಾರೇ ಹೇಳಿ ಅವಳು ಸರಿ ಇಲ್ಲ ಅಂತ ಗಂಡ ಹೇಳಬಹುದಾ? ಹೇಳಕೂಡದು. ಮತ್ತೆ ಯಾಕೆ ಬಿಟ್ಟ? ಹೇಳಲಿಲ್ಲ.
ಬಿಟ್ಟ ಯಾಕೆ? ಹೇಳಲಿಲ್ಲ. ಅಲ್ಲ ಬಿಟ್ಟ ಯಾಕೆ? ಕಾರಣ ಕೇಳು. ಹೇಳದೆ ಬಿಡುದ? ಯಾಕೆ? ಸುಮ್ಮನೆ ಬಿಡುದ? ಇಲ್ಲ. ಅವಳೆಂತದ್ದು ಕಾಲ್ಚಂಡ? ಕಾರಣ ಉಂಟು. ಏನು? ತುಂಬು ಗರ್ಭಿಣಿಯಾದ ಸೀತೆ ಮನದ ಬಯಕೆಯನ್ನು ಮೊದಲೇ ತೋಡಿಕೊಂಡಿದ್ದಾಳೆ. ಏನಂತ? ಅಂದು ಋಷ್ಯಾಶ್ರಮದಲ್ಲಿ ಬದುಕು ಕಂಡವಳು ನಾನು. ಮನದಿ ಬಯಕೆಯೊಂದಿಹುದು. ಒಟ್ಟಿಗೆ ಹೋಗ್ಬೋದಿತ್ತಲ್ಲ? ಕಾರಣ? ಹೊದ್ದು ಒಟ್ಟಿಗೆ ಅಲ್ವಾ? ಅದೇ. ತಮ್ಮನೊಟ್ಟಿಗೆ ಗಳಿಸುವುದು ಯಾಕೆ? ಕಳಿಸಬಹುದಿತ್ತು, ಏನು? ಒಟ್ಟಿಗೆ ಹೋಗಬಹುದಿತ್ತು. ಪತಿಯ ಬಯಕೆಯ ಸಲ್ಲಿಸುವುದು ಅತಿಹಿತದ ಕಜ್ಜ ಗಂಡನಿಗೆ ಅಲ್ವಾ? ಮಾಯಾ ಜಿಂಕೆಯನ್ನು ತರುವುದಕ್ಕೆ ನಾ ಹೋಗ್ತೇನಣ್ಣ ಅಂತ ಹೇಳಿದ ಲಕ್ಷ್ಮಣನನ್ನು ತಡೆದು ನಿಲ್ಲಿಸಿ ಹೆಂಡತಿಗೆ ಬೇಕಾದದ್ದನ್ನು ತರಲಿಕ್ಕೆ ಗಂಡ ನಾನಿದ್ದೇನೆ ತಮ್ಮ, ನೀ ಸುಮ್ಮನಿರು ಅಂತ ಹೇಳಿದ ರಾಮ. ಹೆಂಡತಿಗೆ ಕಾಡು ನೋಡ್ಬೇಕು, ಋಷ್ಯಾಶ್ರಮ ನೋಡ್ಬೇಕು ಅಂತ ಆಗುವಾಗ ಇವನಿಗೂ ಹೋಗ್ಬೋದಿತ್ತಲ್ಲ? ಯಾಕೆ ಹೋಗಲಿಲ್ಲ ಕೇಳು. ಯಾಕೆ? ಅದೇ ಸಂದರ್ಭದಲ್ಲಿ ನಡೆದದ್ದು ರಜಕನ ಪ್ರಕರಣ. ರಜಕನೊಬ್ಬನು ಸೀತೆಯ ಬಗ್ಗೆ ಹೀಗೆ ಆಡಿದ್ದಾನೆ. ರಾವಣ ಕೊಂಡು ಹೋದ ಸೀತೆಯನ್ನು ರಾಮ ಪಡೆದ ಅಂತ ನಾನು ಪಡೆಯುವುದಕ್ಕೆ ರಾಮನಲ್ಲ. ಸ್ಪಷ್ಟವಾಗಿ ತಿಳಿಯಬೇಕು. ಅಗಸರಿಗೂ ಗೊತ್ತಾಗ್ತದೆ ಯಾಕೆ? ರಾಮನಂತ ಅಲ್ಪ ಇಲ್ಲ ಅಂತ ಅಲ್ಲ, ರಾಮನಲ್ಲಿ ಪ್ರಾಗಲ್ಭ್ಯವನ್ನು ಕಾಣಬೇಕು ಇಲ್ಲಿ ನೀನು. ರಾಮನು ಈ ವಿಚಾರವನ್ನು ಅತ್ಯಂತ ದೊಡ್ಡದಾಗಿ ಸ್ವೀಕರಿಸಿದ. ಪೀಠದಲ್ಲಿ ಕುಳಿತರೆ ಸಾಲದು ವೀರಮಣಿ, ಒಬ್ಬ ಸಾಮಾನ್ಯನ ಅಹವಾಲನ್ನಾದರೂ ಅಂಗೀಕರಿಸಿ ನ್ಯಾಯ ಕೊಡಿಸುವುದು ಒಬ್ಬ ಪೀಠಾಧಿಪತಿಯಾಗಿ, ಒಬ್ಬ ರಾಷ್ಟ್ರ ನಾಯಕನಾಗಿ ರಾಮನ ಆದರ್ಶ ಅದು ಪಾಲಿಸಬೇಕಾದದ್ದು. ಸುಮ್ಮನೆ ಅವನನ್ನು ನರೇಂದ್ರ ಅಂತ ಹೇಳಿದ್ದಲ್ಲ, ಇದ್ದವರ ಮಾತನ್ನೆಲ್ಲ ಕಿವಿಗೊಡುವವನಲ್ಲ. ಸುರೇಂದ್ರ ಮುಖ್ಯರು ಅಭಿವಂದಿಸಿದ ನರೇಂದ್ರ ರಾಮ. ಆ ನರೇಂದ್ರ ಅಂತ ಭರತ ಕೊಂಡಾಡಿದ್ದಾನೆ ಬಲ್ಲೆಯ. ಅಂತ ನರೇಂದ್ರತ್ವವನ್ನು ಯಾಕೆ ಸ್ಥಾಪಿಸಿದ ಅದನ್ನು ನೀನು ಯೋಚನೆ ಮಾಡಬೇಕು. ರಾಮ ಪೀಠವೇರಿದ ಕಾಲದಲ್ಲಿ ಹೆಂಡತಿಯನ್ನು ಕಳಕೊಂಡ. ಯಾಕೆ ಕಳಕೊಂಡ? ಅವನೇ ತಮ್ಮನಲ್ಲಿ ಆಡಿದ್ದಾನೆ. ಸಕರನ ಸಮಂಜಸನ ತೊರೆದನು, ದಂಡಕನ್ನ ತೊರೆದನು ಇಕ್ಷ್ವಾಕು. ಸೂರ್ಯವಂಶದ ಮನೆತನದವರಿಗೆ ರಾಜಧರ್ಮವೇ ಪ್ರಧಾನ. ಆದ್ದರಿಂದ ರಾಜಾರಾಮತ್ವವೇ ಪ್ರಧಾನ ವಿನ ಸೀತಾರಾಮತ್ವ ಅಲ್ಲ. ಒಂದು ಕ್ಷಣ, ಏನು? ಆ ಎರಡು ವಾಕ್ಯ ಇಲ್ಲಿಗೆ ಸಮನ್ವಯ ಆಗುವುದಿದ್ರೆ, ಆ ನಿನ್ನ ಪ್ರಥಮದ ಎರಡು ವಾಕ್ಯ ಮತ್ತಿನ ವಾಕ್ಯಕ್ಕೆ ಸಮನ್ವಯ ಆಗುವುದಿದ್ರೆ ಸೀತೆ ಒಳ್ಳೆಯವಳು ಅಂತ ಹೇಳ್ತೆ, ಕೆಟ್ಟವಳು ಅಂತ ಒಳ್ಳೆಯವಳೆ. ಅದು ಹೇಗಾಗ್ತದೆ? ಯಾಕೆ? ಸಗರನು ಅಸಮಂಜಸನ ತೊರೆದ. ಯಾಕೆ? ಅವ ತಪ್ಪಿತಸ್ಥ. ಹೌದಾ? ಪುತ್ರ ವ್ಯಾಮೋಹ ಇಲ್ಲ ಅಂತ ಅರ್ಥ ಅಲ್ಲ. ಕೆಟ್ಟವನ್ನುವುದಲ್ಲ ಅಲ್ಲ. ಅಲ್ಲಿ ಏನು ಧ್ವನಿಸ್ತದೆ? ನಮಗೆ ಯಾರು ಎಷ್ಟು ಸಂಬಂಧ ಅಂತ ಮುಖ್ಯ ಅಲ್ಲ, ಕೆಟ್ಟವರಾದ್ರೆ ನಮ್ಮೊಟ್ಟಿಗೆ ಇಟ್ಟುಕೊಳ್ಳಬಾರದು ಎನ್ನುವ ಸಂದೇಶ. ಹೌದಾ? ಖಂಡಿತ. ಸಗರನು ಅಸಮಂಜಸನ ತೊರೆದ, ಇಕ್ಷ್ವಾಕು ದಂಡಕನ ತೊರೆದ. ಅವರು ಅಪರಾಧ ಮಾಡಿದ್ರೆ ಮಕ್ಕಳು ಅಂತ ನೋಡ್ಲಿಕ್ಕಿಲ್ಲ, ಹೊರಗೆ ಹಾಕ್ಬೇಕು. ಇವಳು ಅಪರಾಧ ಮಾಡಿದ್ದಾಳೆ, ಹೆಂಡತಿ ಅಂತ ನೋಡ್ಲಿಕ್ಕಿಲ್ಲ, ಹೊರಗಾಕಬೇಕು. ಅಲ್ಲ, ನಿಬಂಧನ ಧರ್ಮವನ್ನು ಒತ್ತಿ ಹೇಳಿದ್ದಾನೆ. ಮಗನಾದ ನಿಬಂಧನನನ್ನು, ಸತ್ಯವ್ರತನನ್ನು ನಿಬಂಧನ ರಾಜನಾದರೂ ತಾನು ಬಿಟ್ಟ. ಯಾಕೆ ಬಿಟ್ಟ? ಕೇವಲಲ್ಲಿ ಬಂದದ್ದು ಅಪವಾದ ಅಲ್ಲ. ಅಲ್ಲವೇ ಅಲ್ಲ. ಕಾರಣ ಸತ್ಯವ್ರತನಿಗೆ ತ್ರಿಶಂಕು ಅಂತ ಒಂದು ಹೆಸರು ಬಂದದ್ದು ಯಾಕೆ? 3 ಪಾಪ ಮಾಡಿದ್ದರಿಂದ. ನಿಜ. ಪಾಪವೂ ಇಷ್ಟನಾದಂತ ಅವನನ್ನು ಹೊಲಗೇರಿಗೆ ಕಳಿಸಿದ್ದು ಅಪರಾಧ ಅಲ್ಲ. ತನ್ನ ವ್ಯಾಮೋಹವನ್ನು ತೋರಿಸಲಿಲ್ಲ. ಯಾಕೆ? ಅವ ಅಪರಾಧಿ ಎನ್ನುವ ನೆಲೆಯಲ್ಲಿ. ಅಪರಾಧ ಮಾಡಿದವ ಅಪ್ಪನಾಗಲಿ, ಮಗನಾಗಲಿ, ಬಂಧುವಾಗಲಿ, ಹೆಂಡತಿಯಾಗಲಿ ಅವರ ಅಪರಾಧಿಗಳೇ. ಆ ಲೆಕ್ಕದಲ್ಲಿ ನಮಗೆ ಕಾಣುವುದು ಸೀತೆಯೂ ಅಪರಾಧಿ. ಖಂಡಿತ ಆಗುವುದಿಲ್ಲ. ಯಾಕಿಲ್ಲ? ಒಂದು ವಾಕ್ಯಕ್ಕಾಗುವುದು. ನೀನು ಅರ್ಧ ಜನತಿ ನ್ಯಾಯ ಮಾತಾಡಲಿಲ್ಲ. ಒಂದು ಮೊಟ್ಟೆಯನ್ನು ಇಡೀ ತಿನ್ನು, ಇಲ್ಲದೆ ಇದ್ರೆ ಒಂದು ಮೊಟ್ಟೆಯನ್ನು ಇಡೀ ಮರಿ ಮಾಡು. ಅರ್ಧ ಜನತಿ ಬೇಡ. ಸ್ಪಷ್ಟವಾಗಿ ಹೇಳ್ತೇನೆ, ನೀನೇ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಕ್ಷ್ವಾಕುವಿಗೆ ಪುತ್ರ ವ್ಯಾಮೋಹ ಇಲ್ಲ, ಮಾತ್ರವಲ್ಲ ಸಕರನಿಗಿಲ್ಲ. ರಾಮನಿಗೆ ಸತ್ಯವ್ಯಾಮೋಹ ಪ್ರಧಾನ ಅಲ್ಲ, ಪ್ರಜಾ ಪರಿಪಾಲನೆಯೇ ಪ್ರಧಾನ. ನಮಗೆ ಬೇಕಾಗಿರುವುದು ಸೀತೆ ಒಳ್ಳೆಯವಳ, ಕೆಟ್ಟವಳ. ಒಳ್ಳೆಯವಳೆ. ಹಾಗಾದ್ರೆ ಬಿಟ್ಟದ್ದು ಯಾಕೆ? ಬಿಡುವುದಕ್ಕೆ ಒಳ್ಳೆತನಕ್ಕೆ ಪವಿತ್ರತೆ ಇಲ್ವಾ? ಒಳ್ಳೆತನಕ್ಕೆ ಮೌಲ್ಯ ಇಲ್ವಾ? ಒಳ್ಳೆತನಕ್ಕೆ ಬದುಕಿಲ್ವಾ? ಹಾಗಿದ್ರೆ ಆಳುವಿನ ವಾಕ್ಯಕ್ಕೆ ಅರ್ಥ ಇಲ್ವಾ? ಆಳು ಹೇಳ್ತಾನೆ, ಹೇಳುವವರಿಗೆ ಹೇಳುವ ಸ್ವಾತಂತ್ರ್ಯ ಉಂಟು. ಹೇಳುವವನನ್ನು ಆಳುವವನನ್ನು ವಿಮರ್ಶೆ ಮಾಡಬೇಡುವ. ಸಂಜೆ ಹೊತ್ತಿನಲ್ಲಿ ಆಕಾಶ ಕೆಂಪಾದ ಮೇಲೆ ಎಂತದ ತೆಕ್ಕೊಂಡು ಮಾತಾಡ್ತಾನೆ ಅಂತ ರಾಮ ತಕ್ಕೊಳ್ತಾನ? ಇಲ್ಲ, ರಾಮ ತಕ್ಕೊಳ್ಳುವುದಿಲ್ಲ. ರಾಮ ಯಾವುದು ತಕ್ಕೊಳ್ತಾನೆ ಎನ್ನುವುದು ಮುಖ್ಯ. ಯಾರೋ ಎಂತದ್ದೋ ಯಾರದ್ದೋ ಹೆಂಡತಿಯ ಬಗ್ಗೆ ಮಾತಾಡ್ತಾ ರಾಮನ ಹೆಂಡತಿಯ ಬಗ್ಗೆ
ಮಾತಾಡಿದ್ರೆ ರಾಮ ಹೆಂಡತಿಯನ್ನು ಹೊರಗೆ ಹಾಕುದು. ಅಯ್ಯ, ಇದು ಸಭ್ಯತೆಯ ಲಕ್ಷಣ. ಇಲ್ಲಿ ನೀನು ಯೋಚಿಸಬೇಕಾದದ್ದೇನು ಬಲ್ಲೆಯ? ರಾಮರಾಜ್ಯದಲ್ಲಿ ಅಂತ ಪ್ರಜೆಯನ್ನು ಊಹಿಸುವುದಕ್ಕೂ ಸಾಧ್ಯ ಇಲ್ಲ. ಅಂತ ರಾಮರಾಜ್ಯದ ಪ್ರಜೆ ಒಬ್ಬ ರಾಮನ ಕುರಿತಾಗಿ ಆಡ್ತಾನೆ ಅಂತಾದ್ರೆ ನಾಳೆ ಸಾರ್ವತ್ರಿಕರ ಬಾಯಿಯಲ್ಲಿ ಸಂಚಲನ ಮೂಡ ಕೂಡದು. ಸೀತೆಯನ್ನು ಹೇಗೆ ಅಗ್ನಿಯಿಂದ ಪರಿಪ್ರಶ್ನೆ ಅಲ್ಲ ಅಂತ ಪೂರ್ಣವಾಗಿ ರಾಮ ಪರಿಗ್ರಹಿಸಿದನೋ, ತದ್ರೀತಿಯಲ್ಲಿ ಸೀತೆಯ ಮೇಲೆ ಬಂದ ಅಪವಾದವನ್ನು ಕಾಡಿನಲ್ಲಿ ಬಿಟ್ಟು ಅವಳು ಪುನೀತೆಯಾದ ನಂತರವೇ ಪರಿಗ್ರಹಿಸುವುದು ರಾಮನ ಉದ್ದೇಶ. ಆ ಉದ್ದೇಶವನ್ನು ಇಟ್ಟುಕೊಂಡೇ ಸೀತೆಯನ್ನು ಕಾಡಿಗೆ ಬಿಟ್ಟ. ಇವ ಈಗ ಪಾಪ ಪರಿಮಾರ್ಜನೆಗೆ ಹೊರಟಿದ್ದಾನೆ. ಪಾಪ ಹೆಣ್ಮಗಳು ಎಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾಳೋ ಏನೋ. ಇವನ ಮನೆಯಲ್ಲಿ ಕಾರ್ಯಕ್ರಮ, ಹೆಂಡತಿ ಇಲ್ಲ. ಅಲ್ಲ, ನೀನು ಮುಂದಿನ ಕಥೆಯೇ ಕೇಳಲಿಲ್ಲ. ಲಕ್ಷ್ಮಣಾಂಕ ಬಿಡುವ ಕಾಲದಲ್ಲಿ ಲಕ್ಷ್ಮಣಾಂಕ ಹೇಳಿದ ಸೀತೆಯಲ್ಲಿ ಹೀಗೀಗೆ ಆಗಿದೆ ಅಂತ. ಹಾಗಿದ್ರೆ ನನ್ನ ಪತಿಗೆ ಅವಮಾನವಾಗುವ ಸ್ಥಿತಿಯೊಂದು ನನ್ನ ಕೈಯಿಂದ ಬರ್ತದೆ ಅಂತಾದ್ರೆ ಅದನ್ನು ಪರಿಹರಿಸದೆ ಮರಳಿ ಸಾಕೆ ತಪ್ಪಗಲಾರೆ. ಇದು ಸೀತಾವಾಕ್ಯ ಲಕ್ಷ್ಮಣನಿಗೆ ಬಂದದ್ದು. ಅವಳು ಒಳ್ಳೆಯವಳು, ಅದು ಅವಳು ಒಳ್ಳೆಯವಳು, ಅವಳನ್ನು ನಾನು ಕೆಟ್ಟವಳು ಅಂತ ಹೇಳುವುದಿಲ್ಲ. ಈ ಕೆಟ್ಟವನಿಗೆ ಹೆಂಡತಿಯಾಗಿ ಬಂದಳಲ್ಲ, ಅಲ್ಲ ಅವಳದ್ದು ಸರಿ ಇಲ್ಲ. ಇದೆಲ್ಲ ಯಾಕೆ? ಒಬ್ಬ ವೀರಮಣಿಯ ಹೆಂಡತಿಯಿಂದ ಸಾಧ್ಯವಾ? ವೀರಮಣಿಯ ಮಕ್ಕಳು ಹೀಗೆ ಮಾಡ್ಲಿಕ್ಕೆ ಇಲ್ಲ. ನಮ್ಮ ಕಥೆಯಲ್ಲಿ ಹೆಂಡತಿ ಗೌಣ ಅಲ್ವಾ? ಯಾಕೆ ಬಲ್ಲೆಯ? ಹಾಗಿದ್ರೆ ಯಾಕೆ ಹೀಗಾಯಿತು? ಇದೆಲ್ಲ ನರ ನಾಟಕ ಅಲ್ಲ, ದೇವನಾಟಕ. ಪರಮೇಶ್ವರ ಹೇಳಿದನಂತೆ, ನೋಡಿದೆಯಾ ಗಿರಿಜೆ ರಾಮನಾಟಕವನೀ ಜಗದಿ. ಹಾಗಿದ್ರೆ ಇದು ನಾಟಕ. ರಾಮ ಯಾರು? ರಾಮಲೀಲೆ, ಮೂಲ ಪುರುಷ. ಇದು ಸಾಮಾನ್ಯ ಬೀದಿ ನಾಟಕ ಅಲ್ಲ, ರಾಮಲೀಲೆ. ರಾಮಲೀಲೆ. ದೇವರು ಆಡಿದ್ರೆ ಲೀಲೆ, ನಾಟಕವೇ ಅಲ್ಲ. ದೇವರು ಆಡಿದ್ರೆ ಲೀಲೆ, ಜೀವರು ಆಡಿದ್ರೆ ಆಟ. ಆದ್ದರಿಂದ ಮೊದಲೊಬ್ಬ ಹೇಳಿದಾನಂತ, ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕಿಲ್ಲ, ಬೇಯಿಸುವುದು ಅಂತ. ಅದು ಯಾಕ ಬೇಯಿಸುವುದು? ಪಾಪದವರ ಮನೆಯಲ್ಲೆಲ್ಲ ಬೇಯಿಸುವುದು, ದೊಡ್ಡವರ ಮನೆಯಲ್ಲೆಲ್ಲ ಅಡುಗೆ ಮಾಡುವುದು. ಹಾಗೆ ದೊಡ್ಡವರೆಲ್ಲ ಆಡಿದ್ರೆ ನಾಟಕ ಅಲ್ಲ, ಅದು ಲೀಲೆ. ಪಾಪದವರೆಲ್ಲ ಆಡಿದ್ರೆ ಅದು ನಾಟಕ, ಹೊಟ್ಟೆಪಾಡಿಗೆ. ಅದು ಕಾಣುವವನ ಕಣ್ಣಿನಲ್ಲಿರುವುದು. ದೃಷ್ಟಿ ಬೇರೆ, ಸೃಷ್ಟಿ ಬೇರೆ. ಆದ್ದರಿಂದ ನೀನು ಈ ಸೃಷ್ಟಿಯಲ್ಲಿ ಏನನ್ನು ಕಂಡೆ ಎನ್ನುವುದು ಮುಖ್ಯ. ರಾಮ ಯಾರು? ನೀನು ಈಗ ಆಮೂಲಾಗ್ರವಾಗಿ ಯೋಚನೆ ಮಾಡು. ಆದಿಯಲ್ಲಿ ದೇವೇಂದ್ರನೇ ಯತ್ನ ಮಾಡಿದ, ಆದಿಯಲ್ಲಿ ದಶರಥ ಯತ್ನ ಮಾಡಿದ, ಪುತ್ರ ಕಾಮ್ಯಾತ್ಪರದಲ್ಲಿ ಯಜ್ಞನಾರಾಯಣ ಪಾಯಸವನ್ನು ಕೊಡುವ ಕಾಲದಲ್ಲಿ ಆಡಿದನಂತೆ. ಹೇಳಲಿಲ್ಲ ಅದನ್ನು ನೀನು ನೆನಪಿಸಬೇಡ. ದಶರಥನಂತ ತೆಗೆದು ಹಾಕಿದವ ಮತ್ತೊಬ್ಬ ಇಲ್ಲ. ಅಲ್ಲ, ನೀನು ಹೇಳು. ಯಾಕೆ ಗೊತ್ತಾ? ಅವನ ಕುಲಗುರುಗಳಾದಂತಹ ವಶಿಷ್ಠರೇ ದಶರಥನಿಗೆ ಮಕ್ಕಳಿಲ್ಲ ಎನ್ನುವುದಕ್ಕೆ ಅಶ್ವಮೇಧ ಪುತ್ರ ಕಾಮೇಷ್ಟಿ ಮಾಡ್ಲಿಕ್ಕೆ ಒಪ್ಪಲಿಲ್ಲ ಅಂತ. ಯಾಕೆ ಒಪ್ಪಲಿಲ್ಲ? ಅವನಂತಹ ಸ್ತ್ರೀಲಂಪಟ್ಟ ಮತ್ತೊಬ್ಬ ಇಲ್ಲ, ಆ ಪಾಪಿಗೆ ಮಕ್ಕಳಾಗುವುದು ಬೇಡ ಅಂತಲೇ ಅವರು ಮಾಡಿದ್ದು. ಮಾಡ್ಲೇ ಇಲ್ಲ, ಧೈರ್ಯ ಮಾಡಲಿಲ್ಲ. ಮತ್ತೆ ಋಷ್ಯಶೃಂಗರು ಹೇಗೆ ಬಂದ್ರು? ಋಷ್ಯಶೃಂಗರನ್ನು ಕರೆಸಿದ್ದು. ಯಾಕೆ ಕರೆಸಿದ್ದು? ಅಲ್ಲ, ಯಾರು ಋಷ್ಯಶೃಂಗ? ಯಾರು ಋಷಿ? ಯಾರು ಅಂತ? ದಶರಥನಿಗೆ ಏನಾಗ್ಬೇಕು? ಅಳಿಯ. ಹೌದಾ? ಮಗಳ ಗಂಡ. ಹಾಗೆ ಕರೆಸಿದ್ದು. ಅವ ಬಂದ ಪಾಪ, ಇವನ ಮಗಳಿಗೆ ಹೇಗೂ ಕೈ ಕೊಟ್ಟಿದ್ದಾರಲ್ಲ ಬಂದ. ಆಗಲ್ಲ, ಋಷ್ಯಶೃಂಗರಂತಹ ಪವಿತ್ರಾತ್ಮರು ದಶರಥ ದುರ್ಬುದ್ಧಿ ಗೊತ್ತುಂಟ. ಅವನಿಗೆ ಮನೆ ಹೆಂಡತಿಯಲ್ಲಿ ಮಕ್ಕಳೇ ಆಗಲಿಲ್ಲ, ಉರುಡಿ ಮಕ್ಕಳಿತ್ತು. ಕಾರಣ ಏನು ಎನ್ನುವುದೇ ಮುಖ್ಯ. ವಸಿಷ್ಠರಿಂದ ಕೈಗೂಡುವ ಕಾಯಕವಲ್ಲ ಅಂತ ತ್ಯಜಿಸಿದರು. ಮುಂದಿನ ಭಾಗ ಕೇಳು ನೀನು. ಪಾಯಸವನ್ನು ಕೊಡುವ ಕಾಲದಲ್ಲಿ ಯಜ್ಞೇಶ್ವರ ಹೇಳ್ತಾನೆ, ಕೊಳ್ಳಿದಂ ಕಾಮಧೇನುವಿನ ತೊಡೆಗೆಚ್ಚಲ ಕರೆದುಗೈದ ಪಾಯಸಮಿದಂ, ಮರುಗುವ ಮರುಭೂಮಿ ನಗುವ ನಂದನ ವನಮಪ್ಪುದಿದ ನಿಂಟೆ. ಲೋಕವೇ ಮರುಭೂಮಿ ಸದೃಶವಾಗಿದೆ ಕಳರುಪದ್ರದಿಂದ, ಮುಂದೆ ನಂದನವನವಾಗಿ ರಾಜಿಸುವುದಕ್ಕೆ ಉಂಟು. ಅದಕ್ಕಾಗಿ ಕೊಡು ಇದನ್ನು. ಅಲ್ಲಿಂದ ತೊಡಗಿ ರಾಮನ ಬದುಕಿನಾಯನ. ಪಾಯಸ ಹಂಚುವಾಗಲೇ ದುರ್ಬುದ್ಧಿ ಮಾಡಿದ್ದಾರೆ. 3 ಮಂದಿ ಹೆಂಡತಿಯರಿಗೂ ಕೊಟ್ಟಿದ್ದಾನೆ ಪಾಯಸ. ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾನೆ? ಅಲ್ಲ, ಕೊಡುವಾಗ ಅವರವರು ಏನು ಮಾಡಲಿಲ್ಲ, ಏನು ಕೊಡ್ಲಿಲ್ಲ. ಏನು? ಇಡೀ ಪಾಯಸದ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟು, ಅರ್ಧವನ್ನು ಕೈಕೆಗೆ ಕೊಟ್ಟು, ಮತ್ತೆ ಉಳಿದದ್ದನ್ನು ಅರ್ಧ ಮಾಡಿ ಕೈಕೆಗೂ ಸುಮಿತ್ರೆಗೂ ಕೊಟ್ಟದ್ದು. ಅಂತ ದುರ್ಬುದ್ಧಿ. ಆದ್ರೆ ಹುಟ್ಟಿದ್ದೆಷ್ಟು? ಹುಟ್ಟಿದ್ದು 4. ಒಬ್ಬೊಬ್ಬರಲ್ಲಿ ಒಂದೊಂದೇ ಅಲ್ಲ. ಹೌದು, ಒಂದೇ ಅಲ್ವಾ? ಇಡೀ ಅರ್ಧ ಮತ್ತೆ ಲೆಕ್ಕ ಬರ್ತಿಗೆ ಅಲ್ವಾ 4 ಅಂತ ಹೇಳುದು? 3 ಅರ್ಥ ಕೊಟ್ಟದ್ದು ಈ ಪೂರ್ತಿ ಹೆಚ್ಚು ಅಂತ ಕಾಣಲಿಲ್ಲಲ್ಲ. ಅವರು ನಾವು ಏನು ಅಲ್ಲ ಅಂತ ಆಡ್ಲಿಲ್ವಲ್ಲ. ಅಲ್ಲ, ಹೇಗೆ ಹೇಳುದು? ಅವರೆದುರು ಋಷಿಕಲ್ಪ ದೇವಕಲ್ಪದ ಸಂಗಮ ರಾಮಕಣ. ತಲೆ ಕಡಿಲಿಕ್ಕೆ
ಬರುವಾಗ ಪ್ರತಿಯೊಂದು ಸಲಲ್ಲಿಯೂ ಇವರು ಹಸಮಣೆಯಲ್ಲಿ ಹಾ. ಇವನಿಗೆ 3 350 ಬೇರೆ ಉಂಟು ಉಂಟು ದುರ್ಬುದ್ಧಿ ಆದರೂ ತಲೆ ತಪ್ಪಿಸಿಕೊಂಡು ಬದುಕಿದ ಅದೇ ಪರಶುರಾಮರಿಗೆ ರಾಮನ ಮುಂದೆ ಪರಶು ಎತ್ತಲಿಕ್ಕೆ ಆಗಲಿಲ್ಲ, ನೆನಪಿಟ್ಟುಕೋ. ಅಂತಹ ಒಬ್ಬ ರಾಮನನ್ನು ನೀನು ಏನು ಅಂತ ಭಾವಿಸಿದೆ? ಏನು? ಅವ ಮೂಲ ಪುರುಷ ಆದಿನಾರಾಯಣ ಸ್ವಾಮಿ. ಹಾಗಿದ್ರೆ ಸೀತೆ ಯಾರು? ಅವಳು ಮಹಾಲಕ್ಷ್ಮಿ. ಮಂಡೋದರಿ ಹೇಳಿದ್ರು, ಸೀತಾರಾಮರು ಲಕ್ಷ್ಮೀನಾರಾಯಣರು, ಲಕ್ಷ್ಮಣನೇ ಮಹಾಶೇಷ, ಶಂಖವೇ ಶತ್ರುಘ್ನ, ಚಕ್ರವೇ ಭರತ, ಅದನ್ನೇ ಒತ್ತಿ ಹೇಳಿದ ಮಾರೀಚ. ಸಕಲರೂ ತಿಳಿದಿರುವ ಸತ್ಯವಿದು. ಆದ್ದರಿಂದ ಇದು ದೇವಲೀಲೆ ಕಣ. ದೇವರು ಏನು ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕಾಗುವುದಿಲ್ಲ. ನದೇವ ಚರಿತಂ ಚರಿತವ್ಯಂ. ದೇವ ಚಾರಿತ್ರ್ಯವನ್ನು ಪ್ರಶ್ನಿಸುವುದಕ್ಕೆ ನಾವಲ್ಲ ವೀರಮಣಿ. ಇನ್ನಾದರೂ ಅರ್ಥ ಮಾಡಿಕೋ. ಮಾನವ ರೂಪದಿಂದ ಬಂದಿರುವ ಮಾಧವನನ್ನು ಒಪ್ಪಿ ನೀನು ಶರಣು ಬರುವುದು ಲೇಸು. ನಿನ್ನನ್ನು ಕಟ್ಟಿ ಹಾಕಿ 48 ಕೊಡಪಾನ ತಣ್ಣೀರು ಹಾಕಿದ್ರು ನೀನು ಸರಿಯಾಗಲಿಕ್ಕಿಲ್ಲ. ನೀನು ಕಡೆಗೆ ಹೇಳುವುದು ಲೋಕದ ದೇವರು ಯಾರು? ಶ್ರೀರಾಮ. ಕೊಡೆಯರು ಬಿಟ್ಟಿರನು ವಿಶ್ವದ ಮೂರ್ತಿ ಭಗನು. ಇವನ ಬಿಟ್ಟಿರನು ವಿಶ್ವ ಮೂರ್ತಿ ಭಗನು. ಗಿರಿಜೆ ಮೂಲ ಪ್ರಕೃತಿ ಆದಿಪುರುಷ ಚಂದ್ರಚೂಡ ಎಂಬ ಪುರದೋಣಿಗನು. ಗಿರಿಜೆ ಮೂಲ ಪ್ರಕೃತಿ ಆದಿಪುರುಷ ಚಂದ್ರಚೂಡ ಗಂಗಾಧರ ಎಂಬ ಪುರದೋಣಿಗನು. ಪರಮ ಮಹಿಮನಿವನ ಹೋಲುವರುಂಟೆ. ಈಶ ನಿನಗೆ ಪರಮಪತಿ ಮಾನಿವನ ಹೋಲುವರುಂಟೆ. ಈಶ ಮರುಳು ನಿನಗೆ ಮುಚ್ಚುವದನವ ಮುಚ್ಚುವದನವ. ಹರನು ಬ್ರಹ್ಮಾಂಡ ಕೊಡೆಯನು. ಓ ಕೀಶ, ವೀರಮಣಿ ಹೇಳುತ್ತಾ 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 ಜಗತ್ತಿನ ದೇವದೇವಿಯರೇ ಸೀತಾರಾಮರು ಅಂತ ಹೇಳಿ ನಿಲ್ಲಿಸಿದೆ. ನಿಜ. ನೀ ಕಂಡ ಪ್ರಪಂಚ ಅಷ್ಟು. ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್. ಈಶಾವಾಸ್ಯಂ ಇದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮಂ. ಈ ಪ್ರಪಂಚವೇ ಶಿವಮಯ. ಶಿವನಾಚರಣೆಯೇ ಸದ್ಧರ್ಮ. ಶಿವನ ನುಡಿಯೇ ವೇದ. ಶಿವನೇ ಸರ್ವಸ್ವ. ಪೀಠಂ ಯಸ್ಯ ಧರಿತ್ರಿ ಜಲಧರ ಕಲಶಂ ಲಿಂಗಮಾಕಾಶ ಮೂರ್ತಿಂ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹಗಣ ಕುಸುಮಂ ನೇತ್ರಚಂದ್ರಾರ್ಕ ವಹಿನಿಂ ಕುಕ್ಷಿಂ ಸಪ್ತ ಸಮುದ್ರಂ ಭುಜಗಿರಿ ಶಿಖರಂ ಸಪ್ತಪಾತಾಳ ಪಾದಂ ವೇದಂ ವಕ್ರಂ ಷಡಂಗಂ ದಶದಿಶವಸರಂ ದಿವ್ಯಲಿಂಗಂ ನಮಾಮಿ. ಭಗವಂತನಾದ ಪರಶಿವನ ಬಗ್ಗೆ ತಿಳಿದ ತಾರ್ಕಿಕ ಜ್ಞಾನಿಗಳು ಹಾಡಿ ಹೊಗಳಿದ ಶುದ್ಧ ಮಾತು ಇದೋ. ಅವನನ್ನು ಹೊರತುಪಡಿಸಿ ಇಲ್ಲ. ಈ ಲೋಕದಲ್ಲಿ ಆಳುವವ ಯಾರು? ಗಿರೀಶ. ಹಾಗೆ ಎಂತದೋ ಹೇಳಿದೆಯಲ್ಲ, ಇಡೀ ಬ್ರಹ್ಮಾಂಡವನ್ನು ನಿಭಾಯಿಸುವವ ಗಿರೀಶ. ನಾವು ಲಕ್ಷ್ಮೀಶ ಅಂತ ಹೇಳುವುದು, ನೀನು ಗಿರೀಶ ಅಂತ ಹೇಳಿ. ಗಿರೀಶ ಗಿರೀಶ ಅವನಿಗೆ ಮತ್ತೊಂದು ಹೆಸರುಂಟು, ಉಮೇಶ ಅಂತ. ಹೌದು, ಲಕ್ಷ್ಮೀಶ ಅಲ್ಲ, ಉಮೇಶ. ಇನ್ನೊಬ್ಬ ರಮೇಶ. ಅವ ಇಲ್ಲ, ನಮ್ಮ ಎದುರು ಅವ ಇಲ್ಲ. ನಮ್ಮದು ರಮೇಶ ಇಲ್ಲ, ಉಮೇಶ.
ಅಲ್ಲದೆ ಇದ್ರೆ ಗಿರೀಶ, ಆ. ಅಲ್ಲದೆ ಇದ್ರೆ ಮಹಾಬಲ, ಆ, ಅಲ್ಲದೆ ಇದ್ರೆ ಆ, ಬೆಟ್ಟದೊಡೆಯ. ಆ. ಅದು ಎಂತದ ಏ, ಶಿವ ತತ್ವ ಅಂತ. ಆ. ನೀ ಸ್ವಲ್ಪ ಕಣ್ಣು ಮುಚ್ಚು, ಯಾಕೆ? ಕಿವಿಯನ್ನು ಅಗಲಿಸು, ಆ, ಆ, ಮೈಯೆಲ್ಲ ಕಿವಿಯಾಗಿ ಕೇಳು. ಆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಹಾ. ಮಾವಿನಕಾಯಿಯಲ್ಲಿಯೂ ಲಿಂಗವೇ, ಆ, ಹಲಸಿನಕಾಯಿಯಲ್ಲಿಯೂ ಲಿಂಗವೇ, ಆ, ಕುಂಬಳಕಾಯಿಯಲ್ಲಿಯೂ ಲಿಂಗವೇ, ಬದನೆಕಾಯಿಯಲ್ಲಿಯೂ ಲಿಂಗವೇ. ಆ, ಈ ಪ್ರಪಂಚವೇ ಸರ್ವಸ್ವವೂ ಲಿಂಗ ಸ್ವರೂಪ. ಆ, ಮಹಾಸನ್ನಿಧಾನ ಆ, ಪಾರ್ವತೀ ದೇವಿ ಆ. ಪ್ರಕೃತಿ ಅಂತ ಲೆಕ್ಕವಾ? ಓಹೋ. ಜಡವಾಗಿರುವಂತಹ ಪ್ರಕೃತಿ ಚೇತನಗೊಳ್ಳಬೇಕು ಅಂತಾದ್ರೆ ಆ, ಲಿಂಗ ಸ್ವರೂಪನಾಗಿರುವಂತಹ ಭಗವಂತ ಬೇಕು. ಯಾವ ದೇವಸ್ಥಾನಕ್ಕೆ ಬೇಕಾದರೂ ಹೋಗಿ ನೋಡು, ಆ, ಪಾಣಿಪೀಠ ಲಿಂಗ, ಲಿಂಗ. ಅದರ ಮೇಲೆ ಮತ್ತೆ 10 ಕೈ 8 ಕೈ ಹೀಗೆ ಕೂತ್ಕೊಳ್ಳಿಸುವುದು, ಆ. ಹೊಟ್ಟೆ ಸೊಂಡಿಲು ಆ, ಬೇಕಾದದ್ದನ್ನು ಕೂತ್ಕೊಳ್ಳಿಸುವುದು. ಆ, ಅಟ್ಟ ಬಂದ ಆ. ಎಂತದಕ್ಕೆ ಮಾಡುವುದು? ಎಂತದಕ್ಕೆ? ಪಾಣಿಪೀಠ ಲಿಂಗಕ್ಕೆ ಮಾತ್ರ ನಿಜ, ಪ್ರತಿಷ್ಠಾಪನೆ ಅಷ್ಟೇ. ಅಷ್ಟೇ. ಅದು ಸ್ಥಾಣು ಅಂತ ಕೊಂಡಾಡಲ್ಪಟ್ಟದ್ದು. ದೃಢ. ಹಣೆಯಲ್ಲಿರುವಂತಹ ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು, ಆ, ಆ ಮೇಲೆ ಆ. ಕಟ್ಟಿದಂತಹ ಜಡೆ, ಆ. ವ್ಯೋಮಕೇಶ, ಆ, ಆ ಅರ್ಧ ಚಂದ್ರ, ಆ. ಬಾಗಿ ಬಂದವರನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳಬಲ್ಲಂತಹ ಸರ್ವಸಾಧಾರಣವಾಗಿರುವಂತಹ ಶಿವತತ್ವ. ರುದ್ರ, ಆ, ರೌದ್ರ ಅಂತ ಲೆಕ್ಕ ಅಲ್ಲ, ಚಚೆ. ಕಣ್ಣೀರನ್ನು ಒರೆಸುವವ. ಹೃದಯತಿ. ಸಂಕರೋತೀತಿ ಶಂಕರ, ಆ, ಪ್ರತಿಯೊಬ್ಬರಿಗೂ ಸಂತೋಷವನ್ನು ಕೊಡಬಲ್ಲವ. ಆ. ಗಂಟಲಲ್ಲಿ ವಿಷ. ಆ. ಯಾಕೆ? ಯಾಕೆ? ದೇವರು ಬಿಡ್ಲಿಲ್ಲ ಕೆಳಗಿಳಿಲಿಕ್ಕೆ. ಅಲ್ಲ, ಆ, ಕಾಣುವುದು ಆ, ಒಳ್ಳೆದ್ದು ಎಲ್ಲರಿಗೂ ಕಾಣಲಿ, ಕಾಣ್ಲಿ. ಕೆಟ್ಟದ್ದು ಒಳಗೆ ಇರ್ಲಿ. ಇರ್ಲಿ. ಅದು ಶಿವತತ್ವ. ಹ್ಮ್. ವಿಷ ಬಾಕಿದ್ದವರಿಗೆ ಬೇಡ, ಆ. ತಾನು ವಿಷಕಂಠ. ಹೌದು, ವಿಷಕಂಠ, ನೀಲಕಂಠ, ನಂಜುಂಡ. ಆ, ಆಮೇಲೆ ಆ. ವ್ಯಾಘ್ರ ಚರ್ಮ, ಆ. ಗಜ ಚರ್ಮ, ದೌತ್ಯವನ್ನು ದಮನಿಸಿದ್ದೇನೆ, ಉಗ್ರತೆಯನ್ನು ಸೀಳಿದ್ದೇನೆ ಎನ್ನುವುದರ ಸಂಕೇತ. ನಿಜ. ಧಮರು, ಆ. ಹೊರಡುವ ಪ್ರತಿಯೊಂದು ಋಕ್ಕುಗಳು ಕೂಡ ವೇದ ಮಂತ್ರಗಳು. ಧಮ. 3 ಹ್ಮ್. ಮೊನೆಯುಳ್ಳಂತಹ ಶೂಲ, ಕಾಲ ತ್ರಿಭಾದಿತವಾಗಿ ತಾನದಕ್ಕೆ ಯಜಮಾನ ಅಂತ ತೋರಿಸಲ್ಪಟ್ಟವ. ಅರ್ಧ ನಾರೀಶ್ವರ, ನವನಾಗಗಳನ್ನು ಶರೀರದಲ್ಲಿ ಧರಿಸಿದವ, ಭಸ್ಮೋದ್ಧೂಳಿತ ವಿಗ್ರಹ, ಶಂಭೋ ಶಂಕರ ಸದಾಶಿವ ರುಡ್ಡಬಾಲ, ಅಂತಹ ಸಚ್ಚಿದಾನಂದ ಸ್ವರೂಪವಾದ ಬೋಲೆ ಶಂಕರ ದಿವ್ಯಾತ್ಮನಾಗಿರುವಂತಹ ಆ. ಪ್ರಭು ಪರಮೇಶ್ವರ ಜಗತ್ತಿನ ತಂದೆ. ಅವನ ಅರ್ಧಾಂಗವನ್ನು ಅಲಂಕರಿಸಿದಂತಹ ಪಾರ್ವತೀ ದೇವಿ ಜಗತ್ತಿನ ತಾಯಿ. ಲೋಕದ ಆದಿಶಕ್ತಿ, ಲೋಕದ ವಿಶಿಷ್ಟ ಶಕ್ತಿ, ಲೋಕವನ್ನು ಆಧರಿಸಿದ ಶಕ್ತಿ, ಲೋಕವನ್ನು ಕಾಯುವ ಶಕ್ತಿ, ಜಗದ ದೇವ, ಬ್ರಹ್ಮಾಂಡವನ್ನು ಆಳಬಲ್ಲಂತಹ ವಿಭುಶಕ್ತಿ ಅಂತ ಹೇಳಿದ್ರೆ ಈಶ್ವರ. ಆದರೆ ಒಂದು ಏನು? ನಿನ್ನ ತತ್ವದ ಮೇಲೆ ನಮ್ಮ ಆಕ್ಷೇಪ ಇಲ್ಲ. ನಮ್ಮದ್ದನ್ನು ತಿದ್ದುವುದಕ್ಕೆ ನೀ ಬರುವುದು ಬೇಡ. ಒಳಿತು ನಿನಗೆ ರಾಮ ದೇವನಾದರೆ ನೀ ಬಂದದ್ಯಾಕೆ ಹೇಳು? ಧರಣಿ ವಂಶ. ತುರಗಬಗೋ ಬಿಟ್ಟೀಗ ಬೇಗದಿ ಕರವನಪ್ಪಿತು ಶತ್ರುಘ್ನಿಗೆ ನುರುಳನವನುಗೈಯೇ ನಿನ್ನಯ ಶಿರವ ಚೆಂಡಾಡುತ್ತ ಅಂತಗಪುರವ ಮುಗಿಸುವೆ ಬೀಗ ಸಂಗದದಿಗೆ ಧರಣಿ ವಂಶ ಪ್ರದೀಪ ರಾಮನ ವೀರಮಣಿ, ನೀನು ಅಷ್ಟು ಆಡಿದ ಶಿವ ತತ್ವಕ್ಕೆ ನಾವು ಯಾವತ್ತೂ ಶರಣು. ಈಗ ಪ್ರಾಮಾಣಿಕವಾಗಿ ಹೇಳ್ತೇನೆ. ನೀ ಅನ್ನುವಂತಲ್ವಾ? ಆ, ನಿನ್ನಲ್ಲಿ ಉಂಟಲ್ಲ ಅವರು ಕೊಟ್ಟದ್ದು. ಮುಟ್ಟಪ್ಪ, ನಾವು ಸುಡಿಗೊಮ್ಮೆ ಪೆಟ್ಟು ಬಿದ್ದು ನಾವು ತಕ್ಕೊಂಡದ್ದನ್ನೆಲ್ಲ ಮರೀಲಿಕ್ಕೆ ಇಲ್ಲ. ಅವರು ನಮಗೆ ಸಾಲ ಇಲ್ಲ ರಾಮನಲ್ಲಿ. ಇಲ್ಲ, ಇಲ್ಲ. ನಿನಗೆ ಈಶ್ವರನಲ್ಲಿ ಸಾಲ ಉಂಟು, ನೆನ್ಪಿಟ್ಟು. ಹೌದು ಹೌದು. ನೀನು ಎಷ್ಟು ಹೇಳಿದ ದೇವರು ನಿನ್ನ ಅಳಿಯ ಅಂತಲೂ ನಮಗೆ ಗೊತ್ತುಂಟು. ಅಳಿಯ ದೇವೋಭವ. ಅವ ನನಗೆಂದೇನು? ಹಾ. ವಿಶ್ವಕ್ಕೆ ಮಾವ. ಅದೇ ನನಗೆ ಅಳಿಯ, ಹಾ. ಜಗತ್ತಿಗೆ ಮಾವ. ಮಾವ ಮಾವ. ಮಾವ ಅಂದ್ರೆ ಹಾ. ಅಪ್ಪನಿಗೆ ಸಮಾನ. ಹಾಗೆ ಹಾಗೆ ತೀರ್ಥರೂಪ ಸಮಾನರಾದ ಮಾವನವರಿಗೆ. ಹೌದು ಹಾ, ಹೌದು. ಹೌದು. ನಿನ್ನ ಮಕ್ಕಳಿಗೆ ಭಾವ, ಹೌದು. ನಿನಗೆ ಅಳಿಯ.
ಅದು ಒಂದು ಬದಿಯಲ್ಲಿ. ಆ ವಿಶ್ವತತ್ವದ ಎಡೆಯಲ್ಲಿ ಎಂಥದೂ ಇಲ್ಲ, ಎಲ್ಲವೂ ಅದುವೇ. ಅಂತಹ ವಿಶ್ವಂಬರ ಮೂರ್ತಿಯಾದ ಸದಾಶಿವ ಇಲ್ಲಿರುವುದರಿಂದಲೇ ನಾವು ಈ ಕೆಲಸಕ್ಕೆ ತೊಡಗಿದ್ದು. ಯಾವ ಕೆಲಸಕ್ಕೆ? ಈ ಸಂಧಾನ ಪ್ರಕ್ರಿಯೆಗೆ. ಇಲ್ಲದೆ ಇದ್ರೆ ಬರುವ ಅಗತ್ಯ ಇರಲಿಲ್ಲ. ಚಕ್ರಾಂಕಿತಪುರದಲ್ಲಿ ಸಂಧಾನ ಮಾಡಲಿಲ್ಲ, ಘೋರ ವಿದ್ಯುನ್ಮಾಲಿಯಲ್ಲಿ ಸಂಧಾನವೇ ರಚಿಸಲಿಲ್ಲ. ಇಲ್ಲಿ ವಿರಚಿಸುವುದಕ್ಕೆ ಕಾರಣವಾದದ್ದು ಶಿವನ ಮೇಲೆ ನಾವಿಟ್ಟ ಗೌರವ, ಶಿವನ ಮೇಲೆ ರಾಮನಿಟ್ಟ ಗೌರವ. ಹಾಗಾದ ಕಾರಣ ಗೌರವದಿಂದಲೇ ಈಗ ಹೇಳ್ತೇನೆ, ಅಂತಹವನ ಪುಣ್ಯ ಸಾನ್ನಿಧ್ಯದಲ್ಲಿ ಅಧಿಕಾರ ನಿರ್ವಹಿಸುತ್ತಿರುವ ವೀರಮಣಿ, ನೀನು ದ್ಯುಮಣಿ ಸದೃಶನಾಗಿ ಉಳಿಯಬೇಕು. ದ್ಯುಮಣಿ ಕುಲ ಸಂಭವನಾದ ಶ್ರೀರಾಮ ಇದೀಗ ಪೂಜಿಸಿ ಬಿಟ್ಟಂತಹ ಅಶ್ವ, ಆ ಮಕಾಶ್ವವನ್ನು ನೀನು ರಾಮನ ಮುಖ ನೋಡಿ ಬಿಟ್ಟು ಕೊಡಬೇಕು. ಅದಕ್ಕೆ ಕೊಡಬೇಕಾದ ಗೌರವವನ್ನು ಇತ್ತು ನೀನು ನಮಗೆ ನಮ್ಮ ಜೊತೆ ಸೇರಿದೆ ಅಂತ ಆದ್ರೆ ನೀನು ಉಳಿಯುತ್ತಿ. ಅದಲ್ಲ, ರಾಮ ಏನೂ ಅಲ್ಲ, ರಾಮನ ಮುಂದೆ ನಾವೇ ಸಮರ್ಥರು, ರಾಮ ತತ್ವವೇ ದೊಡ್ಡದಲ್ಲ ಎಂಬ ಹಾಗೆ ಭಾವಿಸಿ ಮಲೆತು ನಿಂತಾರೆ. ನಿನ್ನ ಬಂಧು ಮಿತ್ರ ಪುತ್ರ ಕಳತ್ರಾದಿಗಳನ್ನು ಕಳಕೊಂಡು ಯಮ ಸದನ ಸೇರ್ಬೇಕಾದಿತ್ತು. ಚಂದಗಳು ನಿಮ್ಮೆಲ್ಲರನ್ನು ಎಳೆತಂದು ಸೆರೆಯೊಳಗಿಕ್ಕಿ ಪ್ರೀತಿಯ ಬಂಧುವಿನು ಹೋಗಿಗ ಬೇರೆ. ಧೀರನಾದವ ಪದದಲ್ಲಿ ವಿಚಲತೆಯನ್ನು ಹೊಂದಲಾರ, ವಿಚಲನಗೊಳ್ಳಬಹುದಾದಂತಹ ಪದವನ್ನು ಧೀರನಾದವ ಇಡಲಾರ. ನಾವು ತೀರ್ಮಾನಿಸುವುದು ಒಮ್ಮೆ, ಏನು? ದೃಢವಾದ ತೀರ್ಮಾನದ ಮುಖೇನವಾಗಿಯೇ ನಾವು ಕುದುರೆಯನ್ನು ಕಟ್ಟಿದ್ದೇವೆ. ನಿಮ್ಮ ಮಾತಿಗೆಲ್ಲ ಕಿವಿ ಕೊಟ್ಟಿದ ಕುದುರೆಯನ್ನು ಬಿಟ್ಟೆವು ಅಂತಾದ್ರೆ ನಾಳೆ ನಮ್ಮನ್ನು ಪೇತುಗರೂತ ಪ್ರಪಂಚದಲ್ಲಿ ಹೇಳಿಯಾರು. ಧೀರ ರಕ್ತ ಹರಿಯುತ್ತಾ ಇರುವುದು ಈ ವೀರಮಣಿಯ ದೇಹದಲ್ಲಿ ಪ್ರಾಣವಾಯು ಸಂಚರಿಸುವಲ್ಲಿವರೆಗೆ ಕಟ್ಟಿದ ಕುದುರೆಯನ್ನು ಬಿಡುವ ಹಾಗಿಲ್ವ? ವಾಯು ಜಾತನಾದ ನಾನು ತಾರದಿಹೆ. ಎಂತದನ್ನು? ಹಿಂದಕ್ಕೆ ಸಾರಿ ನಡಿಗೆ ವಿವರಿಸುತ್ತಾನಾಗ ವೀರಮಣಿ ಒಂದು ನೇಮ ನನಗೆ ಸಿಗಬೇಕಿತ್ತು. ಸಿಗುತ್ತಾ ಇದ್ರೆ ನಿನಗೆ ನೇಮ ಸಿಕ್ಕಬೇಕು ಅಂತ ಇರಬಹುದು. ನೇಮ ತಕ್ಕೊಳ್ಳುವುದಕ್ಕೆ ಎಂತದ್ದು ಮಾಡುದು? ಮತ್ತೆ ತಕ್ಕೊಳ್ಳುವುದಕ್ಕಿಲ್ಲ, ನಾನು ತಾರದಿಹೆ ನೇಮವನ್ನು. ಒಳ್ಳೆದಾಯ್ತು. ಒಂದು ವೇಳೆ ಮೊದಲೇ ಅಹಿವಿಭೂಷಣ ಗಂಜನು ಎನ್ನುವ ವಾಕ್ಯದ ಬದಲಾಗಿ ಎಲ್ಲದಕ್ಕೂ ಕೊಟ್ಟಾಯ್ತು, ಇನ್ನು ಮಂಗಗಳಿಗೆ ಮಾತ್ರ ಕೊಡ್ಲಿಕ್ಕೆ ಬಾಕಿ ಇರುವುದು. ಹೌದಾ? ಮಂಗಗಳು ಬಂದ್ರೆ ಮತ್ತೆ ಏನು ಇಲ್ಲ ಅಂತಾಗುವುದು, ಅದು ನೆನಪಿಟ್ಟುಕೋ. ಆ ನಿಟ್ಟಿನಿಂದಲೇ ಬಂದಿದ್ದೇನೆ. ಶತ್ರುಘ್ನ ದೇವನ ಒಂದು ನೇಮ ನನಗೆ ಸಿಗುತ್ತಾ ಇದ್ರೆ ಏನ್ ಮಾಡ್ತಿದ್ದಿ? ನಿಮ್ಮೆಲ್ಲರನ್ನು ಕೊಟ್ಟಿ ಪುಡಿಗೈದು ಅಶ್ವ ಸಮೇತ ಗಮಿಸ್ತಾ ಇದ್ದೆ. ಆದ್ರೆ ಕಾಲ ಮಿಂಚಿಲ್ಲ ವೀರಮಣಿ, ಹೋಗುತ್ತೇನೆ. ನಿನಗೆ ಪ್ರಾಯ ಆಯ್ತು ಅಂತ ನೆನಪಿರ್ಲಿ ಏನು? ಗೊತ್ತಿದೆ, ಪ್ರಾಯ ಆದ್ರೂ ನಾನು ಇರುವುದು ಹೀಗೆ ಏನು? ಇದು ವಜ್ರ ದೇಹ. ಹಾಗಾದ ಕಾರಣ ಮತದಿಂದ ಪೆರ್ಚಿದಿರಿ ನೀವು. ಅಲ್ಲ, ಈ ವಜ್ರವನ್ನು ಇಡುವುದು ಹೇಗೆ ಗೊತ್ತುಂಟ? ಹೊರಗೆ ಇಡ್ಲಿಕ್ಕಿಲ್ಲ, ಅದನ್ನು ಮೂರು ಮೂರು ಬಟ್ಟೆಯಲ್ಲಿ ಸುತ್ತಿ ಒಳಗೆ ಇಡುದು. ಹೌದು. ಅದಕ್ಕೆ ಏನಾದ್ರೂ ಸ್ವಲ್ಪ ಗೆರೆ ಬಿತ್ತು ಅಂತಾದ್ರು ಮತ್ತೆ ಅದು ಮೌಲ್ಯ ಕಳ್ಕೊಳ್ತದೆ ಅಂತ ಲೆಕ್ಕ. ಜಾಗ್ರತೆ ವಜ್ರ. ಇದು ವಜ್ರ ಎಲ್ಲಿಯಾದ್ರೂ ಹೊಟ್ಟೆ ಒಳಗೆ ಹೋಗದೆ ಆಯ್ತಿ. ಇದು ಗೆರೆ ಬೀಳುವ ವಜ್ರ ಅಲ್ಲ, ಇನ್ನೊಬ್ಬರಿಗೆ ಬರೆ ಎಳೆಯುವ ವಜ್ರ, ನೆನಪಿಟ್ಟುಕೋ. ಆದ್ದರಿಂದ ಈ ಕಾಲದಲ್ಲಿ ಅವನಿಂದ ಅಪ್ಪಣೆ ಪಡೆಯುತ್ತೇನೆ, ನಿಮಗೆ ತಕ್ಕ ಪಾಠವನ್ನು ಮಾಡಿ ನಿನ್ನ ಎಂತದ್ದು ಅಳಿಯ ಅವನೇ ಬರುವ ಹಾಗೆ ಮಾಡ್ಲಿಲ್ಲ. ಅವ ಕೊಟ್ಟದ್ದನ್ನು ಕೇಳಲಿಕ್ಕೆ ನಾನು ಹನುಮಂತನಲ್ಲ. ಅವ ಬರ್ಲಿ, ನಿನಗೆ ಕೊಡ್ಬೇಕಾದ್ರೆ ಅವನೇ ಆಗ್ಬೇಕಷ್ಟೇ. ನೀವು ಹೋಗುವುದಕ್ಕಿಂತ ಮೊದಲು ಕೊಟ್ಟೆ ಕಳಿಸ್ತಾನೆ ನಿನ್ಗೆ. ಅವನಿಂದ ತಕ್ಕೊಳ್ಳದೆ ಹೋಗುವವ ನಾನು ಖಂಡಿತ. ಮೊದಲು ಕೊಂಡಿದ್ಯಲ್ಲ. ಸರಿ, ನೋಡೋಣ ನೋಡೋಣ ನೋಡೋಣ.